गुरुभ्यो स्वस्ति पूषा असुरो दधातुरस्वस्तिद्यावाना पृथिवीषु चेतुना स्वस्तये वायुमप्रलापकै सोमम् स्वस्ति भवानस्य यत्पतिः बृहस्पतिं सर्वागणं स्वस्तये स्वस्तिरादित्यादो भवन्तु विश्वे देवानो अद्य स्वस्तये महीश्वानोरग्रे स्वस्तये देवावरुणः स्वस्तये स्वस्तिनो रुद्रपात्रं हसः स्वस्ति मित्रावरुणा स्वस्ति मध्ये रेवती स्वस्ति न इन्द्रश्चाग्निश्च स्वस्ति नो अदिते कृधिः स्वस्ति माधामनोजरेम सूर्याचन्द्रमसा विव पुनर्दधता घ्नाता ददता सङ्गामे महि स्वस्त्ययानन्दारक्षमरिष्टनेमिं महद्भूतं वायसं देवतानाम् असुरघ्रमिन्द्रासखं समत्सु बृहद्यशो रावामिवारुहेम अंहोमुजामाङ्गिरा सङ्गयञ्जस्वस्त्यात्रेयं मनसा कतार्क्ष्यम् प्रयातवाणिः शरणं प्रपद्ये स्वस्तिदमाबाधेष्वभायन्नोऽस्तु कनिक्रजरुषं प्रब्रुवाण इयत्तिवाचामृते वनावम् स्वमङ्गलश्च शकुने भवासिमात्वा काचिदभिभा विश्वा विदते मात्वा श्येन उद्वाधीन्मासु पर्णो मात्वा विदधिषु मान्वीरो अस्ता पितृयामनुप्रतिशङ्कनिक्रदत्सु मङ्गलो भद्रवादीवा देह अवक्रन्न दक्षिणतो ग्रहाणां सुमङ्गलो भद्रवादी शाकुन्दे मानस्तेनैशतमाकशं तो बृहद्वादेम विदधे सुवीरा प्रदक्षिणन्दिकारवो वयोपदं तरुदुधा शकुन्दाय उभे वाचो वदति मगाये मगायत्रं जत्रेष्टो भञ्जानुराजति उद्गाते वा शकुने सामगायति ब्रह्मपुत्रैव समानेषु शंसति वृषे एव वाजी शिशुमतिरभिप्या सर्वतो न शकुने भद्रमावाद विश्वतो न शकुने पुण्यमावाद आवदंस्त्वं शाकुने भद्रमावाद तूष्णीमासीन सुमतिञ्जिगिद्धिनः यदुत्पतन्वदादिकर्कर्यादा बृहद्वादेम विदधे सुवीराः ओम श्री मंजुनाथाय नमः। गुरुवे सर्वलोकानां भवरोगिणां ನಿಧೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಎಲ್ಲ ಲೋಕಗಳಿಗೂ ದೊಡ್ಡವನಾದಂತಹ, ಸಂಸಾರ ರೋಗಗಳಿಗೆ ವೈದ್ಯನಾದಂತಹ, ಎಲ್ಲ ವಿದ್ಯೆಗಳಿಗೆ ಭಂಡಾರದಂತಿರುವ ದಕ್ಷಿಣಾಮೂರ್ತಿಯಾದಂತಹ ಶ್ರೀ ಮಂಜುನಾಥ ಸ್ವಾಮಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಕ್ಷೇತ್ರದ ಎಲ್ಲ ದೇವರುಗಳು, ಧರ್ಮದೇವತೆಗಳು ಹಾಗೂ ಶ್ರೀ ಅಣ್ಣಪ್ಪ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ, ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ಪಟ್ಟಾಭಿಷೇಕದ 57ನೇ ವರ್ಷದ ವರ್ಧಂತ್ಯುತ್ಸವದ ಸಭಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ದೇವರ ಸ್ತುತಿಯೊಂದಿಗೆ ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದಾರೆ SDM ಆಂಗ್ಲ ಮಾಧ್ಯಮ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ. ಹಾಗೆ
ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮಕ್ಕೆ ಶುಭಾರಂಭ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ವಂದನೆಗಳು. ಹಾಗೆ ವೇದಿಕೆಯಲ್ಲಿರುವಂತಹ ಪರಮಪೂಜ್ಯ ಕಾವಂದರಿಗೆ ಮತ್ತು ಎಲ್ಲ ಗಣ್ಯರಿಗೆ ಎಲ್ಲರನ್ನೂ ಕೂಡ ಸ್ವಾಗತ ಮಾಡಲಿಕ್ಕಿದ್ದಾರೆ ಡಾಕ್ಟರ್ ಸತೀಶ್ ಚಂದ್ರ, ಕಾರ್ಯದರ್ಶಿಗಳು, SDM ಸೊಸೈಟಿ ಉಜಿರೆ ಇವರಿಂದ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಮಂಜುನಾಥ ಸ್ವಾಮಿ, ಚಂದ್ರನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಧರ್ಮದೇವತೆಗಳಿಗೆ ಭಕ್ತಿಪೂರ್ವಕ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಸ್ವಾಮೀಜಿಯವರಿಗೆ ನಮೋಸ್ತು ಸಲ್ಲಿಸುತ್ತಾ, ಪೂಜ್ಯ ಕಾವಂದರ ಮತ್ತು ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಪಟ್ಟಾಭಿಷೇಕದ 57ನೇ ವರ್ಧಂತ್ಯುತ್ಸವದ ಈ ಶುಭ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಪೂಜ್ಯರ ಕುಟುಂಬಸ್ಥರೇ, ಕ್ಷೇತ್ರದ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರೇ, ಪೂಜ್ಯರ ಅಭಿಮಾನಿ ಬಂಧುಗಳೇ, ಸಿಬ್ಬಂದಿಗಳೇ, ತಮ್ಮೆಲ್ಲರಿಗೂ ಗೌರವಪೂರ್ವಕ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸುಮಾರು 800 ವರ್ಷಗಳ ಸುದೀರ್ಘ ಇತಿಹಾಸವಿರುವಂತಹ ಪುಣ್ಯಕ್ಷೇತ್ರ. ಶ್ರೀ ಕ್ಷೇತ್ರದ 21ನೇ ಧರ್ಮಾಧಿಕಾರಿಯಾಗಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು 1968 ಅಕ್ಟೋಬರ್ 24ರಂದು ಪಟ್ಟಕ್ಕೆ ಬಂದವರು. ಅದೊಂದು ಸುದಿನ. ಪೂಜ್ಯ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಚಂದ್ರನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಹಾಗೂ ಧರ್ಮದೇವತೆಗಳ ಸೇವೆಗೆ ಹಾಗೂ ಸಮಾಜದ ಒಳಿತಿಗಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟಂತಹ ಒಂದು ಪುಣ್ಯ ದಿನ. ಈ ಒಂದು ಕಾರಣಕ್ಕಾಗಿಯೇ ಅಕ್ಟೋಬರ್ 24ನೇ ಈ ಪುಣ್ಯ ದಿವಸದಂದು ಪೂಜ್ಯರ ಕುಟುಂಬ ವರ್ಗದವರು, ಅವರ ಅಭಿಮಾನಿ ವರ್ಗದವರು, ಸಿಬ್ಬಂದಿಯವರು, ಕ್ಷೇತ್ರದ ವಿವಿಧ ಸಂಸ್ಥೆಗಳ ಮುಖ್ಯಸ್ಥರು, ಪದಾಧಿಕಾರಿಗಳೆಲ್ಲರೂ ಸೇರಿ ಈ ಒಂದು ವಿಶೇಷ ದಿನವನ್ನು ಸಂಭ್ರಮದಲ್ಲಿ ಪಟ್ಟಾಭಿಷೇಕದ ವರ್ಧಂತ್ಯುತ್ಸವವನ್ನಾಗಿ ನಾವೆಲ್ಲ ಭಾಳ ಸಂತೋಷದಿಂದ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾಡಿನಾದ್ಯಂತ ಇರುವಂಥ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ನಮ್ಮ ಶಿಕ್ಷಣ ಸಂಸ್ಥೆ, ಉಳಿದ ಸಂಸ್ಥೆಗಳ ಮುಖ್ಯಸ್ಥರು, ಸಿಬ್ಬಂದಿಗಳು, ಕ್ಷೇತ್ರದ ಸಿಬ್ಬಂದಿಗಳು, ಪೂಜ್ಯರೆಲ್ಲ ಅಭಿಮಾನಿ ಬಂಧುಗಳು ಪೂಜ್ಯರಿಗೆ ಶುಭವನ್ನು ಹಾರೈಸಿ ಅವರಿಂದ ಆಶೀರ್ವಾದವನ್ನು ಪಡೆದು ಸಂತೋಷಗೊಳ್ತೇವೆ. ಇಷ್ಟು ಮಾತ್ರ ಅಲ್ಲ, ಈ ಪುಣ್ಯಾವಸರದಲ್ಲಿ ಈ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ಒಂದು ಹಬ್ಬವಾದ ರೀತಿಯಲ್ಲಿ ಆಚರಿಸಲಾಗ್ತದೆ. ಕ್ಷೇತ್ರದ ಸೇವೆಯನ್ನು ದೀರ್ಘಕಾಲ ಮಾಡಿ ನಿವೃತ್ತರಾದಂತಹ ಸಿಬ್ಬಂದಿಗಳಿಗೆ, ಅವರ ಕುಟುಂಬ ವರ್ಗದವರ ಉಳಿದ ಸಿಬ್ಬಂದಿಗಳ ಸಮಕ್ಷಮದಲ್ಲಿ ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮ ಕೂಡ ನಡೆಯುತ್ತದೆ. ಈ ವರ್ಷ ಕೂಡ ಸುಮಾರು 30 ಮಂದಿ ಸಿಬ್ಬಂದಿಗಳಿಗೆ ಪೂಜ್ಯರು ಸನ್ಮಾನವನ್ನು ನಡೆಸಿ ಅವರಿಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಹಾಗೂ ಆ ಮೂಲಕ ಆ ಎಲ್ಲ ಸಿಬ್ಬಂದಿಗಳು ಒಂದು ಸಾರ್ಥಕ್ಯದ ಭಾವನೆಯನ್ನು ಪಡ್ಕೊಂಡದ್ದನ್ನು ನಾವು ಗಮನಿಸಿದ್ದೇವೆ. ಅದಲ್ಲದೆ ಊರಿನ ಜನರಿಗೆ, ಸಿಬ್ಬಂದಿಗಳಿಗೆ ವಿವಿಧ ಆಟೋಟಗಳನ್ನು, ಛದ್ಮವೇಷ ಸ್ಪರ್ಧೆಗಳನ್ನು ನಡೆಸಿ ಅವರನ್ನು ಬಹುಮಾನ ಕೊಟ್ಟು ಪ್ರೋತ್ಸಾಹಿಸುವಂತಹ ಒಂದು ಕಾರ್ಯಕ್ರಮ ಕೂಡ ಈ ಒಂದು
ಪಟ್ಟಾಭಿಷೇಕ ವರ್ಧಂತ್ಯುತ್ಸವದ ಅಂಗವಾಗಿ ನಡೀತದೆ. ಬಹುಶಃ ಈ ರೀತಿಯಾಗಿ ಇದನ್ನು ಸಂಭ್ರಮದಲ್ಲಿ ಆಚರಿಸಲಾಗ್ತದೆ ಶ್ರೀ ಕ್ಷೇತ್ರದಲ್ಲಿ. ಬಹುಶಃ ದೇಶದಲ್ಲಿಯೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಂದು ವಿಶಿಷ್ಟವಾದ ಧಾರ್ಮಿಕ ಕ್ಷೇತ್ರ. ಇದಕ್ಕೆ ಕಾರಣ ಇಲ್ಲಿಯ ಚತುರ್ವಿಧ ದಾನ ಪರಂಪರೆ. ಅನ್ನದಾನ, ಔಷಧ ದಾನ, ನ್ಯಾಯದಾನ ಮತ್ತು ವಿದ್ಯಾದಾನಗಳೆಂಬ ಶ್ರೇಷ್ಠವಾದ 4 ದಾನಗಳನ್ನು ಶತಮಾನಗಳಿಂದ ನಡೆಸಿಕೊಂಡು ಬಂದಂಥ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಈ ಕ್ಷೇತ್ರದ ಪ್ರಸಿದ್ಧಿಯನ್ನು ತನ್ನ ಇಚ್ಛಾಶಕ್ತಿ, ಕರ್ತೃತ್ವ ಶಕ್ತಿ ಮತ್ತು ಯೋಚನಾ ಶಕ್ತಿಯ ಮೂಲಕ ಜಗದಲ್ಲೆಲ್ಲ ಕಡೆಗೆ ಪಸರಿಸಿದ ಕೀರ್ತಿ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರದು. ಹಿರಿಯರು ಹಾಕಿಕೊಟ್ಟ ಭದ್ರ ಧಾರ್ಮಿಕ ಪಂಚಾಂಗದಲ್ಲಿ ಅಭಿವೃದ್ಧಿಯ ಭವ್ಯ ಬೆಳಕಿನ ಸೌಧವನ್ನು ಕಟ್ಟಿ ಸೂರ್ಯಚಂದ್ರರಂತೆ ಇಂದು ಜಗತ್ತಿಗೆ ಬೆಳಕು ಕರುಣಿಸುತ್ತಿರುವ ಆದರ್ಶ ಪುರುಷ, ಮಹಾಪುರುಷ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ಅದು 1948 ನವೆಂಬರ್ 25 ಶ್ರೀ ಕ್ಷೇತ್ರದ ಬಂಟ್ವಾಳದಲ್ಲಿರುವಂತಹ ಬಂಡಸಾಲೆ, ಇಲ್ಲಿ ಶ್ರೀ ಡಿ ರತ್ನವರಂ ಹೆಗ್ಗಡೆ ಮತ್ತು ಶ್ರೀಮತಿ ರತ್ನಮ್ಮ ಹೆಗ್ಗಡತಿ ದಂಪತಿಗಳಿಗೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಅವತ್ತು ಸುಪುತ್ರರಾಗಿ ಜನಿಸಿದ ಪುಣ್ಯ ದಿನ. ಈ ವಿಷಯವನ್ನು ಅಂದು ತಿಳಿದ ಅಂದಿನ ಧರ್ಮಾಧಿಕಾರಿ ಶ್ರೀ ಡಿ ಮಂಜಯ್ಯ ಹೆಗ್ಗಡೆಯವರು ಉದ್ಗರಿಸಿದಂತಹ ಒಂದು ಮಾತು ಧರ್ಮಸ್ಥಳದ ರತ್ನ ಉದಯವಾಯಿತು. ಅವರು ಅಂದು ನುಡಿದ ಭವಿಷ್ಯವಾಣಿ ಇವತ್ತು ಅಕ್ಷರಶಃ ಸತ್ಯವಾಗಿದೆ ಮತ್ತು ಸ್ತುತ್ಯವಾಗಿದೆ. 1968 ಅಕ್ಟೋಬರ್ 24 ನಂತರ ನಡೆದ ಘಟನಾವಳಿಗಳು ಅದೊಂದು ಇತಿಹಾಸ. ಬಾಹುಬಲಿ ಪ್ರತಿಷ್ಠಾಪನೆ ಇರಬಹುದು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇರಬಹುದು, ಸಹೋದ್ಯೋಗ ಮತ್ತು ಗ್ರಾಮಾಭಿವೃದ್ಧಿ ಮತ್ತು ಸಹೋದ್ಯೋಗ ತರಬೇತಿ ಕೇಂದ್ರ ಇರಬಹುದು, ಶ್ರೀ ಕ್ಷೇತ್ರದ ದೇವಳದ ಪುನರ್ನವೀಕರಣ ಮತ್ತು ಬ್ರಹ್ಮಕಲಶೋತ್ಸವ, ಮಹಾನಡಾವಳಿ, ಅನೇಕ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಮತ್ತು ಅಭಿವೃದ್ಧಿ, ವಿಶ್ವವಿದ್ಯಾನಿಲಯದ ಸ್ಥಾಪನೆ, ಮೆಡಿಕಲ್ ಟ್ರಸ್ಟ್ನ ಸ್ಥಾಪನೆ, ಭಜನಾ ಕಮ್ಮಟ, ಮಧ್ಯವರ್ಜನ ಶಿಬಿರಗಳು, ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು, ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಇತ್ಯಾದಿ ಹಲವು ಜನಮಂಗಲ ಕಾರ್ಯಕ್ರಮಗಳ ಮೂಲಕ ಅಭಿವೃದ್ಧಿಯ ಹರಿಕಾರರಾಗಿ ಜನಮಾನಸದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿರುವವರು ನಮ್ಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು. ಧರ್ಮಸ್ಥಳದ ಅಭಿವೃದ್ಧಿ ಮಾದರಿ ಇಂದು ರಾಷ್ಟ್ರವ್ಯಾಪಿ ಮನ್ನಣೆಗೆ ಭಾಜನವಾಗಿದೆ. ಇದು ಪೂಜ್ಯರ ಸಮಾಜಮುಖಿ ದೂರದೃಷ್ಟಿ ಚಿಂತನೆಯ ಫಲವಾಗಿದೆ. ಇಂತಹ ಅದ್ಭುತ ಸೇವಾ ಸಾಧನೆ ಮಾಡಿರುವ ಪುಣ್ಯ ಪುರುಷ, ಯುಗ ಪುರುಷ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಪಟ್ಟಾಭಿಷೇಕದ 57ನೇ ವರ್ಧಂತ್ಯುತ್ಸವದ ಪುಣ್ಯ ಪರ್ವ ಈ ದಿನ. ವರ್ಧಂತ್ಯುತ್ಸವದ ಕಾರ್ಯಕ್ರಮ ಇದರ ಕೇಂದ್ರ ಬಿಂದು ನಮ್ಮೆಲ್ಲರ ಮಹಾ ಪೋಷಕರು, ಮಾರ್ಗದರ್ಶಕರು ಆಗಿರುವಂತಹ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು. ಸೇರಿದ ಸರ್ವರ ಪರವಾಗಿ ಅವರನ್ನು ಅಭಿನಂದಿಸಿ ಅವರಿಗೆ ದೀರ್ಘಾಯುಷ್ಯ ಮತ್ತು ಆರೋಗ್ಯವನ್ನು ಭಗವಾನ್ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸಿ ಅತ್ಯಂತ ಭಕ್ತಿಪೂರ್ವಕವಾಗಿ ಪೂಜ್ಯ ಕಾವಂದರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಿರಂತರ ಆಶೀರ್ವಾದ, ಮಾರ್ಗದರ್ಶನ ಹಾಗೂ ನಮಗೆ ಪ್ರೇರೇಪಣೆಯನ್ನು ನೀಡಿ ಮಾರ್ಗದರ್ಶನ ನೀಡುತ್ತಾ ಇರುವವರು ಶ್ರೀ ಜೈನಮಠ ಮೂಡಬಿದ್ರೆಯ ಮಹಾಸ್ವಾಮೀಜಿ, ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಸ್ವಾಮೀಜಿಯವರು. ಅವರ ದಿವ್ಯ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಮೆರುಗನ್ನು ನೀಡಿದೆ, ನಮ್ಮೆಲ್ಲರಿಗೊಂದು ಸಾರ್ಥಕ್ಯವನ್ನು ನೀಡಿದೆ. ಪರಮಪೂಜ್ಯ ಸ್ವಾಮೀಜಿಯವರಿಗೆ, ಇಲ್ಲಿ ಸೇರಿರುವ ಸಕಲ
ಭಕ್ತಾದಿ ಬಂಧುಗಳ ಪರವಾಗಿ ಭಕ್ತಿ ಪುರಸ್ಸರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪೂಜ್ಯರ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವಾ ಯೋಚನೆ ಮತ್ತು ಯೋಜನೆಗಳಿಗೆ ನಿರಂತರ ಬೆಂಬಲವನ್ನು ನೀಡುತ್ತಾ ಬಂದವರು ಮಾತೃಶ್ರೀ ಶ್ರೀಮತಿ ಹೇಮಾವತಿ ಹೆಗ್ಗಡೆಯವರು. ನಾಡಿನ ಮಹಿಳೆಯರು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಸದೃಢರಾಗಬೇಕನ್ನುವಂತಹ ಅನೇಕ ಹಲವು ಕಾರ್ಯಕ್ರಮಗಳ ಮೂಲಕ ಅದನ್ನು ಯಶಸ್ವಿಗೊಳಿಸಿದವರು ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗ್ಗಡೆಯವರು. ಕಲೆ, ಸಾಹಿತ್ಯ, ಸಂಸ್ಕೃತಿಯಲ್ಲಿ ವಿಶೇಷ ಆಸಕ್ತಿ ಹೊಂದಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹಾಗೂ ಗ್ರಾಮಾಭಿವೃದ್ಧಿ ಯೋಜನೆಯ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಈ ಕಾರ್ಯಕ್ರಮಗಳು ನಿರಂತರವಾಗಿ ಅಳವಡಿಸಿಕೊಂಡು ಮಾರ್ಗದರ್ಶನ ನೀಡುತ್ತಾ ಇರುವವರು. ಈ ಸಭೆಯಲ್ಲಿ ಉಪಸ್ಥಿತಿರುವ ಮಾತೃಶ್ರೀಯವರನ್ನು ಅತ್ಯಂತ ಗೌರವಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಟ್ಟಾಭಿಷೇಕದ 57ನೇ ವರ್ಧಂತ್ಯುತ್ಸವದ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮಗೆ ವಹಿಸಿಕೊಂಡಿರುವವರು ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರಾದ ಡಾಕ್ಟರ್ CN ಮಂಜುನಾಥ್ ಅವರು ಇವತ್ತು ಕರ್ನಾಟಕದ ಜನತೆಯ ಮನೆ ಮಾತಾಗಿದ್ದಾರೆ. ಕೇವಲ ಸಂಸದರಾಗಿ ಅಲ್ಲ, ಒಬ್ಬ ಜನಪ್ರಿಯ ಸಮಾಜಮುಖಿ ಚಿಂತನೆಯ ವೈದ್ಯರಾಗಿ. ಶ್ರೀಯುತ CN ಮಂಜುನಾಥ್ ಅವರು ಕರ್ನಾಟಕ ಸರ್ಕಾರದ ಶ್ರೀ ಜಯದೇವ ಹೃದಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿದ್ದವರು. ನಾಡಿನ ಪ್ರಸಿದ್ಧ ಹೃದ್ರೋಗ ತಜ್ಞರೆಂದು ಖ್ಯಾತರಾಗಿರೋ ಇವರು ಸರಳ ಸಜ್ಜನಿಕೆಯ ಅತ್ಯಂತ ಸಾತ್ವಿಕ ಸ್ವಭಾವದವರು. ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಆಗಿರುವ ಇವರು ಅಪಾರ ಸಂಖ್ಯೆಯ ಕನ್ನಡಿಗರ ಪ್ರೀತಿ ಗಳಿಸಿದ ಕೀರ್ತಿ ಭಾಜನರು. ಮುಖ್ಯವಾಗಿ ಭಾರತದ ಪ್ರಧಾನಮಂತ್ರಿಯಾಗಿದ್ದ ಮಣ್ಣಿನ ಮಗನೆಂದೇ ಪ್ರಸಿದ್ಧರಾಗಿರುವ ಸನ್ಮಾನ್ಯ ಶ್ರೀ HD ದೇವೇಗೌಡ ಅವರ ಅಳಿಯರೂ ಹೌದು. ಇಂತಹ ಶ್ರೇಷ್ಠ ವ್ಯಕ್ತಿತ್ವದ ಡಾಕ್ಟರ್ CN ಮಂಜುನಾಥ್ ಅವರು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥದ್ದು ನಮ್ಮೆಲ್ಲರಿಗೆ ಅತ್ಯಂತ ಸಂತೋಷದ ವಿಚಾರವಾಗಿದೆ. ಈ ಕಾರ್ಯಕ್ರಮದ ಗೌರವವನ್ನು ಕೂಡ ಹೆಚ್ಚಿಸಿದೆ. ಮಾನ್ಯ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಕ್ಷೇತ್ರದ ಪರವಾಗಿ, ಇಲ್ಲಿ ಸೇರಿರುವ ಎಲ್ಲ ಅವರ ಅಭಿಮಾನಿಗಳ ಪರವಾಗಿ, ಸಭಾಸದರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ವಿಧಾನ ಪರಿಷತ್ತಿನ ಶಾಸಕರಾಗಿರುವ ಶ್ರೀಯುತ ಪ್ರತಾಪ್ ಸಿಂಗ್ ನಾಯಕ್ ಅವರು ಕ್ಷೇತ್ರದ ಜೊತೆಗೆ ನಿಕಟ ಸಂಪರ್ಕವನ್ನು ಹೊಂದಿರುವವರು. ಹಿರಿಯ ವಕೀಲರಾಗಿ ಸಾಮಾಜಿಕ, ಧಾರ್ಮಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಪೂಜ್ಯರ ಬಗೆಗೆ ವಿಶೇಷ ಗೌರವ ಹೊಂದಿರುವ ಇವರು ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವಂಥದ್ದು ಸಂತೋಷದ ವಿಚಾರ. ಶ್ರೀಯುತರನ್ನು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪೂಜ್ಯರ ಸೇವಾ ಸಂಕಲ್ಪಗಳು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು SDM ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷರಾಗಿರುವ ಪೂಜ್ಯರು ಗೌರವಾನ್ವಿತರಾದ ಪ್ರೊಫೆಸರ್ S ಪ್ರಭಾಕರ್ ಮತ್ತು ಪೂಜ್ಯರ ಸಹೋದರ ಶ್ರೀ D ಸುರೇಂದ್ರ ಕುಮಾರ್ ಅವರು ನಿರಂತರವಾಗಿ ಶ್ರಮಿಸುತ್ತಾ ಬಂದಿದ್ದಾರೆ. ಇದೀಗ ನಮ್ಮ ಜೊತೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವ ಶ್ರೀಯುತ D ಸುರೇಂದ್ರ ಕುಮಾರ್ ಅವರು ಕ್ಷೇತ್ರದ ಎಲ್ಲ ಕೆಲಸ ಕಾರ್ಯಗಳಿಗೆ ಸೂಕ್ತ ಸಲಹೆ, ಸೂಚನೆ, ನಿರ್ದೇಶನ, ಮಾರ್ಗದರ್ಶನಗಳನ್ನು ನೀಡುತ್ತಾ ನಮಗೆ ನಿರಂತರ ಸಹಕಾರ ನೀಡುತ್ತಾ ಬರುತ್ತಿದ್ದಾರೆ. ಕ್ಷೇತ್ರಕ್ಕೆ ಸಂಬಂಧಿಸಿದ ಹೊರಗಿನ ಎಲ್ಲ ವ್ಯವಹಾರಗಳನ್ನು ಪೂರ್ಣ ಜವಾಬ್ದಾರಿಯನ್ನು ಅವರು ವಹಿಸಿಕೊಂಡು ಶ್ರದ್ಧೆಯಿಂದ ಅಣ್ಣಾಜಿಯವರ ಮೆಚ್ಚುಗೆಗೆ ಪಾತ್ರರಾದವರು. ಶ್ರೀ D ಸುರೇಂದ್ರ ಕುಮಾರ್ ಸರ್ ಅವರಿಗೆ ಅತ್ಯಂತ ಗೌರವದಿಂದ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪೂಜ್ಯರ ಇನ್ನೋರ್ವ ಸಹೋದರ ಪಟ್ಟಾಭಿಷೇಕ ವರ್ಧಂತ್ಯುತ್ಸವ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ SDM ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಶ್ರೀ D ಹರ್ಷೇಂದ್ರ ಕುಮಾರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಮಾನ್ಯ ಸುರೇಂದ್ರ ಕುಮಾರ್ ಅವರು ಕ್ಷೇತ್ರಕ್ಕೆ ಸಂಬಂಧಿಸಿದ ಹೊರಗಿನ ಆಡಳಿತವನ್ನು ಸಮರ್ಥವಾಗಿ ನಿಭಾಯಿಸುತ್ತಿರುವುದಾದರೆ ಕ್ಷೇತ್ರದ ಒಳಾಡಳಿತವನ್ನು ವ್ಯವಸ್ಥಿತವಾಗಿ ನಿರ್ವಹಿಸ್ತಾ ಬಂದಿರುವವರು ಶ್ರೀ D ಹರ್ಷೇಂದ್ರ ಕುಮಾರ್ ಅವರು. ಪರಿಸರದಲ್ಲಿ ಸ್ವಚ್ಛತೆ ಮತ್ತು ಆಡಳಿತದಲ್ಲಿ ಶಿಸ್ತಿಗೆ ಹೆಸರಾಗಿರುವ ಹರ್ಷಣ್ಣನವರು ಪ್ರತಿದಿನ ಕ್ಷೇತ್ರಕ್ಕೆ ಬರುವ ಸಹಸ್ರ ಸಂಖ್ಯೆಯ ಭಕ್ತಾದಿಗಳಿಗೆ ವ್ಯವಸ್ಥಿತವಾಗಿ
ಅನ್ನಪ್ರಸಾದ ಮತ್ತು ವಸತಿ ಸೌಲಭ್ಯ ಒದಗಿಸಲು ವಿಶೇಷ ಶ್ರಮ ವಹಿಸುತ್ತಿದ್ದಾರೆ. ಕ್ಷೇತ್ರದಲ್ಲಿ ಪೂಜ್ಯ ಕಾವಂದರಿಗೆ ಆನೆ ಬಲದಂತಿರುವ ಇವರು ಅಣ್ಣಾಜಿಯವರ ಪ್ರೀತಿಗೆ ಪಾತ್ರರು. ಇವತ್ತಿನ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿರುವ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೂ ಅತ್ಯಂತ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಪೂಜ್ಯರ ಎಲ್ಲ ಕುಟುಂಬ ವರ್ಗದವರಿಗೂ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಈ ಒಂದು ಸಮಾರಂಭದಲ್ಲಿ SDM ಸೊಸೈಟಿಯ JSS ಇದರ SDM ಸೊಸೈಟಿಯ ಕಾರ್ಯದರ್ಶಿ ಶ್ರೀಯುತ ಜೀವಂದರ್ ಕುಮಾರ್ ಅವರು, JSS ಧಾರವಾಡ ಇದರ ಕಾರ್ಯದರ್ಶಿಯಾಗಿರುವ ಡಾಕ್ಟರ್ ಅಜಿತ್ ಪ್ರಸಾದ್ ಇವರ ಇರುವಿಕೆಯನ್ನು ಕೂಡ ಗುರುತಿಸಿ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. SKDRDP ಇದರ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಯುತ ಅನಿಲ್ ಕುಮಾರ್, ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಯುತ ಜನಾರ್ದನ್ KN, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಸ್ಪತ್ರೆ ಇದರ ನಿರ್ದೇಶಕರಾದ ಜನಾರ್ದನ್ ಇವರೆಲ್ಲರನ್ನು ಆದರದಿಂದ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಪೂಜ್ಯರ ಆತ್ಮೀಯರು, ಅಭಿಮಾನಿಗಳು, ಬಂಧು ಮಿತ್ರರು ಎಲ್ಲರನ್ನು ಪ್ರತ್ಯೇಕವಾಗಿ ಹೆಸರಿಸಿದೆ ಎಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಕ್ಷೇತ್ರದ ವಿವಿಧ ಸಂಸ್ಥೆಗಳ ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಪದಾಧಿಕಾರಿಗಳು, ಸಿಬ್ಬಂದಿಗಳು ತಾವೆಲ್ಲ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೀರಿ. ತಮಗೂ ಪ್ರೀತಿಯ ಸುಸ್ವಾಗತ. ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವ ತಮ್ಮೆಲ್ಲರಿಗೆ ಅತ್ಯಂತ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ. ಮುಂದಕ್ಕೆ ಗೌರವಾರ್ಪಣೆ. ದಿವ್ಯ ಉಪಸ್ಥಿತಿ ಇರುವವರು ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಸ್ವಾಮೀಜಿಗಳು, ಶ್ರೀ ಜೈನ ಮಠ ಮೂಡಬಿದ್ರೆ. ಇವರಿಗೆ ಗೌರವಾನ್ವಿತ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಹಾರ ಹಾಕಿ ಗೌರವಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರಿಗೆ ಶ್ರೀಯುತ ರಿತೇಶ್ ಶರ್ಮಾ ಉಪನಿರ್ದೇಶಕರು ಮಂಜೂಷಾ ಮ್ಯೂಸಿಯಂ ಹಾಗೆ ಡಾಕ್ಟರ್ ಪವನ್ ಸಹಾಯಕ ಸಂಶೋಧಕರು ಇವರು ಹಾರ ಹಾಕಿ ಗೌರವಿಸಬೇಕು ಎಂದು ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತಿರುವವರು ಡಾಕ್ಟರ್ CN ಮಂಜುನಾಥ್, ಸಂಸದರು, ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಇವರಿಗೆ ಶ್ರೀ ಡಿ ಸುರೇಂದ್ರ ಕುಮಾರ್ ಇವರು ಹಾರ ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಅತಿಥಿಗಳಾದಂತಹ ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್, ವಿಧಾನ ಪರಿಷತ್ ಸದಸ್ಯರು. ಇವರಿಗೆ ಶ್ರೀ ಯಶೋಧರ್ ಇಂಜಿನಿಯರ್ DMC ಇವರು ಹಾರ ಹಾಕಿ ಗೌರವಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಮಾತುಶ್ರೀ ಹೇಮಾವತಿ ಹೆಗಡೆಯವರಿಗೆ ಶ್ರೀಮತಿ ಶಾಂಭವಿ ರೈ ಧರ್ಮಸ್ಥಳ ಇವರು ಹಾರ ಹಾಕಿ ಗೌರವಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀಯುತ ಸುರೇಂದ್ರ ಕುಮಾರ್ ಅವರಿಗೆ ಶ್ರೀ ಶ್ರೀಧರ ಉಳಿಯ ಮುತ್ಸದ್ದಿಗಳು ಜಮಾ ಉಗ್ರಾಣ ಇವರು ಹಾರ ಹಾಕಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ವೇದಿಕೆಯಲ್ಲಿ ಆಸೀನರಾದಂತಹ ಶ್ರೀಯುತ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಇವರಿಗೆ ಶ್ರೀ ಬದ್ರಿನಾಥ್ ಮ್ಯಾನೇಜರ್ ಖರ್ಚು ಉಗ್ರಾಣ ಇವರು ಹಾರ ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ವೇದಿಕೆಯಲ್ಲಿರುವಂತಹ ಪರಮ ಪೂಜ್ಯರಿಂದ ಹಾಗೂ ಎಲ್ಲ ಗಣ್ಯರಿಂದ ದೀಪ ಪ್ರಜ್ವಲನ ಕಾರ್ಯಕ್ರಮ. ಸುಂದರವಾದಂತಹ ಈ ಸಂಜೆ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷೀಭೂತವಾಗಲಿಕ್ಕಿದೆ. ಕಳೆದ 2 ತಿಂಗಳ ಹಿಂದೆ ಪೂಜ್ಯ ಕಾವಂದರ ತದ್ರೂಪಿ ಪ್ರತಿಮೆಯನ್ನು ಅತ್ಯಂತ ಸುಂದರವಾಗಿ ಪೂಜ್ಯರ ಭಕ್ತರೊಬ್ಬರು ಮಾಡಿದ್ದು, ಆ ಮೂರ್ತಿಯನ್ನು ಪೂಜ್ಯ ಕಾವಂದರು ಅಮ್ಮನವರು ವೀಕ್ಷಣೆ ಮಾಡಿದ ಸುಂದರ ಗಳಿಗೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬಹುದೊಡ್ಡ ವೈರಲ್ ಆಗಿತ್ತು. ಆ ವಿಡಿಯೋ ನೋಡಿದ ಪೂಜ್ಯರ ಸಾವಿರಾರು ಭಕ್ತಾದಿಗಳು ನಮ್ಮಲ್ಲಿ ನೂರಾರು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಪೂಜ್ಯರ ಆ ಸುಂದರ ಮೂರ್ತಿ ಎಲ್ಲಿದೆ? ಆ ಮೂರ್ತಿಯನ್ನು ನಾವು ನೋಡಬೇಕು. ಎಂತಹ ಅದ್ಭುತವಾದಂತಹ ಮೂರ್ತಿ, ಧರ್ಮಸ್ಥಳದಲ್ಲಿ ಎಲ್ಲಿ ಇಟ್ಟಿದ್ದೀರಿ ಎಂಬ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ಪೂಜ್ಯರ ಆ ವಿಡಿಯೋ ಹೊರ ದೇಶಗಳಿಗೂ ಶೇರ್ ಆಗಿದ್ದು ವೈರಲ್ ಆಗಿರುವುದರಿಂದ ನಮ್ಮ ಹೊರ ರಾಜ್ಯಗಳಿಂದಲ್ಲದೆ ವಿದೇಶಗಳಿಂದಲೂ ಪ್ರತಿಮೆಯ ಬಗ್ಗೆ ಪೂಜ್ಯರ ಭಕ್ತಾಭಿಮಾನಿಗಳು ಅನೇಕ ಪ್ರಶ್ನೆಗಳನ್ನು ಪ್ರತಿದಿನವೂ ಕೇಳುತ್ತಿದ್ದಾರೆ. ಎಲ್ಲ ಭಕ್ತಾಭಿಮಾನಿಗಳಿಗೆ ಸಂತೋಷದ ವಿಚಾರ ತಿಳಿಸುವಂತಹ ಸುದಿನ ನಮ್ಮ ಪಾಲಿಗೆ ಈ ದಿನವಾಗಿದೆ. ನಮ್ಮೆಲ್ಲರ ಸುಯೋಗ ಪೂಜ್ಯ ಕಾವಂದರ ಪಟ್ಟಾಭಿಷೇಕದ ವರ್ಧಂತ್ಯುತ್ಸವದ ದಿನದಂದೇ ಆ ಸುಂದರ ಪ್ರತಿಮೆಯನ್ನು ಇಂದು ಈ ಭವ್ಯ ವೇದಿಕೆಯಲ್ಲಿ ಅನಾವರಣ ಮಾಡುವಂತಹ ಭಾಗ್ಯ ದೊರಕಿರುತ್ತದೆ. ಇಂದು ಆಗಮಿಸಿದ ನಿಮಗೆಲ್ಲರಿಗೂ ಕೂಡ ಇದೊಂದು ದೊಡ್ಡ ಸರ್ಪ್ರೈಸ್ ಗಿಫ್ಟು. ಪೂಜ್ಯರ ದೊಡ್ಡ ಅಭಿಮಾನಿಗಳು, ಕ್ಷೇತ್ರದ ನಿಕಟ ಭಕ್ತರಾಗಿರುವ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಡಾಕ್ಟರ್ CN ಮಂಜುನಾಥರವರು ಪೂಜ್ಯರ ಹಾಗೂ ಅಮ್ಮನವರ ದಿವ್ಯ ಉಪಸ್ಥಿತಿಯಲ್ಲಿ ಪೂಜ್ಯರ ಪ್ರತಿಬಿಂಬದ ಪ್ರತಿಮೆಯನ್ನು ಅನಾವರಣಗೊಳಿಸಲಿಕ್ಕಿದ್ದಾರೆ. ಹಾಗೆ ಈ ಮೂರ್ತಿಯನ್ನ ನಿರ್ಮಾಣ ಮಾಡಿದವರು ಡಾಕ್ಟರ್ ಹರೀಶ್ ಕೃಷ್ಣಸ್ವಾಮಿ ಪುಟಬರ್ತಿ ಹಾಗೂ ಇವರ ಸಹೋದರಿ ಶ್ರೀಮತಿ ಪ್ರಿಯಾ ಕೃಷ್ಣಸ್ವಾಮಿ ಪುಟಬರ್ತಿ ಇವರು ಇದನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಈ ಕಾರ್ಯಕ್ರಮದ ಅನಾವರಣದ ಮೊದಲು ಈ ಮೂರ್ತಿಯನ್ನು ಎಲ್ಲಿ ಮಾಡಲಾಯಿತು, ಹೇಗೆ ಮಾಡಲಾಯಿತು, ಯಾವ ಯಾವ ಪ್ರಕ್ರಿಯೆಗಳನ್ನು ಕೈಗೊಳ್ಳಲಾಯಿತು ಮುಂತಾದ ವಿಷಯಗಳನ್ನೊಳಗೊಂಡ ವಿಡಿಯೋ ಕ್ಲಿಪ್ಪನ್ನು ಪ್ರಸಾರ ಮಾಡಲಾಗುವುದು. ನಂತರ ಇದು ಅನಾವರಣಗೊಳ್ಳಲಿಕ್ಕಿದೆ.
at the request of my very dear friend and brother, Dr. Harish. And I had the opportunity to personally meet Dr. Hegade together with Harish. And I learned that everybody addresses Dr. Hegade as Swami. And I also learned from our personal interactions and from Harish about the immense personal service, the social service that Swami is doing for the community. I was absolutely blown away by it. And I was also fascinated by his spiritual personality. His presence. And when I learned from Dr. Harish that he wanted to do a secret statue for Swami, I was really intrigued. So the idea was that Harish wanted to make a wax statue of Swami to honor him and to immortalize him, but without Swami knowing it. It had to be a secret or a surprise. When we were told of the idea to create a wax statue of Puja Dr. D. Virendra Hegde, we did a lot of research on the person. We were astonished by the extent of good works done by Dr. Hegde. We were also fascinated about his spiritual presence and were very thrilled to work on the project of creating his wax statue. We feel blessed that we are part of this project. We took on the sadhana of transforming Pujya Shri Virendra Hegde ji, our walking, talking Swami, into an immortalizing relief sculpture. First of all, we approached the sculptures at Madame Tussauds for creating the wax statue of Dr. Hegde. So we spoke to some of the artists there and learned that they always take measurements. And when you take measurements, it's no longer a surprise. So that was not a possibility for us. And apart from that, Madame Tussauds only makes statues for the museum. They don't make statues for outside use. So that was not a solution for us. So we had to find our own team, which was not easy. We began a search. We interviewed a lot of artists and sculptors, and ended up being really blessed by finding a team of very talented, skilled artists in Bangalore, in India. I felt very proud and happy when Vavis, Peter, Priya, Srivatsan and Dr. Harish had selected me as the principal sculptor and my team for making the statue. So then we had our team and we could start the work. The condition put by the team was that I should not take any physical measurement of Swamiji. Also, the statue must be the highest standard as that of Madame Tussauds. I came from lineage of sculptors. My great-grandfather was a noted artist in the court of Mysore Maharaja Mummadi Krishnaraj Wadiyar. That time he received gold medal for his eminent art and sculptural work. Also, on a trip to Singapore around 7 years back, I had personally visited Madame Tussauds Wax Museum and wanted to do something on the same line. So I reassured the team that I would be able to collaborate with them to do something historically unique. At home, we have a small statue of say 10 to 12 inches of Luang Tu Phuat. He is a Buddhist monk from Thailand, and that served as a main source of inspiration because that statue is crafted with utmost precision,
And we wanted to make something very similar on those lines, something like a testament of, again, our devotion to divinity. Now, one of the first difficulties, of course, that we encountered was the measurements. And also, he should not be put to any inconvenience with these above conditions we had to operate. Sculpture mainly operates in dimensions, especially with proportions. Creating a copy without actual and physical measurements was extremely difficult. Usually, a wax statue takes 6 to 7 months, we learned. But we knew that this would take longer, since we will be using photographs and also checking with people who are close to Dr. Hegede. So to create the scaled model, Harish, Srivatsan and Priya collected about 2,500 photographs. We started collecting a large number of photographs, say thousands of them to begin with, and finally we narrowed it down to a few hundreds. We selected around 400 to 600 to study and capture the exact profile of Dr. Hegede. Taken from all kinds of different angles. So we could use that to build the model out of clay in first instance, and that allowed us to get to a really lifelike model without measurements and without informing Swamiji. We precisely studied Swami's dynamic stances and his anatomy. Then, with the collective involvement of all in the team and multitudes of prayers, Lord Manjunatha, the final posture was frozen. And we had to test the photographic reference and measurements. And after that, we had to depend on Srivatsan and Priya, who were experts in architectural drawings, to liaise with the sculpture to ensure corrections. And an accurate sculpture was being made. So it was a slow and gradual process where we made a sculpture out of clay by hand. And this was a crucial stage where we constantly referred to the images, the photographs, the measurements we had made in a very collaborative process with the artists to ensure that we had it exactly right. Now, a second challenge that we faced was, of course, the material, because the temperatures in Karnataka are very warm, especially in summers, and we knew that wax might cause a problem. So we wanted to find a mixture, and we ended up finding a combination of silicon rubber and bee wax, as well as fiberglass for the body. So we knew that we would have the materials also to bring this dream to reality. Our greatest challenge was to capture his wonderful and powerful eyes and his captivating smile. These two are so unique to Dr. Hegede. The line on the forehead along with the sweat was another aspect which the team
worked so closely and meticulously. The sweat on the forehead presents the selfless service which Swamiji rendered to society. So one of the major difficulties is of course the eyes. We used an acrylic resin which allowed us to give the natural shine of eyes to the eyes of the statue, and we were really happy with it. Another immense process is the hair. Human hair has a distinct color and a distinct texture that you easily see whether it's real or not. Real human hair was used, and it was carefully tinted to the correct color and tone of Dr. Hegedey. So creating the hair was a very elaborate process as well. It took us about 1.5 months. Each hair on the head was inserted individually, including in the eyebrows, in the eyelashes. It was a massive job. Skin color is another big challenge. If the skin color, the human skin is translucent, so if you don't match that, you immediately see it's fake. So we took a lot of care in the skin coloration, the tonality, the translucency. It took us about 20 days to get that right. The layering of the skin colors was applied very consciously in about 9 layers, layer after layer after layer, to get the right skin color and depth and everything. Srivatsan was very keen to keep a close watch on the color until we arrived at the perfect tone. During the sculpting process, after visits to the studio, Priya would return with perplexed inquiries. To achieve a balanced and realistic appearance, careful consideration was given to the jawline, cheekbones, and the symmetry on both sides of the face. When the artist finally assembled everything together, the legs, the body, the head, it was time to bring the dress to clothes. When it came to dressing up the statue, my brother got the vastram that was used by Swami. And when the team tried it on, it was so beautiful. It just fitted perfectly. We were really happy. And then Priya did some shopping to get some rings that we neatly put on the fingers and the hands of the statue. And then, we looked at the end result and the team was just elated. When the form of Swami was taking shape and things started seeing the day of light, tears would well up, because automatically, what we saw as mere photographs is now taking a live form, becoming lifelike. It was very overwhelming. Some of them even cried when everything was put in place. The figure just came to life. It was really a moment where we felt that the statue was almost alive. I am very happy that the children have completed this project, which was more of a spiritual experience. There was a beautiful unity by all the people who undertook this project. For me personally, this was a spiritual experience. I feel blessed to be part of this historic project and will always remember it with gratitude. This is not just a project, but a dedication to Swami. I think I call it a tapasya because this is a complete journey of spiritual redemption. Swami is a Mahapurusha, a divine being, a spiritual guru. And this is our dedication to him and Matrushri Hemama, because this is a commitment that runs deep in all our hearts, in everybody who has worked together to make this
dream a sanctified reality. ಇದರಲ್ಲಿ ಬಹಳಷ್ಟು ಪೂಜ್ಯರ ಮೇಲೆ ಗೌರವ, ಪ್ರೀತಿ, ಭಕ್ತಿಯಿಂದ ಮಾಡಿರೋದ್ರಿಂದ ಆ ಪ್ರತಿಮೆ ಪೂಜ್ಯರ ಸಂಪೂರ್ಣ ಪ್ರತಿರೂಪವೇ ಆಗಿತ್ತು. ಯಾರು ನೋಡಿದರೂ ಕೂಡ ಪೂಜ್ಯರೇ ನಮ್ಮ ಜೊತೆಗೆ ಇದ್ದಾರೆ ಅನ್ನೋ ಒಂದು ಭಾವನೆಯನ್ನು ತಂದುಕೊಡುವಂತಹ ಒಂದು ಪ್ರತಿಮೆ, ಅದ್ಭುತ ಪ್ರತಿಮೆ ಅದಾಗಿತ್ತು. ಆ ಪ್ರತಿಮೆಯನ್ನು ಪ್ರಾರಂಭದಲ್ಲಿ ಪೂಜ್ಯರು ಮಾತೃಶ್ರೀ ಅಮ್ಮನವರು ನೋಡಿದಾಗ ಬಹಳಷ್ಟು ಆಶ್ಚರ್ಯ ಅವರಿಗೆ ಕಾದಿತ್ತು. ಬಹುಶಃ ಪೂಜ್ಯರಿಗೆ ಯಾವ ವಿಷಯಗಳು ಆಶ್ಚರ್ಯ ತರುವಂಥದ್ದಲ್ಲ, ಯಾಕಂದರೆ ಎಲ್ಲ ಆಶ್ಚರ್ಯವನ್ನು ಸೃಷ್ಟಿಸುವವರು ದೇವರು. ಆದರೂ ಕೂಡ ಈ ವಿಚಾರದಲ್ಲಿ ಪೂಜ್ಯರು ಕೂಡ ಒಂದು ರೀತಿಯಲ್ಲಿ ಆಶ್ಚರ್ಯಚಕಿತರಾದರು. ತಮ್ಮ ಭಕ್ತರ ಒಂದು ಪ್ರೀತಿ ಭಕ್ತಿಯನ್ನು ಅದರಲ್ಲಿ ನೋಡಿದ ಪೂಜ್ಯರು, ತಮ್ಮ ಭಕ್ತರ ಒಂದು ಪ್ರೀತಿ ಭಕ್ತಿಯನ್ನು ಆ ಪ್ರತಿರೂಪದಲ್ಲಿ ನೋಡಿದ ಪೂಜ್ಯರು ಬಹಳ ಸಂತೋಷಪಟ್ಟರು. ಮಾತೃಶ್ರೀ ಅಮ್ಮನವರಂತೂ ಅದನ್ನು ನೋಡಿದ ತಕ್ಷಣ ಆಶ್ಚರ್ಯದಲ್ಲಿ ಆಶ್ಚರ್ಯ ವ್ಯಕ್ತಪಡಿಸಿದರು. ಯಾಕಂದರೆ ಅಮ್ಮನವರು ಬಹುಶಃ ಬೇರೆ ಗಣ್ಯ ವ್ಯಕ್ತಿಗಳ ಪ್ರತಿಮೆಯನ್ನು ನೋಡಿದ್ರು ಏನೋ ಗೊತ್ತಿಲ್ಲ, ಆದರೆ ಅಮ್ಮನಿಗೆ ಎಷ್ಟು ಆಶ್ಚರ್ಯ ಆಯ್ತಂದರೆ ಪಕ್ಕದಲ್ಲಿ ಪೂಜ್ಯರಿದ್ದಾರೆ, ಪ್ರತಿಮೆ ಪಕ್ಕದಲ್ಲಿದೆ, ಎರಡೂ ಏಕರೂಪದಲ್ಲಿ ಇರ್ತಕ್ಕಂಥದ್ದನ್ನು ನೋಡಿ ಅಮ್ಮನವರು ಬಹಳಷ್ಟು ಆಶ್ಚರ್ಯವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ಬಹಳ ಪ್ರೀತಿಯಿಂದ, ಭಕ್ತಿಯಿಂದ, ಕಾಳಜಿಯಿಂದ ಈ ಸೇವೆಯನ್ನು ಮಾಡಿದ್ದಾರೆ. ಕಲಾಕೃತಿಯ ಬಹುಶಃ ಕಲಾವಿದರು ಇದನ್ನು ಒಂದು ದೇವರ ಸೇವೆ ಅಂತ ಹೇಳಿ ಬಹಳ ಏಕಾಗ್ರತೆಯಿಂದ, ಭಕ್ತಿಯಿಂದ ಮಾಡಿದ್ದಾರೆ. ಇಂತಹ ಅದ್ಭುತ ಪ್ರತಿಮೆ ಬಹುಶಃ ನನ್ನ ಪ್ರಕಾರ ಜಗತ್ತಿನಲ್ಲಿರುವ ಎಲ್ಲ ಪ್ರತಿಮೆಗಳಿಗಿಂತ ಇದು ಪ್ರಥಮ ಸ್ಥಾನದಲ್ಲಿ ನಿಲ್ಲುತ್ತೆ, ಪ್ರೀತಿಯ ಭಕ್ತಿಯ ಸಂಕೇತವಾಗಿ ನಿಲ್ಲುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಕಾವಂದರು ಆ ಮೂರ್ತಿಯನ್ನು ಮೊದಲನೇ ಬಾರಿ ನೋಡುವಾಗ ನಾವು ಅವರ ಜೊತೆಗಿದ್ವಿ. ಆ ಮೂರ್ತಿಯನ್ನು ಅನ್ವಿಲ್ ಮಾಡಿದ ಕೂಡಲೇ ಕಾವಂದರು ನೋಡಿ ಹೇಳಿದ್ದು ಒಂದೇ ಶಬ್ದ, ಅದು ಆಶ್ಚರ್ಯ ಅಂತ ಹೇಳಿ. ನಿಜವಾಗಿಯೂ ಅದು ಆಶ್ಚರ್ಯ ಪಡುವ ರೀತಿಯಲ್ಲಿಯೇ ಇದೆ. ಪ್ರತಿಯೊಂದು ಡೀಟೇಲ್ಸ್ ಕೂಡ ಆ ಮೂರ್ತಿಯಲ್ಲಿ ತೋರಿಸಿದ್ದಾರೆ. ಅದು ಕೂದಲಿರ್ಬೋದು, ಎಕ್ಸ್ಪ್ರೆಷನ್ ಇರ್ಬೋದು, ಎಲ್ಲವೂ ನಿಜ ಕಾವಂದರೆ ನಿಂತ ಹಾಗೆ ಕಾಣ್ತಾ ಇತ್ತು. ನಾನು ಮೊದಲನೇ ಬಾರಿ ಆ ಮೂರ್ತಿಯನ್ನು ನೋಡಿದ ಕೂಡಲೇ ನನಗೆ ನಂಬಲಿಕ್ಕೆ ಆಗಲಿಲ್ಲ. ಅದು ಎಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಅದರ ಹತ್ರ ಹೋಗಿ ನಿಲ್ಲುವಾಗ ಕೂಡ ನಮಗೆ ಕಾವಂದ್ರ ಹತ್ರವೇ ನಿಲ್ಲುವ ಪ್ರೀತಿ, ಭಯ, ಭಕ್ತಿ ಬರ್ತಾ ಇತ್ತು. ಎಷ್ಟು ನನಗೆ ಖುಷಿಯಾಗಿದೆ ಅಂದರೆ ಆ ಮೂರ್ತಿ ನೋಡಿ ಎಲ್ಲರೂ ಹೋದ್ಮೇಲೆ ನಾನು ನಿಧಾನವಾಗಿ ಹೋಗಿ ಆ ಮೂರ್ತಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಬಂದೆ. ಅಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿಯ ಒಂದು ಕಲಾಕೃತಿ ರಚನೆ ಮಾಡಬೇಕು ಅಂತ ಹೇಳಿದರೆ ಬಹಳಷ್ಟು ಕಷ್ಟ ಇದೆ. ಯಾಕೆಂತ ಹೇಳಿದರೆ ಆರ್ಟಿಸ್ಟ್ನ ಮನಸ್ಸಿನಲ್ಲಿ ಏನುಂಟು ಅದನ್ನು ಹೊರತರಲಿಕ್ಕೆ ಅವನು ಆರ್ಟ್ ಮಾಡಿ ಅಥವಾ ಕಲಾಕೃತಿ ಮಾಡಿ ಹೊರತರ್ಬೋದು. ಆದರೆ ಕಾವಂದರು ಆರ್ಟಿಸ್ಟ್ನ ಮನಸ್ಸಿನಲ್ಲಿ ಮಾತ್ರ ಇರೋವರಲ್ಲ, ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಇರೋ ಎಲ್ಲ ಜನರ ಮನಸ್ಸಿನಲ್ಲೂ ಕೂಡ ಕಾವಂದರು ಇದ್ದಾರೆ. ಸೊ ಎಲ್ಲ ಮನಸ್ಸಿನಲ್ಲಿ ಇರುವವರ ಒಂದು ಕಲಾಕೃತಿಯನ್ನು ಮಾಡಬೇಕು ಅಂತ ಹೇಳಿದರೆ ಅದು ಬಹಳ ಸರಿಯಾಗಿರಬೇಕು, ಬಹಳ ಚೆನ್ನಾಗಿ ಮೂಡಿ ಬರಬೇಕು. ಇದು ಅದೇ ರೀತಿ ಮೂಡಿ ಬಂದಿದೆ. ಎಷ್ಟು ಬಾರಿ ನೋಡಿದರೂ ಸಾಕಾಗೋದಿಲ್ಲ, ಪುನೊಂದು ಸ್ವಲ್ಪ ನೋಡ್ತಾ ಕೂತ್ಕೊಳ್ಳುವ ಅಂತ ಆಗ್ತದೆ. ಹಾಗಾಗಿ ಈ ಕಲಾಕೃತಿಯನ್ನು ಮಾಡಿದ ಎಲ್ಲ ಆರ್ಟಿಸ್ಟಿಗೆ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಆ ಒಂದು ಕ್ಷಣ ಏನಿದೆ ಅನ್ವಿಲ್ ಮಾಡುವಾಗ ಕಾವಂದರ ಆ ಎಕ್ಸ್ಪ್ರೆಷನ್ ಏನಿತ್ತು, ಅಮ್ಮನವರ ಎಕ್ಸ್ಪ್ರೆಷನ್, ಅದೆಲ್ಲವನ್ನು ನಮಗೆ ನೋಡುವ ಆ ಭಾಗ್ಯ ಇತ್ತು. ಅದನ್ನು ನನ್ನ ಜೀವನದಲ್ಲಿ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ಪ್ಲೆಸೆಂಟ್ ಸರ್ಪ್ರೈಸ್. ತುಂಬ ಖುಷಿ ಅಂದರೆ ಅದೇ ಆ ಮೂರ್ತಿಯನ್ನು ಎಷ್ಟು ಚಂದ ನೈಜವಾಗಿ, ಆ ಮೂರ್ತಿಯಲ್ಲಿ ಎಷ್ಟು ನೈಜತೆ ಉಂಟು ಅಂತ ಹೇಳೋದಕ್ಕೆ ನಮಗೆ ಶಬ್ದ ಸಿಗೋದಿಲ್ಲ. ಪೂಜ್ಯ ಕಾವಂದರ ಮೇಲೆ ಏನು ಪ್ರೀತಿ, ಏನು ವಿಶ್ವಾಸ, ಭಕ್ತಿಯನ್ನು ಇಟ್ಟಿದ್ರ ಆ ಎಲ್ಲ ಪ್ರೀತಿ ವಿಶ್ವಾಸ ಈ ಮೂರ್ತಿಯಲ್ಲಿ ರಿಫ್ಲೆಕ್ಟ್ ಆಗ್ತಾ ಉಂಟು. The idea was that everyone should become mirror images of divinity, like a pratibimba. We should be hollow to allow ourselves to reflect the divine. Reflection, reaction, resound, pratibimba. Truthfully, this is more than a mere artistic endeavor or
say achievement. It is a spiritual sadhana, a journey of devotion and dedication. This is submitted to Swami with utmost reverence, love and devotion. Our only prayer is that we should follow his footsteps and his divine footsteps, and that alone will take us closer to liberation. ಪೂಜ್ಯ ಕಾವಂದ್ರ ಸುಂದರವಾದಂತಹ ಪ್ರತಿಮೆಯ ಅನಾವರಣವನ್ನು ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ CN ಮಂಜುನಾಥರು, ಸಂಸದರು, ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಇವರು ಮಾಡಲಿಕ್ಕಿದ್ದಾರೆ. ಹಾಗೆ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ಳಿಕ್ಕಿದ್ದೇವೆ. ಅದ್ಭುತವಾದಂತಹ ಕ್ಷಣಗಳು. ಪ್ರತಿಮೆಯ ಅನಾವರಣ ಮಾಡಿದಂತಹ ಡಾಕ್ಟರ್ CN ಮಂಜುನಾಥರಿಗೆ ವಂದನೆಗಳು. ಹಾಗೆ ಪೂಜ್ಯರ ಪ್ರತಿಮೆಯನ್ನ ಪೂಜ್ಯರ ಪ್ರತಿಮೆಯನ್ನು ನಿರ್ಮಾಣ ಮಾಡಿದವರು ಡಾಕ್ಟರ್ ಹರೀಶ್ ಕೃಷ್ಣಸ್ವಾಮಿ ಪುಟಬರ್ತಿ ಹಾಗೂ ಇವರ ಸಹೋದರಿ ಶ್ರೀಮತಿ ಪ್ರಿಯಾ ಕೃಷ್ಣಸ್ವಾಮಿ ಪುಟಬರ್ತಿ. ಇವರಿಗೆ ಪೂಜ್ಯ ಹೆಗ್ಡೆಯವರಿಂದ ಆಶೀರ್ವಾದ ಕಾರ್ಯಕ್ರಮ. ಶ್ರೀಯುತ ಡಾಕ್ಟರ್ ಹರಿಕೃಷ್ಣ ಸ್ವಾಮಿ ಪುಟಬರ್ತಿ ಹಾಗೂ ಇವರಿಗೆ ಡಾಕ್ಟರ್ CN ಮಂಜುನಾಥರು ಗೌರವಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಡಾಕ್ಟರ್ ಹರೀಶ್ ಕೃಷ್ಣಸ್ವಾಮಿಯವರು ಅತ್ಯಂತ ಸರಳ ಸಜ್ಜನ ವ್ಯಕ್ತಿ ಹಾಗೂ ಕ್ಷೇತ್ರದ ಬಗ್ಗೆ, ಪೂಜ್ಯರ ಬಗ್ಗೆ ಅಪಾರವಾದಂತಹ ಭಕ್ತಿ ಗೌರವವುಳ್ಳವರು. ದೊಡ್ಡದಾದಂತಹ ಒಂದು ಚಪ್ಪಾಳೆಯೊಂದಿಗೆ ಕೃತಜ್ಞತೆಗಳು. ಹಾಗೆ ಅವರ ಸಹೋದರಿಯಾದಂತಹ ಶ್ರೀಮತಿ ಪ್ರಿಯಾ ಕೃಷ್ಣಸ್ವಾಮಿ ಪುಟಬರ್ತಿ ಇವರಿಗೆ ಕೂಡ ಮಾತೃಶ್ರೀ ಅಮ್ಮನವರು ಗೌರವಿಸಬೇಕು ಎಂದು ನಾನು ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವವರು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಸ್ವಾಮೀಜಿಯವರು, ಶ್ರೀ ಜೈನಮಠ ಮೂಡಬಿದ್ರೆ.
ಪರಮ ಪೂಜ್ಯ ಸ್ವಾಮೀಜಿಗಳಿಂದ ಪೂಜ್ಯ ಕಾವಂದ್ರವರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸುವಂತಹ ಒಂದು ಕಾರ್ಯಕ್ರಮ. ವಂದನೆಗಳು. ಮೂಡಬಿದ್ರೆ ಮಠವು ಜೈನ ಭಟ್ಟಾರಕ ಮತ್ತು ಪ್ರಮುಖ ಜೈನ ಮಠಗಳಲ್ಲಿ ಒಂದಾಗಿದೆ. ಜೈನ ಕಾಶಿ ಎಂದು ಹೆಸರು ಪಡೆದಿರುವ ಮೂಡಬಿದ್ರೆಯ ಜೈನ ಮಠದ ಭಟ್ಟಾರಕರಾದಂತಹ ಪರಮಪೂಜ್ಯ ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯ ಸ್ವಾಮೀಜಿಯವರು ಕಟ್ಟಡ ನಿರ್ಮಾಣದಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಸಿವಿಲ್ ಇಂಜಿನಿಯರ್ ಮಾಡಿದ್ದು, ಹಾಗೆ ವಾಸ್ತು ಆರ್ಕಿಟೆಕ್ಟ್ ಇದರಲ್ಲಿ ಡಿಪ್ಲೊಮಾವನ್ನು ಪಡೆದವರು. ಅರ್ಥಶಾಸ್ತ್ರ ಮತ್ತು ವಾಸ್ತು ವಿಚಾರದಲ್ಲಿ ಸ್ನಾತಕೋತ್ತರ ಪದವೀಧರರು. ಶ್ರೀಗಳು ಅನೇಕ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡವರು. ಅವರಿಂದ ಆಶೀರ್ವಚನ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಕುಡುಮಾಧೀಶರಾದ ಭಗವಾನ್ ದೇವಾದಿದೇವ ಚಂದ್ರನಾಥ ಸ್ವಾಮಿಯನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ, ಅದೇ ರೀತಿಯಾಗಿ ಈ ಕ್ಷೇತ್ರದ ಕಾರಣಿಕ ಪುರುಷರಾದ ಮಂಜುನಾಥ ಸ್ವಾಮಿ ಮತ್ತು ಧರ್ಮದೇವತೆಗಳ ನೆಲೆಬೀಡಾದ ಎಲ್ಲ ಸಾನ್ನಿಧ್ಯಗಳನ್ನು ಸ್ಮರಿಸಿಕೊಳ್ಳುತ್ತಾ ಬಹಳ ಸಂತೋಷ ಆಗ್ತಾ ಇದೆ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 32 ಪಟ್ಟಣಗಳು ಮತ್ತು ಅದೆಷ್ಟೋ ಗ್ರಾಮಗಳು. ಅದೆಷ್ಟೋ ಗ್ರಾಮಗಳಲ್ಲಿ ಎಲ್ಲ ಅರಸ್ಥಾನಗಳಿಗೆ, ಬೀಡಿಗಳಿಗೆ, ಗುತ್ತುಗಳಿಗೆ ಆದರ್ಶಪ್ರಾಯವಾಗಿ ಇದ್ದಂಥ ಒಂದು ಬೀಡು, ಅದು ಮುಡಾಯಿ ಸ್ಥಳ, ಕುಟುಂಬ ಸ್ಥಳ, ಧರ್ಮಸ್ಥಳ ಅಂತ ಹೇಳಿ ಕರೆಸಲ್ಪಡುವಂಥ ನಮ್ಮ ಪವಿತ್ರವಾದಂಥ ಈ ಭೂಮಿ. ಈ ಭೂಮಿಗೆ ಎಷ್ಟು ಪವಿತ್ರತೆ ಇದೆಯೋ ಅದಕ್ಕೆ ಆದರ್ಶ ಆಗುವ ಹಾಗೆ ಜೀವಂತ ಮೂರ್ತಿಯಾಗಿ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರು ಇವತ್ತು ನಿಮ್ಮ ಜತೆಗೆ ಇರುವುದು ನಮ್ಮೆಲ್ಲರ ಭಾಗ್ಯ ಅಂತ ನಾವು ಭಾವಿಸಿದ್ದೇವೆ. ಅದೆಷ್ಟೋ ಹೆಗ್ಗಡೆಯವರನ್ನು ನೋಡಿದ್ದೇವೆ, ಆದರೆ ವೀರೇಂದ್ರ ಹೆಗ್ಡೆಯವರನ್ನು ನಮ್ಮ ಕಾಲದಲ್ಲಿ ನೋಡೋ ಭಾಗ್ಯ ನಮಗೆ ಮಾತ್ರ ಸಿಕ್ಕಿದೆ ಅನ್ನೋದು ನಮ್ಮ ಆನಂದ. ಹೆಗ್ಡೆಯವರ ಮೇಣದ ಮೂರ್ತಿಗಳನ್ನು ನೋಡಿದ್ದೇವೆ. ಆ ಮೇಣದ ಮೂರ್ತಿಗೆ ಎಷ್ಟು ಮಹತ್ವ ಯಾಕೆ ಅಂತ ಹೇಳುವಾಗ ನಮಗೆ ಅರ್ಥ ಆಗ್ತದೆ. ಆ ಜಡದಲ್ಲಿ ಇಲ್ಲಿಯ ಕಾರ್ಮೋಡ ಅಂದರೆ ನಮ್ಮ ವಿಶೇಷವಾದ ಮೇಘಕುಮಾರನು ಕೂಡ ಇವತ್ತು ಸಂತೋಷಗೊಂಡಿದ್ದಾನೆ. ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಸುಮ್ಮನೆ ಹೇಳುವುದಲ್ಲ, ಶಬ್ದದ ಮೂಲಕ ಆನಂದದ ಯಾವ ನಮ್ಮ ಶಿವನು ಮಹಾದೇವನು ವಿರಾಟ್ ಸ್ವರೂಪದ ಮೂಲಕ ನರ್ತನ ಮಾಡ್ತಾನೋ ಅದೇ ರೀತಿಯ ನರ್ತನದ ಮೂಲಕ ಮೇಘಕುಮಾರ ಸಂತೋಷಗೊಂಡು ಪಟ್ಟಾಭಿಷೇಕಕ್ಕೆ ಶುಭಾಶಯಗಳನ್ನು ಹೇಳ್ತಾ ಇದ್ದಾನೆ. ಒಂದು ಮೂರ್ತಿಯಲ್ಲಿ ಹೆಗ್ಗಡೆಯವರ ಶೈಕ್ಷಣಿಕ ಕ್ರಾಂತಿ, ಧಾರ್ಮಿಕ ಕ್ರಾಂತಿ, ಸಾಮಾಜಿಕ ಕ್ರಾಂತಿ, ಪಾರಿವಾರಿಕ ಮತ್ತು ಆಧ್ಯಾತ್ಮದ ಅಂತಸತ್ವವನ್ನು ಇವತ್ತು ನಾವು ಆ ಮೂರ್ತಿಯಲ್ಲಿ ಕಾಣುತ್ತೇವೆ. ನಾವೆಲ್ಲರೂ ಮನತುಂಬಿ ಜೀವಂತ ಮೂರ್ತಿ ಇದೇ ರೀತಿಯಾಗಿ 100 ಕಾಲ ಬಾಳ್ಲಿ ಅನ್ನುವುದನ್ನು ಮಹಾದೇವನಲ್ಲಿ, ಚಂದ್ರಪ್ರಭ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತಾ ಅವರ ಒಳ್ಳೆಯ ಕೆಲಸಗಳನ್ನು ಜೀವಂತ ಮೂರ್ತಿಗಳ ಹಾಗಿರುವ ನಮ್ಮ ಮನಸ್ಸಿನಲ್ಲಿ ತುಂಬುವ ಕೆಲಸ ನಾವೆಲ್ಲ ಮಾಡೋಣ. ಅವರ ಒಳ್ಳೆಯ ಕೆಲಸಗಳನ್ನು ಬದಿಗೊತ್ತಿ, ಅವರ ಸ್ವಂತ ಭಾವನೆಯನ್ನು ಬದಿಗೊತ್ತಿ, ಅವರ ಆಶೆ ಆಮಿಷೆಗಳನ್ನು ಸಮಾಜಕ್ಕಾಗಿ ಇವತ್ತು ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾದಷ್ಟು ಸಂಪತ್ತು ಭಗವಂತ ಕೊಟ್ಟಿದ್ದಾರೆ, ಅದನ್ನು ಕೊಡ್ಕೊಂಡು ಅವರು ವಿದೇಶಕ್ಕೆ ಹೋಗ್ಬೋದಿತ್ತು, ಯಾವುದೋ ರಿಸಾರ್ಟಲ್ಲಿ ಆನಂದ ಪಡಿಬಹುದಿತ್ತು. ಆದರೆ ಅದನ್ನೆಲ್ಲ ಬದಿಗೊತ್ತಿ ತಮ್ಮ ಸಮಯ, ಹೊಟ್ಟೆ ಹಸಿವು, ನೀರಡಿಕೆ, ಬಾಯಾರಿಕೆ ಎಲ್ಲವನ್ನು ಸಮಾಜಕ್ಕಾಗಿ ನೀಡ್ತಾ ಇದ್ದೀರಲ್ಲ ಹೆಗ್ಗಡೆಯವರೇ. ಇದರಿಂದಾಗಿ ಜನ ಅಸಹ್ಯಗೊಳ್ಳುತ್ತಾರೆ. ಎಲ್ಲಿ ಹೆಚ್ಚು ಹೆಚ್ಚು ಕೆಲಸ ನಡೀತದೋ, ಹೆಚ್ಚು ಹೆಚ್ಚು ಒಂದು ವ್ಯವಸ್ಥೆಗಳ ಬಗ್ಗೆ ಸುಧಾರಣೆ ನಡೀತದೋ ಅಲ್ಲಿ ಹೆಚ್ಚು ಹೆಚ್ಚು ದೃಷ್ಟಿ ಬೀಳ್ತದೆ. ಆ ದೃಷ್ಟಿ ಬೀಳುವಾಗ ಒಳ್ಳೆಯ ರೀತಿಯ ಮಾತುಗಳಿಗೆ ಯಾವಾಗಲೂ ನಾವು ಸ್ವಾಗತ ಮಾಡೋಣ. ಆ ಟೀಕೆಗಳಿಗೂ ಜೀವಂತಿಕೆ ಇರಬೇಕು, ಅರ್ಥ ಇರಬೇಕು. ಹಾಗಾಗಿ ಹೆಗ್ಡೆಯವರಲ್ಲಿ ಇವತ್ತು ಜಗತ್ತಿನ ಹೆಚ್ಚು ನಿರೀಕ್ಷೆಗಳನ್ನು ಇಟ್ಟಿದ್ದಾರೆ.
ರಾಜಕಾರಣಿಗಳಿಗೆ ಕೊಡುವ ನಿರೀಕ್ಷೆಗಿಂತ ಹೆಚ್ಚು ಇವತ್ತು ಧರ್ಮಾಧಿಕಾರಿಗಳಲ್ಲಿ ಇದೆ. ಮಂಜುನಾಥರು ಮತ್ತು ನಮ್ಮ ಪ್ರತಾಪ್ ಸಿಂಹರು ಅವರಿಗೆ ಅವರದೇ ಆದ ಸೀಮಿತ ಒಂದು ನಿರೀಕ್ಷೆಗಳನ್ನು ಪ್ರಜಾವರ್ಗದವರು ನೀಡಿದ್ರೆ, ಹೆಗ್ಗಡೆಯವರಿಗೆ ಅವರ ಕೆಲಸದ ವಿಸ್ತಾರ ಆದ ಹಾಗೆ ಅದರ ನಿರೀಕ್ಷೆಗಳ ಮಟ್ಟವು ಕೂಡ ಹೆಚ್ಚು ಹೆಚ್ಚು ಆಗ್ತಾ ಇದೆ. ಹಾಗಾಗಿ ಹೆಗ್ಗಡೆಯವರು ಟೀಕೆಗಳಿಗೆ ಅಂಜದೆ ಅಳುಕದೆ ಎಲ್ಲರಿಗೂ ಆದರ್ಶವಾಗಿ ನಮ್ಮ ಎಲ್ಲ ಗುತ್ತು ಬೀಡು ಬಸದಿ ದೇವಸ್ಥಾನಗಳ ಬ್ರಹ್ಮಕಲಶ ಇರ್ಬೋದು, ಪಂಚಕಲ್ಯಾಣ ಇರ್ಬೋದು, ಒಂದು ಇನಿತು ಕೂಡ ಅವರ ಮನಸ್ಸು ಸೋಲದೆ ಆ ಹೊಳಪಿನ ಕಣ್ಣಿನ ಮೂಲಕ ನೋಡುತ್ತಾ ತನ್ನ ಮನಸ್ಸಿನಲ್ಲಿ ಒಳ್ಳೆಯ ವಿಚಾರಗಳನ್ನು ಮೂಡಿಸುತ್ತಾ ಹೃದಯವನ್ನು ತೆರೆದು ದಯೆ ದಮ ದಾನದ ಯಾವ ಸಂಸ್ಕಾರ ಸಂಸ್ಕೃತಿ ಬೀಡಿನಲ್ಲಿ ಹೇಳಿದ್ದಾರೆ ಅದನ್ನು ಕೊಡ್ತಾ ಇದ್ದೀರಲ್ಲ. ಎಷ್ಟೊಂದು ವರ್ಷಗಳಿಂದ ಈ ಧರ್ಮಸ್ಥಳದ ಕ್ಷೇತ್ರದಿಂದ ಅದೆಷ್ಟೋ ಹೆಗ್ಗಡೆಯವರು ಆಗಿ ಹೋಗಿದ್ದಾರೆ. ಆ 20 ಹೆಗ್ಗಡೆಯವರ ಪುಣ್ಯ ನಿಮ್ಗೆ ಸಿಕ್ಕಿದೆಯಲ್ಲ. ಅವರು ಯಾರೂ ಕೊಡದಂತ ದಾನ ಧರ್ಮ ನಿಮ್ಗೆ ಸಿಕ್ಕಿದೆಯಲ್ಲ. ಅವರು ಯಾರೂ ಮಾಡದಂತ ಬ್ರಹ್ಮಕಲಶಗಳನ್ನು ಪಂಚಕಲ್ಯಾಣಗಳನ್ನು ದೇವರ ಮೂರ್ತಿಯ ಹಾಗೆ ಜೀವಂತವಾಗಿ ಇದ್ದುಕೊಂಡು ಮೇಣದ ಮೂರ್ತಿಯನ್ನು ನೋಡುವ ಭಾಗ್ಯ ಯಾರಿಗೂ ಬರ್ಲಿಕ್ಕಿಲ್ಲ. ಅಂಥದ್ದನ್ನು ನಿಮ್ಗೆ ಸಿಕ್ಕಿದೆಯಲ್ಲ. ಇದು ಎಲ್ಲ ಕಾರಣ ನೀವು ಮಾಡುವಂತ ಅನವರತ ಸೇವೆ. ಒಂದು ಬೀಡು ಅದು 4 ರೀತಿಯ ಸೈನ್ಯಗಳನ್ನು ಇಟ್ಟುಕೊಂಡು ಆ ಗ್ರಾಮವನ್ನು 7 ಗ್ರಾಮವೋ 10 ಗ್ರಾಮವೋ 3 ಗ್ರಾಮವೋ 16 ಗ್ರಾಮವನ್ನು ನೋಡುತ್ತಿತ್ತು. ಅದು ಅದೆಷ್ಟೋ ಇರುವಂತ ರಾಜರಿಗೂ ಚಕ್ರವರ್ತಿಗಳಿಗೂ ನೆರವನ್ನು ಕೊಡ್ತಾ ಇತ್ತು. ಅಂತ ಬೀಡು ಕೇವಲ ಸೈನ್ಯವನ್ನು ಮಾತ್ರ ಇಟ್ಟುಕೊಳ್ಳದೆ ಅದನ್ನು ಬದಿಗಿಟ್ಟು ಶಾಸ್ತ್ರವನ್ನು ತನ್ನದಾಗಿಸಿಕೊಳ್ಳುತ್ತಾ ಸ್ವಾಮೀಜಿಗಳು ಯಾವ ತ್ಯಾಗದ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾರೋ ಅದನ್ನೇ ತನ್ನ ಬಟ್ಟೆಯಲ್ಲಿ ಸೀಮಿತವಾಗಿಟ್ಟುಕೊಂಡು ತನ್ನ ಆತ್ಮಧರ್ಮವನ್ನು ಮೌನದ ಮೂಲಕ ಮಾತು ಬಿಡ ಮಂಜುನಾಥ ಅನ್ನುವುದು ಇಲ್ಲಿ ಚಂದ್ರನಾಥನೇ ಮಂಜುನಾಥನಾಗಿ ಕಾಣ್ತಾ ಇದ್ದಾನೆ. ವೈದಿಕ ಸನಾತನ ಧರ್ಮದಲ್ಲಿ ಜೈನ ಧರ್ಮಕ್ಕೂ ಮತ್ತು ಹಿಂದೂ ಧರ್ಮಕ್ಕೂ ಇರುವಂತ ಅನನ್ಯ ಬೆಸುಗೆ ಅದು ಸೂರ್ಯ ಚಂದ್ರರಿರುವಷ್ಟು ಸತ್ಯ ಅನ್ನೋದು ಈ ತುಳುನಾಡಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತದ್ದು. ಇದನ್ನು ಯಾರೂ ಕೂಡ ಅಳಿಸ್ಲಿಕ್ಕೆ ಆಗುವುದಿಲ್ಲ. ಇದನ್ನು ಸಹಸ್ರ ವರ್ಷಗಳ ಹಿಂದೆಯೇ ಇಲ್ಲಿಯ ಶಕ್ತಿ, ಇಲ್ಲಿಯ ದೇವತೆಗಳು, ಧರ್ಮ ದೇವತೆಗಳು ಇದನ್ನು ಗಟ್ಟಿಗೊಳಿಸಿವೆ. ಆ ಗಟ್ಟಿಗೊಳಿಸುವುದನ್ನು ಎಲ್ಲ ಕಡೆ ಪಸರಿಸುವ ಕೆಲಸವನ್ನು ಭಕ್ತರಾದ ನಾವೆಲ್ಲ ಮಾಡೋಣ ಅನ್ನುವ ಭಾವನೆಯನ್ನು ಮಾಡ್ತಾ, ನಿಮ್ಮ ಯಾವ ಚತುರ್ವಿಧ ದಾನ ಇದೆ ಇದು ಜೈನ ಧರ್ಮದಲ್ಲಿ ಹೇಳಿದ ಸಿದ್ಧಾಂತ. ಈ ಕೆಲಸವನ್ನು ನೋಡಿಯೇ ಹಿಂದಿನ ಮುನೀಶ್ವರರು ಕುಟುಂಬದಲ್ಲಿ ಆ ಬಲ್ಲಾಳ್ತಿಯವರು ಹೆಗ್ಗಡೆಯವರು ಮಾಡಿದ ಒಳ್ಳೆಯ ಭಾವನೆಗೆ ಮಹಾದೇವನೇ ಭೂಮಿಗೆ ಇಳಿದು ಬಂದು ಮಂಜುನಾಥನಾಗಿ ಇಲ್ಲಿ ನೆಲೆ ನಿಂತ. ಇವರ ಧರ್ಮ ಕಾರ್ಯವನ್ನು ನೋಡಿ ವಾದಿರಾಜರು ಪ್ರಶಂಸೆಗೊಂಡು ಧರ್ಮಸ್ಥಳ ಎಂದು ಹೆಸರು ಕೊಟ್ಟರೆ ಶೃಂಗೇರಿಯ ಮಠದ ಸ್ವಾಮೀಜಿ ಭಿಕ್ಷೆಯನ್ನು ಸ್ವೀಕಾರ ಮಾಡಿದರು. ಎಂಥ ಅಪರೂಪದ ತ್ರಿವೇಣಿ ಸಂಗಮ ಇದು. ಇಂಥ ಅಪರೂಪದ ತ್ರಿವೇಣಿ ಸಂಗಮದಲ್ಲಿ ಇವತ್ತು 57ರ ವರ್ಧಂತಿ. 5 ಪಂಚಭೂತಗಳನ್ನು ನೆನೆಸಿಕೊಳ್ಳುತ್ತದೆ, 5 ಇಂದ್ರಿಯಗಳನ್ನು ನಿಗ್ರಹ ಮಾಡುವುದನ್ನು ಪ್ರೇರೇಪಿಸುತ್ತದೆ, 7 ಸಪ್ತ ತತ್ವವನ್ನು ಮತ್ತು ಸಪ್ತ ಪರಮಸ್ಥಾನವನ್ನು ಮುಂದುವರಿಸಿಕೊಂಡು ಹೋಗಿ ಹೆಗ್ಗಡೆಯವರೇ ಅನ್ನುವುದನ್ನು ಬಿಂಬಿಸ್ತದೆ. ಹಾಗಾಗಿ ಈ ಪ್ರಪಂಚದಲ್ಲಿ ಹೆಗ್ಗಡೆಯವರು ಒಬ್ಬರೇ ಒಳ್ಳೆಯವರು. ಆದರೆ ಹೆಗ್ಗಡೆಯವರೇ ಶತ್ರುಗಳು ಅದೇ ರೀತಿಯಾಗಿ ನಮ್ಮ ಬೆಂಬಡದೆ ಬರ್ತಾ ಇರ್ತವೆ. ಅದು ಬೇರೆ ಯಾರೂ ಅಲ್ಲ, ಕಾಮ ಕ್ರೋಧ ಮಾನ ಮಾಯ ಲೋಭ. ಈ ಅರಿಷಡ್ವರ್ಗಗಳನ್ನು ಭಿನ್ನವಾಗಿ ನೋಡುವವನಿಗೆ ಜಗತ್ತಿನಲ್ಲಿ ಶತ್ರುಗಳೇ ಇಲ್ಲ. ಹಾಗಾಗಿ ನಮ್ಮೊಳಗಿರುವ ಆ ಅರಿಷಡ್ವರ್ಗಗಳನ್ನು ಮಾತ್ರ ನೀವು ನೋಡ್ತಾ ಇದ್ರೆ ಸಾಕು, ಬೇರೆ ಹೊರಗಿನ ಯಾವ ಶತ್ರುಗಳು ಒಂದು ಏನೂ ಮಾಡಲಾರರು. ಹಾಗಾಗಿ ನಮ್ಮ ಸನಾತನ ಪರಂಪರೆಯ ಸಂಸ್ಕೃತಿಯಲ್ಲಿ ಕ್ರೈಸ್ತರು, ಮುಸ್ಲಿಮರು, ಹಿಂದೂಗಳು ಎಲ್ಲರನ್ನೂ ಒಂದಾಗಿ ಕಾಣುವಂಥ ವಿಶ್ವ ಪ್ರಜೆಯಾಗಿ, ವಿಶ್ವ ಮಾನವರಾಗಿ ಕುವೆಂಪು ಹೇಳಿದ ಮಾತನ್ನು ನಿಜ ರೂಪದಲ್ಲಿ ತೋರಿಸ್ತಾ ಇರುವ ಧರ್ಮಾಧಿಕಾರಿಗಳಿಗೆ ಭಗವಂತನ ಶ್ರೀರಕ್ಷೆ ಇರಲಿ. ಇವತ್ತು ಪದ್ಮಶ್ರೀ ಪ್ರಶಸ್ತಿ ಪಡೆದ ಮಂಜುನಾಥರು ಒಬ್ಬ ರಾಜಕಾರಣಿಯಾಗಿ ನಮಗೆ ಕಾಣ್ತಾ ಇಲ್ಲ. ಅವರು ಹೃದಯ ಸಂಬಂಧಿ ರೋಗಗಳನ್ನು ನಿವಾರಣೆ ಮಾಡಿದ ಮಹಾಪುಣ್ಯಾತ್ಮ, ಒಬ್ಬ ವೈದ್ಯ. ಹಾಗಾಗಿ ಹೆಗ್ಗಡೆಯವರ ಹೃದಯ ವೈಶಾಲ್ಯತೆ ಎಷ್ಟು ದೊಡ್ಡದು ಅನ್ನೋದಕ್ಕೆ ಅವರೇ ಇವತ್ತು ಬಂದದ್ದು ಸಾಕ್ಷಿ. ಹಾಗಾಗಿ ಮಂಜುನಾಥರಂಥವರಿಂದ ನಮ್ಮ ಭಾರತ ದೇಶಕ್ಕೆ ಮನಸ್ಸನ್ನು ಅರಳಿಸುವ ಔಷಧವನ್ನು ಜನಕ್ಕೆ ಕೊಡಿಸಿ ಅಸಹನೆ ಮತ್ತು ದ್ವೇಷ ಭಾವನೆ ಮೂಡದ ಹಾಗೆ ಯಾವ ಔಷಧಿಯನ್ನು ಕೊಡಬಹುದು ಅನ್ನುವುದಕ್ಕೆ ಧರ್ಮಸ್ಥಳದಲ್ಲೇ ಸಂಶೋಧನಾ ಕೇಂದ್ರ ನಿರ್ಮಾಣವಾಗಲಿ. ಆ ಮೂಲಕ ನಮ್ಮಲ್ಲಿರತಕ್ಕಂಥ ಮೃಗೀಯ ಭಾವನೆ,
ನಮ್ಮಲ್ಲಿರುವ ಅಸುರಿ ಭಾವನೆ ದೂರ ಹೋಗಲಿ. ನಮ್ಮಲ್ಲಿರತಕ್ಕಂಥ ದೈವಿ ಸಂಪತ್ತು ಈ ಬೆಳಕಾಗಿ ನಮಗೆ ಹೆಗ್ಗಡೆಯವರಂಥ ಧರ್ಮಾಧಿಕಾರಿಗಳ ಮೂಲಕ ಲೋಕ ಕಲ್ಯಾಣದ ಕೆಲಸವನ್ನು ನಿರಂತರ ಮಾಡಲಿ. ಅವರ ಅನುರೂಪದ ಸತಿಯಾಗಿರುವಂಥ ಹೇಮಾವತಿ ಅಮ್ಮನವರು ಕೂಡ ಒಬ್ಬ ಒಳ್ಳೆಯ ಓದುಗರು ಮತ್ತು ಚೆನ್ನಾಗಿ ಸಮಾಜವನ್ನು ಗುರುತಿಸಿದವರು. ಅವರ ಹಿರಿಯರು ದೊಡ್ಡ ಕವಿಗಳಾಗಿದ್ದವರು, ವಿದ್ವಾಂಸರು ಮಾತ್ರವಲ್ಲ, ನಮ್ಮ ಮೂಡುಬಿದ್ರೆಯವರು ಅನ್ನುವುದನ್ನು ನಾವು ಹೆಮ್ಮೆಯಿಂದ ಹೇಳುವುದಕ್ಕೆ ಸಂತೋಷ ಪಡುತ್ತೇವೆ. ಹಾಗೆಯೇ ಅವರ ಹಿರಿಯರೊಬ್ಬರು ಮೂಡುಬಿದ್ರೆಯ ಮಠದಲ್ಲಿ ಮಠಾಧಿಪತಿಗಳೂ ಆಗಿದ್ದರು. ಈ ಎಲ್ಲ ಋಣದಿಂದಾಗಿ ಧರ್ಮಸ್ಥಳ ಕ್ಷೇತ್ರ ಕಾರ್ಕಳ ಮೂಡುಬಿದ್ರಿ ಮಾತ್ರ ಅಲ್ಲ, ಈ ನಾಡಿನ ಸಮಸ್ತ ಮಠಗಳಿಗೆ, ಸಮಸ್ತ ಜಾತಿ ಬಾಂಧವರಿಗೆ ಒಂದು ಕೇಂದ್ರ. ಆ ಕೇಂದ್ರದ ನಿರೀಕ್ಷೆ ತನ್ನ ತಂದೆ ತಾಯಿಯಲ್ಲಿ ಮಕ್ಕಳು ಯಾವ ನಿರೀಕ್ಷೆಯಲ್ಲಿ ಇಟ್ಟುಕೊಳ್ಳುತ್ತಾರೋ ಅದೇ ಭಾವನೆ ಧರ್ಮಸ್ಥಳದ ಮೇಲೂ ಇದೆ. ಹಾಗಾಗಿ ಪ್ರೀತಿಯಿಂದ ನಿಮಗೆ ಜನತೆ ಹರಸುವಷ್ಟು ದಿನ ನಿಮ್ಮ ಶಕ್ತಿ ಎಂದೂ ಕೂಡ ಕುಂದುವುದಿಲ್ಲ. ಧರ್ಮ ದೇವತೆಗಳ ಅನುಗ್ರಹ ಈ ನೆಲಕ್ಕಿದೆ. ಕ್ಷೇತ್ರದ ಎಲ್ಲ ಸ್ವಾಮೀಜಿಯವರ ಆಶೀರ್ವಾದ ಪ್ರೇರಣೆ ಇದೆ. ಇಂಥ ಒಂದು ಇತಿಹಾಸ ಇರುವಂಥ ಈ ಕ್ಷೇತ್ರದಲ್ಲಿ 100 ಕಾಲ ನೀವು ಬಾಳಿ ಪಂಚ ಪರಮೇಷ್ಠಿಗಳನ್ನು ನೆನೆಸುತ್ತಾ ಪ್ರಪಂಚದ ಪಂಚಭೂತಗಳನ್ನು ನೀವು ಯಾವ ರೀತಿಯಲ್ಲಿ ಸುಧಾರಣೆ ಮಾಡುತ್ತಾ ಆ ಪಂಚಭೂತಕ್ಕೆ ಸರಿಯಾದ ಒಂದು ಪರಿಸರ ಸ್ನೇಹಿಯಾದಂಥ ಕೆಲಸವನ್ನು ನಿಮ್ಮ ಸಮಯವನ್ನು ನೀಡಿ ಮಾಡ್ತಾ ಇದ್ದೀರೋ ಇದೆಲ್ಲವೂ ಆದರ್ಶಪ್ರಾಯ. ರಾಷ್ಟ್ರ ಮಟ್ಟದಲ್ಲಿ ಧರ್ಮಸ್ಥಳ ಗುರುತಿಸಿದ್ದಲ್ಲ, ವಿಶ್ವ ಮಟ್ಟದಲ್ಲಿ ಧರ್ಮಸ್ಥಳ ಇವತ್ತು ಗುರುತಿಸಿಕೊಂಡಿದೆ. ಅದಕ್ಕೆ ಲಂಡನ್ನಲ್ಲಿ ಕಳೆದ ಅನೇಕ ವರ್ಷಗಳ ಹಿಂದೆ ಗ್ರೀನ್ ಅವಾರ್ಡನ್ನು ಪಡೆದದ್ದೇ ಸಾಕ್ಷಿ ಅನ್ನುವುದನ್ನು ಹೇಳುತ್ತಾ ಹೆಚ್ಚು ಹೆಗ್ಡೆಯವರನ್ನು ಹೊಗಳುವುದು ಬೇಡ. ಆದರೆ ಹೆಗ್ಡೆಯವರಷ್ಟು ಯಾರೂ ಮಾತ್ರ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ನಮಗೆ ಬೇಸರವೂ ಇಲ್ಲ, ಬೇನೆಯೂ ಇಲ್ಲ. ಯಾಕಂದರೆ ನಮ್ಮಲ್ಲಿ ಹೇಳಿರುವಂಥ ಸಿದ್ಧಾಂತ ಅದು ಗೀತೆಯಲ್ಲೂ ಹೇಳಿದ್ದಾರೆ, ಜೈನ ಧರ್ಮದಲ್ಲೂ ಹೇಳಿದ್ದಾರೆ, ವಿಶೇಷವಾಗಿ ಸ್ಥಿತಪ್ರಜ್ಞರಾಗಿ ಅಂತ. ಸ್ಥಿತಪ್ರಜ್ಞತೆಯನ್ನು ಬೆಳೆಸಿಕೊಂಡಂಥ ಧರ್ಮಾಧಿಕಾರಿ ಪೀಠ ಮಾತಿಗೆ ಹೆಚ್ಚು ಮಹತ್ವವನ್ನು ನೀಡುವುದಿಲ್ಲ. ಮೌನದ ಮೂಲಕ ಧರ್ಮದೇವತೆಗಳಿಗೆ ತಾವು ಮಾಡುವಂಥ ವಿಕಾಸ, ತಾವು ಮಾಡುವಂಥ ಒಳಿತು ಕೆಡುಕುಗಳನ್ನು ಕೇವಲ ಮುದ್ರೆಯ ಮೂಲಕವೇ ವಿವರಿಸುವ ಧರ್ಮಾಧಿಕಾರಿಗಳ ವಿಶಿಷ್ಟ ಕ್ಷೇತ್ರ ಈ ಧರ್ಮಸ್ಥಳದಲ್ಲಿ. ನಿಮಗೆ ಮತ್ತೆ ಭಗವಂತನ ಅನುಗ್ರಹ ಆಶೀರ್ವಾದಗಳು ಸಿಗಲಿ. ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಉತ್ಸಾಹವನ್ನು ತುಂಬಿಕೊಂಡು ನಮಗೆ ಮತ್ತಷ್ಟು ಆದರ್ಶ ಕೆಲಸಗಳನ್ನು ಮಾಡುವ ಧರ್ಮಾಧಿಕಾರಿಗಳಾಗಿ ಅಂತ ಹೇಳುತ್ತಾ ನಮ್ಮೆರಡು ಮಾತುಗಳಿಗೆ ಶಾಂತಿಯನ್ನು ಕೋರ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಸ್ಫೂರ್ತಿಯ ಪ್ರೇರಣಾತ್ಮಕವಾದಂತಹ ಶುಭ ಸಂದೇಶವನ್ನು ನೀಡಿದಂತಹ ಶ್ರೀಯುತ ಡಾಕ್ಟರ್ ಸ್ವಸ್ತಿಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಸ್ವಾಮೀಜಿಗಳು, ಶ್ರೀ ಜೈನಮಠ ಮೂಡಬಿದಿರೆ ಇವರಿಗೆ ಭಕ್ತಿಯ ಪ್ರಣಾಮಗಳು. ಇಂದಿನ ಸಮಾರಂಭದ ಮೆರುಗನ್ನು ಹೆಚ್ಚಿಸಿದವರು ಡಾಕ್ಟರ್ CN ಮಂಜುನಾಥ್ರಿವರು. ಶ್ರೀ ಜಯದೇವ ಹೃದಯ ರಕ್ತನಾಳ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿ ದುಡಿದವರು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತಹ ಡಾಕ್ಟರ್ CN ಮಂಜುನಾಥ್ರವರು ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ 60,000 ಮಂದಿಗೆ ಹೃದಯ ಶಸ್ತ್ರಚಿಕಿತ್ಸೆಯನ್ನು ನಡೆಸಿದವರು. ಹಾಗೆ ಇವರು ಶ್ರೀ ಜಯದೇವ ಆಸ್ಪತ್ರೆಯಲ್ಲಿ ನಿರ್ದೇಶಕರಾಗಿದ್ದಂಥ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಆಸ್ಪತ್ರೆಗೆ ಪ್ರತಿ ವರ್ಷ 20 ಲಕ್ಷ ಅನುದಾನವನ್ನು ಪರಮಪೂಜ್ಯರು ಕೊಡುತ್ತಿದ್ದರು. ರೋಗಿಗಳು, ಅದರಲ್ಲೂ ಕೂಡ ಮಕ್ಕಳಿಗೆ ಆದ್ಯತೆಯನ್ನು ನೀಡಿ ಆಯ್ಕೆ ಮಾಡುವಂತಹ ಜವಾಬ್ದಾರಿಯನ್ನು ಗೌರವಾನ್ವಿತರೇ ವಹಿಸಿಕೊಂಡಿದ್ದರು. ನಿಜವಾದ ಮಾನವತಾವಾದಿ, ನಿಜವಾದ ಹೃದಯವಂತ, ಸರಳ ಸಜ್ಜನಿಕೆಯ ವ್ಯಕ್ತಿ ಡಾಕ್ಟರ್ CN ಮಂಜುನಾಥ್ರವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಮನಸ್ಸು ನಿರ್ಮಲವಾಗಿದ್ದರೆ ಸಾಕ್ಷಾತ್ಕಾರ, ನಡೆನುಡಿ ಚೆನ್ನಾಗಿದ್ದರೆ ಚಮತ್ಕಾರ, ಹಾಗೆಯೇ ಮಾತು ಮೃದುವಾಗಿದ್ದರೆ ಅದೊಂದು ಪುರಸ್ಕಾರ. ಇದನ್ನೆಲ್ಲ ಮೈಗೂಡಿಸಿಕೊಂಡಿರತಕ್ಕಂಥ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರಲ್ಲಿ ನನ್ನ ನಮಸ್ಕಾರ. ಇವತ್ತಿನ 57ನೇ ಪಟ್ಟಾಭಿಷೇಕ ವರ್ಧಂತಿ ಸಭೆಯಲ್ಲಿ
ಸಭೆಯಲ್ಲಿ ಆಸೀನರಾಗಿರತಕ್ಕಂಥ ಮೂಡಬಿದರೆ ಜೈನ ಮಠದ ಸ್ವಾಮೀಜಿಗಳಾದಂಥ ಸ್ವಸ್ಥ ಶ್ರೀ ಚಾರುಕೀರ್ತಿ ಭಟ್ಟಾರಕ ಅವರ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಹಾಗೂ ಕ್ಷೇತ್ರದ ಅಭಿಮಾನಿಗಳಾದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರತಾಪ್ ಸಿಂಹ ನಾಯಕ್ ಅವರೇ ಮತ್ತು ಶ್ರೀಮತಿ ಹೇಮಾವತಿ ಹೆಗ್ಡೆಯವರೇ, ಸುರೇಂದ್ರ ಕುಮಾರ್ ಹೆಗ್ಡೆಯವರೇ, ಹರಿಶ್ಚಂದ್ರ ಅವರೇ, ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಈ ಕ್ಷೇತ್ರದ ಅಭಿಮಾನಿಗಳೇ, ಬಂಧುಗಳೇ, ತಮ್ಮೆಲ್ಲರಿಗೂ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಇವತ್ತು ಈ ಸಂದರ್ಭದಲ್ಲಿ ನಾನು ಈ ಧಾರ್ಮಿಕ ಸಭೆಯ ಈ ಪುಣ್ಯಕ್ಷೇತ್ರದಲ್ಲಿ ಈ ಸಂದರ್ಭದಲ್ಲಿ ಈ 57ನೇ ಪಟ್ಟಾಭಿಷೇಕ ವರ್ಧಂತಿ ಕಾರ್ಯಕ್ರಮಕ್ಕೆ ಭಾಗವಹಿಸಲು ನನಗೆ ಆ ಭಗವಂತ ಪ್ರೇರಣೆ, ಆ ಭಗವಂತ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಾನು ಶ್ರೀಗಳಲ್ಲಿ ನನ್ನ ಧನ್ಯವಾದಗಳನ್ನು, ನಮಸ್ಕಾರಗಳನ್ನು ಹೇಳ್ತೇನೆ. ಯಾಕೆಂದರೆ ಇವತ್ತು ಇದು ನಿಜವಾಗಲೂ ಇದು ದೇವರ ಕಾರ್ಯಕ್ರಮ. ಯಾಕೆಂದರೆ ನಾವು ದೇವಸ್ಥಾನದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಕಾಣ್ತೇವೆ, ಕಣ್ಣಿಗೆ ಕಾಣುವ ಪರಮೇಶ್ವರ. ಆದರೆ ನಡೆದಾಡುವ ಪರಮೇಶ್ವರ ಇವತ್ತು ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಆಗಿದ್ದಾರೆ. ನಡೆದಾಡುವ ಪರಮೇಶ್ವರ ವೀರೇಂದ್ರ ಹೆಗ್ಡೆಯವರು ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಪ್ರತಿಮೆಯನ್ನು, ಯಾಕೆಂದರೆ ನಮ್ಮನ್ನು ಮತ್ತು ಎಲ್ಲರನ್ನ ಸೃಷ್ಟಿ ಮಾಡಿರೋನು ಆ ಬ್ರಹ್ಮ, ಆದರೆ ಈ ಪ್ರತಿಮೆಯನ್ನು ಸೃಷ್ಟಿ ಮಾಡಿರತಕ್ಕಂಥ ಈ ಆಧುನಿಕ ಬ್ರಹ್ಮ ಕಲಾವಿದರಿಗೆ ನನ್ನ ಒಂದು ಸಣ್ಣ ಮನವಿ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳು ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಭಕ್ತರು, ಅವರಿಗೆ ನಾವು ಎದ್ದು ನಿಂತು ಆ ಬ್ರಹ್ಮ ಕಲಾವಿದರನ್ನು ಅಭಿನಂದಿಸಬೇಕು, ಅವರಿಗೆ ನಮ್ಮ ಧನ್ಯವಾದಗಳನ್ನು ಹೇಳಬೇಕು ಅನ್ನುವ ನನ್ನ ಕಿರುಕಿರು ಮನವಿ. ಯಾಕೆಂದರೆ ಅವರ ಕಾಳಜಿ, ಅವರ ಭಕ್ತಿಪೂರ್ವಕವಾದಂಥ ನಮನಗಳು, ಯಾಕೆಂದರೆ ಪ್ರತಿಯೊಂದನ್ನು ಕೂಡ, ಯಾಕೆಂದರೆ ಸುಮಾರು 6 ತಿಂಗಳು ಸತತವಾಗಿ ಯಾವುದೇ ಒಂದು ಮೆಷರ್ಮೆಂಟ್, ಅಳತೆ ಇಲ್ಲದೆ ಅವರ ಚಿತ್ರಗಳನ್ನು, ಅವರ ಭಂಗಿಗಳನ್ನು, ಭಾವಚಿತ್ರಗಳನ್ನು ನೋಡಿ ಅದರಲ್ಲಿ ಯಾವ ರೀತಿ ಇರಬೇಕು, ರಕ್ತನಾಳ ಯಾವ ರೀತಿ ಇರಬೇಕು, ಕೂದಲುಗಳೇ ಆಗಿರಬೇಕು, ಕಣ್ಣುಗಳೇ ಆಗಿರಬೇಕು, ಅದರಿಂದ ಅವರನ್ನು ನಾವು ಆಧುನಿಕ ಬ್ರಹ್ಮಶಿಲ್ಪಿಗಳು, ಆಧುನಿಕ ಬ್ರಹ್ಮ ಕಲಾವಿದರು ಅಂತ ನಾನು ಅವರನ್ನು ಮತ್ತೊಮ್ಮೆ ಅಭಿನಂದಿಸ್ತೇನೆ. ಯಾಕೆಂದರೆ ಇದು ಯಾವಾಗಲೂ ಅಷ್ಟೇ, ಇದು ನಾವು ಒಂದು ಕಾರ್ಯಕ್ರಮ ಉತ್ತಮವಾದಂಥ ಮನೋಭಾವದಿಂದ ಮಾಡಿದರೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಈ ದಿನವೇ ಸಾಕ್ಷಿ. ಈಗಾಗಲೇ ಚಾರುಕೀರ್ತಿಯವರು ಹೇಳಿದ ಹಾಗೆ ಇವತ್ತು ಮಳೆ ಗುಡುಗು ಕೂಡ ಬಂದು ಈ ಕಾರ್ಯಕ್ರಮವನ್ನು ಅದು ಅಲ್ಲಿ ಆಕಾಶದಿಂದಲೇ ಅಭಿನಂದಿಸಿದ್ದಾರೆ ಮತ್ತು ಅವರು ಕೂಡ, ದೇವರು ಕೂಡ ಕಣ್ಣು ತುಂಬಿಕೊಂಡಿದ್ದಾರೆ ಅಂತ ನನ್ನ ಭಾವನೆ. ಯಾಕೆಂದರೆ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯವಲ್ಲ, ಎಷ್ಟು ಪದಕಗಳನ್ನು ಗಳಿಸಿದ್ದೀವಿ, ಎಷ್ಟು ಪಾರಿತೋಷಕಗಳನ್ನು ಗಳಿಸಿದ್ದೀವಿ, ಎಷ್ಟು ಸಂಶೋಧನೆಗಳನ್ನು ಮಾಡಿದ್ದೀವಿ ಅನ್ನೋದು ಮುಖ್ಯವಲ್ಲ. ನಮ್ಮ ಓದು ಅಥವಾ ನಮ್ಮ ಸೇವೆ ಅಥವಾ ನಮ್ಮ ಕಾಳಜಿ ಎಷ್ಟು ಜನರ ಮನೆಗಳಲ್ಲಿ ನಂದಾದೀಪವನ್ನು ಬೆಳಗಿದೆ, ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದೆ ಅನ್ನೋದು ಮುಖ್ಯ. ಇವತ್ತು ಧರ್ಮಾಧಿಕಾರಿಗಳು ಲಕ್ಷಾಂತರ ಮನೆಗಳಲ್ಲಿ ನಂದಾದೀಪವನ್ನು ಬೆಳಗಿಸಿದ್ದಾರೆ, ಲಕ್ಷಾಂತರ ಮನೆಗಳಲ್ಲಿ ಅವರು ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಇವತ್ತು ಧರ್ಮಸ್ಥಳ ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ನೈತಿಕ ಮೌಲ್ಯಗಳನ್ನು ಹೊಂದಿರತಕ್ಕಂಥ ಒಂದು ಶಕ್ತಿ ಕೇಂದ್ರ ಅಂತ ಹೇಳಬೇಕಾಗುತ್ತೆ. ಯಾಕೆಂದರೆ ಯಾವುದೇ ವ್ಯಾಪಾರೀಕರಣವಿಲ್ಲದೆ ಪುಣ್ಯಕ್ಷೇತ್ರ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಗಳಿಂದ ಹಿಡಿದು ಇಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರೂ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿದ್ದಾರೆ. ಶಿಸ್ತು, ಸಂಸ್ಕಾರ, ವಿನಯ, ಮಾನವೀಯತೆ, ಹೃದಯವಂತಿಕೆಯಿಂದ ಕೂಡಿದ್ದು ಇವತ್ತು ಧರ್ಮಸ್ಥಳ ಸರ್ವ ಜನಾಂಗದ ಶಾಂತಿಯ ದೋಟವಾಗಿದೆ ಅಂತ ನಾನು ಹೇಳಬೇಕಾಗುತ್ತೆ. ಯಾಕೆಂದರೆ ಇವತ್ತು ನಾವು ದೇವರ ಹುಂಡಿಗೆ ಎಷ್ಟೇ ಹಣ ಹಾಕಲಿ ನಮ್ಮನ್ನು ಭಕ್ತರು ಅಂತ ಹೇಳ್ತಾರೆ.
ಆದರೆ ಬಡವರಿಗೆ ಸಹಾಯ ಮಾಡಿದರೆ, ಅವರ ಕಣ್ಣೀರನ್ನು ಒರೆಸಿದರೆ ನಮ್ಮನ್ನು ದಾನಿಗಳು ಅಂತಾರೆ. ಆದರೆ ಇಲ್ಲಿ ಉಂಡಿಗೆ ಬಿದ್ದಂಥ ಹಣವನ್ನು ಲೋಕ ಕಲ್ಯಾಣಕ್ಕೆ ಬಳಸುತ್ತಿರತಕ್ಕಂಥ ರಾಜಶ್ರೀ ಅವರನ್ನು ನಾವು ಹೃದಯವಂತರು ಮತ್ತು ಮಾನವೀಯತೆಯ ಉಳ್ಳ ಅಂಥವರು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆಂದರೆ ಎಲ್ಲರಿಗೂ ಹೃದಯ ಇರುತ್ತೆ, ಆದರೆ ಹೃದಯವಂತಿಕೆ ಬಹಳ ಕಡಿಮೆ ಜನರಿಗಿರುತ್ತೆ. ಇದರಿಂದ ಇವತ್ತು ಲೋಕ ಕಲ್ಯಾಣಕ್ಕೆ ಅವರು ಈ ಹಣವನ್ನು ಬಳಸ್ತಾ ಇರುವುದು ಇಡೀ ರಾಜ್ಯಕ್ಕಲ್ಲ, ರಾಷ್ಟ್ರಕ್ಕೆ ಅದೊಂದು ಮಾದರಿಯಾಗಿದೆ ಅಂತಲೇ ಹೇಳಬೇಕಾಗುತ್ತೆ. ಈ ಕ್ಷೇತ್ರ ಕೇವಲ ಪುಣ್ಯಕ್ಷೇತ್ರ ಮಾತ್ರವಲ್ಲ, ಇಲ್ಲಿಗೆ ಬರುವ ಭಕ್ತರಿಗೆ ಮಾನಸಿಕ ನೆಮ್ಮದಿಯನ್ನು ನೀಡುವಂಥ ಪವಿತ್ರ ಕ್ಷೇತ್ರ ಆಗಿದೆ. ಯಾಕೆಂದರೆ ಇವತ್ತು ಬಹಳ ಆರೋಗ್ಯ, ಎಲ್ಲ ದೈಹಿಕ ಆರೋಗ್ಯಕ್ಕಿಂತ ಮಾನಸಿಕ ಆರೋಗ್ಯ ಬಹಳ ಮುಖ್ಯವಾಗಿದೆ. ಈ ಕ್ಷೇತ್ರಕ್ಕೆ ಬಂದಂಥ ಭಕ್ತರಿಗೆ ಏನೋ ಒಂದು ಮನಸ್ಸಿನಲ್ಲಿ ಹೊಸ ಹುರುಪು, ಏನೋ ಮನಸ್ಸಿನಲ್ಲಿ ಒಂದು ಆತ್ಮವಿಶ್ವಾಸ ಹಾಗೆ. ಏಕೆಂದರೆ ಇವತ್ತು ಧರ್ಮಸ್ಥಳ ಕೇವಲ ದೇವಾಲಯದ ಕ್ಷೇತ್ರವಾಗಿಲ್ಲ, ನ್ಯಾಯಾಲಯದ ಕ್ಷೇತ್ರ ಕೂಡ ಆಗಿದೆ ಅಂತ ಹೇಳಲಿಕ್ಕೆ ಭಾಳ ಇಷ್ಟಪಡ್ತೇನೆ. ಯಾಕೆಂದರೆ ನ್ಯಾಯಾಲಯದಲ್ಲಿ ಹಲವಾರು ವ್ಯಾಜ್ಯಗಳು ತೀರ್ಮಾನ ಆದಾಗ ಆ ತೀರ್ಪನ್ನು ಪ್ರಶ್ನೆ ಮಾಡ್ಬೋದು, ಪುನರ್ ಪರಿಶೀಲನೆ ಮಾಡ್ಬೋದು. ಆದರೆ ಇಲ್ಲಿ ಬರತಕ್ಕಂಥ ಹಲವಾರು ಭಕ್ತರು ಅವರ ಕೌಟುಂಬಿಕ ಸಮಸ್ಯೆಗಳಾಗ್ಬೋದು, ಮನಸ್ತಾಪಗಳನ್ನು ಈ ಧರ್ಮಸ್ಥಳದ ಶ್ರೀ ಹೆಗ್ಡೆ ಅವರ ನ್ಯಾಯಾಲಯದಲ್ಲಿ ಕೊಟ್ಟಂಥ ತೀರ್ಪನ್ನು, ಬಹಳ ಆತ್ಮಸಾಕ್ಷಿಯಿಂದ ಕೊಟ್ಟಂಥ ತೀರ್ಪನ್ನು ಅವರು ಒಪ್ಪಿ ಯಾವುದೇ ತಕರಾರಿಲ್ಲದೆ ಹೋಗ್ತಾರೆ. ಅದರಿಂದ ಈ ಪುಣ್ಯ ಕ್ಷೇತ್ರವನ್ನು, ಪೂಜಾ ಕ್ಷೇತ್ರವನ್ನು, ಸೇವಾ ಕ್ಷೇತ್ರವನ್ನು ಮಾಡಿದಂಥ ಹೆಸರು, ಕೀರ್ತಿ ಇವತ್ತು ಹೆಗ್ಡೆಯವರಿಗೆ ತಲುಪುತ್ತೆ. ಯಾಕೆಂದರೆ ಅವರು ಯಾವಾಗಲೂ ಅಷ್ಟೇ, ನಾವು ದೈವತ್ವ ಅಂತೀವಿ ಅಥವಾ ಮನುಷ್ಯತ್ವ ಅಂತೀವಿ. ದೈವತ್ವ ಅಂದ್ರೇನು? ದೈವತ್ವ ಅಂದರೆ ಯಾವುದೇ ಜನರ ಕಣ್ಣಲ್ಲಿ ನೀರು ಬರೆಸಬಾರ್ದು ಅನ್ನುವ ಕಲ್ಪನೆ, ಅದು ದೈವತ್ವ. ಆದರೆ ಮನುಷ್ಯತ್ವ ಅಂದ್ರೇನು? ಮನುಷ್ಯತ್ವ ಅಂದರೆ ಬಂದಂಥ ಕಣ್ಣೀರನ್ನು ಒರೆಸುವಂಥದ್ದು. ರಾಜಶ್ರೀ ಅವರಲ್ಲಿ ಮನುಷ್ಯತ್ವನೂ ಕೂಡ ಇದೆ, ದೈವತ್ವನೂ ಕೂಡ ಇದೆ. ಅದನ್ನು ನಿಜವಾಗ್ಲೂ ನಾವು ಮೆಚ್ಚುವಂಥದ್ದು. ಈಗಾಗಲೇ ಚಾರುಕೀರ್ತಿಯವರು ಹೇಳಿದ ಹಾಗೆ ಎಲ್ಲ ಕ್ರಾಂತಿಗಳನ್ನು ಮಾಡಿದ್ದಾರೆ. ಆರೋಗ್ಯ ಕ್ಷೇತ್ರ ಆಗ್ಬೋದು, ಶೈಕ್ಷಣಿಕ ಕ್ಷೇತ್ರ ಆಗ್ಬೋದು, ಗ್ರಾಮೀಣ ಅಭಿವೃದ್ಧಿ. ಇದು ಗ್ರಾಮೀಣ ಅಭಿವೃದ್ಧಿ ಯೋಜನೆ ಏನಿದೆ ಅಂದರೆ ರೂರಲ್ ಡೆವಲಪ್ಮೆಂಟ್ ಎಂಪ್ಲಾಯ್ಮೆಂಟ್ ಮತ್ತು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಏನು ಮಾಡಿದ್ದಾರೆ, ಇಡೀ ರಾಷ್ಟ್ರಕ್ಕೆಲ್ಲ, ಎಲ್ಲ 3ನೇ ರಾಷ್ಟ್ರಗಳಿಗೂ ಇದು ಒಂದು ಮಾದರಿಯ ಯೋಜನೆಯಾಗಿದೆ. ಎಲ್ಲ 3ನೇ ರಾಷ್ಟ್ರದ ಪ್ರಪಂಚದ ಯೋಜನೆ, ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಏನು ಹೇಳ್ತೀವಿ ಅದಕ್ಕೆ. ಯಾಕೆಂದರೆ ಅಲ್ಲಿ ಅಂದರೆ ಯಾವಾಗಲೂ ಅಷ್ಟೇ ನಾವು 2 ಭಾರತವನ್ನು ನೋಡ್ತೀವಿ. ಒಂದು ವೈಮಾನಿಕವಾಗಿ ಆಕಾಶದಿಂದ ಭಾರತವನ್ನು ನೋಡಿದಾಗ ಭಾರತ ಒಂದು ರೀತಿ ಕಾಣುತ್ತೆ, ಬಹಳ ದೊಡ್ಡದಾಗಿ ಕಾಣುತ್ತೆ, ಎಲ್ಲ ಗಗನಚುಂಬಿ ಕಟ್ಟಡಗಳು ಕಾಣುತ್ತೆ. ನಾವು ಬೆಳ್ಳಿಯ ಪರದ ಮೇಲೆ ಕೂಡ ನಾವು ಭಾರತವನ್ನು ನೋಡಿದಾಗ ಒಂಥರ ಕಾಣುತ್ತೆ. ನಿಜವಾದ ಭಾರತವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ರೈಲಿನಲ್ಲಿ ಪ್ರಯಾಣ ಮಾಡಬೇಕಾಗತ್ತೆ. ರೈಲಿನಲ್ಲಿ ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ರೈಲಿನ 2 ಬದಿಗಳಲ್ಲಿ ಬಡತನವನ್ನು ನೋಡ್ತೇವೆ ಮತ್ತು ಶೌಚಾಲಯದ ಸಮಸ್ಯೆಗಳನ್ನು ನೋಡ್ತೇವೆ. ಅದೇ ರೀತಿ ರೈತರ ಸಮಸ್ಯೆಗಳನ್ನು ನೋಡ್ತೇವೆ, ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ನಾವು ನೋಡ್ತೇವೆ. ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಈ 2ನೇ ಭಾರತದ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. 2ನೇ ಭಾರತದ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. ಯಾಕೆಂದರೆ ಅವರು ಈ ಧರ್ಮಸ್ಥಳದ ಈ ಗ್ರಾಮೀಣ ಕ್ಷೇತ್ರ ಅಭಿವೃದ್ಧಿ ಏನಾಗಿದೆ, ಕೆಲವರು ಹೇಳ್ತಾರೆ ನಾವು ಅನುದಾನ ನಮ್ಮ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಾವು ಇಷ್ಟು ಅನುದಾನ ತಂದಿದ್ದೀವಿ. ಅನುದಾನ ಒಂದು ಭಾಗ, ಅನುದಾನಕ್ಕಿಂತ ಅನುಷ್ಠಾನ ಬಹಳ ಮುಖ್ಯವಾದದ್ದು, ಅನುಷ್ಠಾನಕ್ಕಿಂತ ನಿರ್ವಹಣೆ ಬಹಳ ಮುಖ್ಯವಾದದ್ದು. ಇವತ್ತು ರೆಡ್ ಸೆಟ್ ಅಂತ ಏನು ಸ್ಕೀಮ್ ಇದೆ ಅದರಲ್ಲಿ ಅವರು ಇಡೀ ಜಗತ್ತಿಗೆ, ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ ನಿರ್ವಹಣೆ ಅಂದರೆ ಏನು, ಅನುಷ್ಠಾನ ಅಂದ್ರೇನು. ಏಕೆಂದರೆ ಯಾವುದೇ ಅದರಲ್ಲಿ ಕೊರತೆ ಬರದೆ ಇವತ್ತು ಸುಮಾರು ಜನ 35 ಲಕ್ಷ ಹಳ್ಳಿಯ ಜನರಿಗೆ ಬದುಕನ್ನು ಕೊಟ್ಟಿದೆ ಇವತ್ತು ಆ ಸ್ಕೀಮು. ಅದನ್ನು ನಿಜವಾಗ್ಲೂ ಮಾದರಿ ಸ್ಕೀಮು. ಎಷ್ಟೋ ಜನ
ಕೂಲಿ ಕಾರ್ಮಿಕರನ್ನು ಇವತ್ತು ಮಾಲೀಕರನ್ನಾಗಿ ಮಾಡಿದಂಥ ಕೀರ್ತಿ ಅವರಿಗೆ ಹೋಗಿದೆ. ಕೂಲಿ ಕಾರ್ಮಿಕರನ್ನು ಮಾಲೀಕರನ್ನಾಗಿ ಮಾಡಿದಂಥ ಕೀರ್ತಿ ರಾಜಶ್ರೀ ಅವರಿಗೆ ಹೋಗುತ್ತೆ. ಯಾಕೆಂದರೆ ಇದು ಸರ್ಕಾರ ನೋಡ್ಬೋದು, ಹಲವಾರು ಯೋಜನೆಗಳನ್ನು ತರುತ್ತೆ, ಆದರೆ ಎಲ್ಲಿ ಅದು ಸೋಲುತ್ತೆ ಅಂದರೆ ನಿರ್ವಹಣೆಯಲ್ಲಿ ಸೋಲುತ್ತೆ, ಅನುಷ್ಠಾನದಲ್ಲಿ ಸೋಲುತ್ತೆ. ಇದು ಬಹಳ ಒಂದು ಆದರ್ಶವಾದಂಥ ಒಂದು ಕಾರ್ಯಕ್ರಮ ಅಂತ ನಾನು ಹೇಳಬೇಕಾಗುತ್ತೆ. ಇವತ್ತು ಬದಲಾದ ಜೀವನ ಶೈಲಿ ಬದಲಾವಣೆ ಆಗಿದೆ. ನಾವು ಹೇಳ್ತೀವಿ ಇವತ್ತು ಜನ ಬದಲಾಗಿದ್ದಾರೆ, ಕಾಲ ಬದಲಾಗಿದೆ ಅಂತ ಹೇಳ್ತೀವಿ. ಕಾಲ ಬದಲಾಗಿಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ಮಾವಿನ ಸಿಹಿ ಹಾಗೇ ಇದೆ, ಬೇವಿನ ಕಹಿ ಹಾಗೇ ಇದೆ, ಸೂರ್ಯ ಚಂದ್ರ ಕೂಡ ಹಾಗೇ ಇದೆ. ಬದಲಾಗಿರೋರು ಜನ ಬದಲಾಗಿದ್ದಾರೆ, ಜನರ ಅಪೇಕ್ಷೆ ಬದಲಾವಣೆ ಆಗಿದೆ, ಜನರ ನಿರೀಕ್ಷೆ ಬದಲಾವಣೆ ಆಗಿದೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಒಂದು ಮಾಹಿತಿ ಇದೆ, 70% 75% ಮದ್ಯಪಾನ ಮಾಡ್ತಾ ಇದ್ದಾರೆ. ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂದರೆ ಮದ್ಯಪಾನ ಮಾಡದೇ ಇದ್ದರೆ ಅಪರಾಧ ಅನ್ನುವ ಸ್ಥಿತಿಗೆ ತಲುಪಿದ್ದೇವೆ ನಾವು. ಅವರು ಮದ್ಯಪಾನ ಮಾಡಿಲ್ಲ ಅಂದರೆ ಅವರನ್ನು ಏನು ಅಸ್ಪೃಶ್ಯರು ಅನ್ನೋ ರೀತಿ ನೋಡುವಂಥ ಕಾಲ ಇದು. ಇಂಥ ಕಾಲಘಟ್ಟದಲ್ಲಿ ಧರ್ಮಸ್ಥಳದಲ್ಲಿ ಈ ಮದ್ಯಪಾನ ನಿಷೇಧ ಆಗಿರೋದು ನಿಜವಾಗ್ಲೂ ಒಂದು ಅದ್ಭುತವಾದಂಥ ಸಾಧನೆ ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ಬಹಳ ಕಷ್ಟ, ಅದಕ್ಕೆ ಬಹಳ ಸಮಸ್ಯೆಗಳಿರುತ್ತೆ. ಅದಕ್ಕೆ ಬಂದಂಥ ಸಮಸ್ಯೆಗಳನ್ನು ನಾವು ನಿಭಾಯಿಸಬೇಕು. ಆ ರೀತಿ ಕೆಲಸ ಮಾಡತಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಪರಮೇಶ್ವರನ ಪರಮ ಭಕ್ತರಾಗಿರುವ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಭಕ್ತರ ಸಂಕಷ್ಟಗಳನ್ನು ಆಲಿಸಿ ಪರಿಹಾರ ನೀಡುವ ಮಾತೃಸ್ವರೂಪಿ ಚಾರಿಟಬಲ್ ಟ್ರಸ್ಟ್ನ ಮೂಲಕ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿ ಮಾಡಿ ಜನರಿಗೆ ದಾರಿದೀಪವಾಗಿದ್ದಾರೆ. ಅಂದರೆ ನಾನು ಇದನ್ನು ಇವತ್ತು ವಸಂತ ಮಹಲ್ಗೆ ಬಂದಂಥ ಸಂದರ್ಭದಲ್ಲಿ ನಾನು 1973ನೇ ಇಸ್ವಿನಲ್ಲಿ ನಾನು 2ನೇ PUC ಪಾಸಾಗಿತ್ತು. ನಾನು ಮೈಸೂರು ಮೆಡಿಕಲ್ ಕಾಲೇಜಿಗೆ ಸೀಟ್ ಸಿಕ್ಕಿತ್ತು MBBSಗೆ. ಆ ಸಂದರ್ಭದಲ್ಲಿ ಇವತ್ತು ನಾನು ಈ ಮಹಲ್ಗೆ ಬಂದಂಥ ಸಂದರ್ಭದಲ್ಲಿ ನನಗೆ ಜ್ಞಾಪಕಕ್ಕೆ ಬಂತು. ನಾನು ನಮ್ಮ ಅಕ್ಕವರ ಮಗ ಗುರುಸ್ವಾಮಿ ಅಂತ ಇದ್ದರು, ಅವರು PUC ಪಾಸಾಗಿದ್ದರು. ನಾವು ಇಲ್ಲಿ ಬಂದು ಮುಡಿ ಕೊಟ್ಟು, ಆವಾಗ ಇಷ್ಟು ವ್ಯವಸ್ಥೆ ಇರಲಿಲ್ಲ, ಯಾವುದು ಅಕಾಮಿಡೇಷನ್ ವ್ಯವಸ್ಥೆ ಇಷ್ಟಿರಲಿಲ್ಲ. ನಾವು ಇದೇ ಮುಂಭಾಗಲು ಜಗಲಿಯಲ್ಲಿ ಮಲಗಿದ್ವಿ, ಮುಂದುಗಡೆ ಜಗಲಿಯಲ್ಲಿ ಮಲಗಿದ್ವಿ. ಸೊ ಆದರೆ ಅಂದರೆ ಬಹುಶಃ ಯಾವುದೇ ಆಗ್ಬೋದು, ಯಾವುದೇ ವಿದ್ಯಾರ್ಥಿ ಆಗ್ಬೋದು ಅಥವಾ ಯಾವುದೇ ಆಗ್ಬೋದು, ನಾವು ಓದಿದ ಶಾಲೆಗೆ ಅಥವಾ ನಾವು ಬಂದಂಥ ಒಂದು ಕಟ್ಟಡಕ್ಕೆ, ನಾವು ವಿದ್ಯಾರ್ಥಿಯಾಗಿ ಬಂದಂಥ ಕಟ್ಟಡಕ್ಕೆ ನಾವೇ ಅತಿಥಿಯಾಗಿ ಬರತಕ್ಕನ್ನದ್ದು ಅದು ಮಹತ್ವ ದೊಡ್ಡ ಸಾಧನೆ ಅಂತ ನನ್ನ ಭಾವನೆ. ಯಾಕೆಂದರೆ ಆ ರೀತಿ ಬದುಕು ಸಾಗುತ್ತೆ. ಯಾಕೆ ನೋಡಿ, ಬದುಕು ಅಂದರೆ ಏನು? ನನ್ನ ಅರ್ಥದಲ್ಲಿ ಬದುಕಿನ ತಾತ್ಪರ್ಯ ಯಾವ ರೀತಿ ಇರಬೇಕು ಅಂದರೆ ಸಂಪತ್ತಿನಲ್ಲಿ ಸರಳತೆ ಇರಬೇಕಂತೆ. ಸಂಪತ್ತಿನಲ್ಲಿ ಸರಳತೆ ಇರಬೇಕು, ಅಧಿಕಾರದಲ್ಲಿ ಸೌಮ್ಯತೆ ಇರಬೇಕು, ಕೋಪದಲ್ಲಿ ಮೌನ ಇರಬೇಕು. ಅದೇ ಬದುಕಿನ ತಾತ್ಪರ್ಯ. ಯಾಕೆಂದರೆ ಇವತ್ತು ಅದನ್ನೆಲ್ಲ ಮೈಗೂಡಿಸಿದಂಥ ಮಹಾಪುರುಷರು ಇವತ್ತು ವೀರೇಂದ್ರ ಹೆಗ್ಡೆಯವರಾಗಿದ್ದಾರೆ. ನಂತರ ಬಹುಶಃ ಸರ್ಕಾರ ಕೂಡ ಆ ಚಿಂತನೆ ಮಾಡಿರಲಿಲ್ಲ. ನಾವು ಬಡ ರೋಗಿಗಳಿಗೆ, ಬಡ ಕುಟುಂಬಗಳಿಗೆ ಆರೋಗ್ಯ ಸೇವೆಯನ್ನು ಕೊಡಬೇಕು. ಯಾಕೆಂದರೆ ಇವತ್ತು ಆರೋಗ್ಯ ಸೇವೆ ಅನ್ನೋದು ಬಹಳ ಒಂದು ದೊಡ್ಡ ದುಬಾರಿ ವ್ಯವಸ್ಥೆಯಾಗಿದೆ. ಅದನ್ನು ದೂರದೃಷ್ಟಿ ಇದ್ದಂಥವ್ರು ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯವಿದೆ. ಅವರು ಒಂದು ಸಂಪೂರ್ಣ ಸುರಕ್ಷಾ ಹೆಲ್ತ್ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದರು. ಇಲ್ಲಿ ಉಡುಪಿ ಮತ್ತು ಮಂಗಳೂರು ಆಗ್ಬೋದು, ಧಾರವಾಡ ಆಗ್ಬೋದು, ಬಹುಶಃ ಅದನ್ನೇ ಮಾದರಿಯಾಗಿಟ್ಕೊಂಡು ಇವತ್ತು ಆಯುಷ್ಮಾನ್ ಭಾರತ್ ಸ್ಕೀಮ್ ಬಂದಿದೆ ಅಂತ ನಾನು ಹೇಳಬೇಕಾಗತ್ತೆ. ಅದನ್ನೇ ಮಾದರಿಯಾಗಿಟ್ಕೊಂಡು ಸುಮಾರು 50,000ದಿಂದ 1 ಲಕ್ಷದವರೆಗೆ ಆ ಬಡ ಕುಟುಂಬಗಳಿಗೆ ಇವತ್ತು ಆ ಹೆಲ್ತ್ ಸ್ಕೀಮು ಆಗಿದೆ. ಯಾವಾಗಲೂ ಅಷ್ಟೇ, ದೃಷ್ಟಿ ಇದ್ದರೆ ಸಾಲದು, ದೂರದೃಷ್ಟಿ ಇರಬೇಕಾಗತ್ತೆ. ಯಾವಾಗಲೂ ಜಾಣ್ಮೆ ಇದ್ದರೆ ಸಾಲದು, ತಾಳ್ಮೆ ಇರಬೇಕಾಗತ್ತೆ. ಕೌಶಲ್ಯತೆ ಇದ್ದರೆ ಸಾಲದು, ಕರುಣೆ ಇರಬೇಕಾಗತ್ತೆ. ಹೃದಯ ಇದ್ದರೆ ಸಾಲದು, ಹೃದಯವಂತಿಕೆ ಇರಬೇಕಾಗುತ್ತೆ. ಅದೆಲ್ಲ ಕೂಡ ಶ್ರೀಗಳಲ್ಲಿದೆ ಅಂತ ನಾನು ಹೇಳಲಿಕ್ಕೆ ಬಹಳ ಇಷ್ಟಪಡ್ತೇನೆ. ಗ್ರಾಮೀಣ ಜನರ ಬಗ್ಗೆ ಅವರಿಗೆ ವಿಶೇಷವಾದಂಥ ಕಾಳಜಿ.
ನಮ್ಮ ಪ್ರಾಚೀನ ದೇವಸ್ಥಾನಗಳನ್ನು ಯಾವ ರೀತಿ ಜೀರ್ಣೋದ್ಧಾರ ಮಾಡಬೇಕು. ಅಂದರೆ ನಿಜವಾಗ್ಲೂ ಇಲ್ಲಿ ಯಾವುದೇ ಬಹಳ ಈ ಧರ್ಮಸ್ಥಳ ಯಾಕೆ ನಾವು ಇದು ಸರ್ವ ಜನಾಂಗದ ಶಾಂತಿ ದೋಟ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ಯಾವುದೇ ವರ್ಗಕ್ಕೆ ಯಾವುದೇ ಜಾತಿ ಆಧಾರದ ಮೇಲೆ ಯಾವುದೇ ಒಂದು ಭೇದ ಭಾವ ಇಲ್ಲ. ನಿಜವಾಗ್ಲೂ ಹೇಳಬೇಕಾದ್ರೆ ಈ ಕ್ಷೇತ್ರ ಜಾತ್ಯತೀತ ಕ್ಷೇತ್ರ ಅಂತ ಹೇಳಬೇಕಾಗುತ್ತೆ. ಈ ಕ್ಷೇತ್ರ ಜಾತ್ಯತೀತ ಕ್ಷೇತ್ರ ಅಂತ ಹೇಳಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಬರತಕ್ಕಂಥ ಎಲ್ಲರಿಗೂ ಕೂಡ ಒಂದು ಸರಿಸಮಾನವಾದಂಥ ಇದು ಇಲ್ಲಿ ಭಕ್ತಿಪೂರ್ವಕವಾದಂಥ ಒಂದು ಪೂಜೆ ಆಗ್ಬೋದು, ಅವರು ಕೊಡತಕ್ಕಂಥ ಹಾಸ್ಪಿಟಾಲಿಟಿ ಆಗ್ಬೋದು, ಎಲ್ಲ ಕೂಡ ಹಾಗೆ ಇದೆ. ನಂತರ ಧರ್ಮಸ್ಥಳ ಕೇವಲ ಪೂಜಾ ಕ್ಷೇತ್ರ ಆಗದೆ ಸೇವಾ ಕ್ಷೇತ್ರ ಆಗಿದೆ. ಅದೇ ರೀತಿ ಇವತ್ತು ಗ್ರಾಮೀಣ ಭಾಗದ ಜನರಿಗೆ ಉತ್ತಮವಾದ ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಧಾರವಾಡದಲ್ಲಿ ಒಂದು ವಿಶ್ವ ದರ್ಜೆಯ ವೈದ್ಯಕೀಯ ಕಾಲೇಜು ಮತ್ತು ವಿಶ್ವ ದರ್ಜೆಯ ಆಸ್ಪತ್ರೆಯನ್ನು ಕಟ್ಟುವ ಮೂಲಕ ಆ ಲಕ್ಷಾಂತರ ರೋಗಿಗಳಿಗೆ ಇವತ್ತು ಸಂಜೀವನಿಯಾಗಿದ್ದಾರೆ. ಅದು ಕೂಡ ಒಂದು ಮೆಚ್ಚುವಂಥದ್ದು. ಇನ್ನೊಂದು ವಿಚಾರ ಅಂದರೆ ಆ ಕಾಲೇಜು ಸುಮಾರು ಪ್ರತಿದಿನ 1,500ದಿಂದ 2,000 ಹೊರರೋಗಿಗಳು ಬರ್ತಾ ಇದ್ದಾರೆ. ಅಂದರೆ ಹೊಸ ಕಾಲೇಜಿನಲ್ಲಿ ಅಗ್ರಸ್ಥಾನದಲ್ಲಿ ಅಂದರೆ ಕ್ವಾಲಿಟಿ ಎಜುಕೇಷನ್ನಲ್ಲಿ ಮೆಡಿಕಲ್ ಎಜುಕೇಷನ್ನಲ್ಲಿ ಅದು ಅಗ್ರಶ್ರೇಣಿಯನ್ನು ತಲುಪಿದೆ ಅಂತ ಹೇಳಲಿಕ್ಕೆ ನಾನು ಬಹಳ ಇಷ್ಟಪಡ್ತೇನೆ. ಯಾಕೆಂದರೆ ಕ್ಷೇತ್ರ ಧರ್ಮಸ್ಥಳಕ್ಕೆ ಹರಿದು ಬರುವ ಸಂಪತ್ತನ್ನು ಟ್ರಸ್ಟ್ಗಳ ಮೂಲಕ ಸದುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ. ಶಿಕ್ಷಣ, ಕಲೆ, ಸಾಹಿತ್ಯ ಮತ್ತು ಸ್ವಸಹಾಯ ಸಂಘಗಳು ಪ್ರಾಚೀನ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಅಂದರೆ ಇವತ್ತು ಮದುವೆಗಳು ಬಹಳ ದುಬಾರಿಯಾಗಿದೆ. ಅಲ್ಲೂ ಕೂಡ ಯಾಕೆಂದರೆ ಒಂದು ವರದಕ್ಷಿಣೆ ಒಂದು ಪಿಡುಗಾಗಿದೆ. ನೋಡಿ, ನಮ್ಮ ಸಾಮಾಜಿಕ ವ್ಯವಸ್ಥೆ ಹೇಗಿದೆ ಅಂದರೆ, ಒಂದು ಹೆಣ್ಣು ಮಗಳು ಗಂಡನ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವ್ರ ಮನೆಯವರು ಕೇಳ್ತಾರೆ, ನೀನು ಎಷ್ಟು ತಂದಿದ್ದೀಯಾ, ಎಷ್ಟು ವರದಕ್ಷಿಣೆ ತಂದಿದ್ದೀಯಾ, ಎಷ್ಟು ಸಂಪತ್ತು ತಂದಿದ್ದೀಯಾ ಅಂತ. ಆದರೆ ನಮ್ಮ ಸಮಾಜ ನೀನು ಎಷ್ಟು ಜನರನ್ನು ಬಿಟ್ಟು ಬಂದಿದ್ದೀಯಾ ಅಂತ ಕೇಳುತ್ತಾ ಇಲ್ಲ. ಎಷ್ಟು ಜನ, ಅವಳು ತಾಯಿ ಬಿಟ್ಟು ಬಂದಿರ್ತಾಳೆ, ತಂದೆ ಬಿಟ್ಟು ಬಂದಿರ್ತಾಳೆ, ಹಾಗೆಯೇ ಅಣ್ಣ ತಮ್ಮಂದಿರು ಬಿಟ್ಟು ಬಂದಿರ್ತಾಳೆ, ಹಸುಗಳನ್ನು ಬಿಟ್ಟು ಬಂದಿರ್ತಾಳೆ. ಇಂಥ ವರದಕ್ಷಿಣೆಯ ಪಿಡುಗು ಇರತಕ್ಕಂಥ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹಗಳನ್ನು ಮಾಡುವ ಮೂಲಕ ಉತ್ತಮ ಸಂದೇಶವನ್ನು ಕೂಡ ಅವರು ಕಲ್ಪಿಸಿದ್ದಾರೆ. ಹೀಗಾಗಿ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ನಿಜವಾಗಲೂ ಒಂದು ಸಂಜೀವಿನಿಯಾಗಿದ್ದಾರೆ ಅಂತ ಹೇಳಬೇಕು. ಈಗಾಗಲೇ ಭಟ್ಟಾರಕ ಅವರು ಹೇಳಿದರು, ಅವರು ವಿಶ್ವಮಾನವ ಅಂತ ಹೇಳಿದರು. ಅದರ ಬಗ್ಗೆ ಯಾಕೆಂದರೆ ನಾವು ಹುಟ್ಟುವಾಗ ವಿಶ್ವಮಾನವರಾಗೇ ಹುಟ್ತೀವಿ, ಹೋಗಬೇಕಾದ್ರೂ ಕೂಡ ವಿಶ್ವಮಾನವರಾಗೇ ಹೋಗ್ತೇವೆ. ಆದರೆ ಈ ಸಮಾಜದಲ್ಲಿ ಈ ಹುಟ್ಟು ಸಾವಿನ ನಡುವೆ ಎಲ್ಲೋ ಒಂದು ಕಡೆ ಅಲ್ಪಮಾನವರಾಗಿ ಹೋಗುವ ಸಾಧ್ಯತೆ ಇದೆ. ಆದರೆ ಶ್ರೀಗಳು ಈ ಎರಡರ ಮಧ್ಯೆಯೂ ಕೂಡ ಅವರು ವಿಶ್ವಮಾನವರಾಗಿ ವಿಜೃಂಭಿಸುತ್ತಿದ್ದಾರೆ ಅಂತ ನಾನು ಹೇಳಬೇಕಾಗುತ್ತೆ. ಯಾಕೆಂದರೆ ಇದು ಈಗಾಗಲೇ ಹೇಳಿದೆ, ಕಾಲ ಬದಲಾಗಿಲ್ಲ. ಇವತ್ತು ಇನ್ಕಮ್ ಇದ್ದರೆ ವೆಲ್ಕಮ್ ಮಾಡತಕ್ಕಂಥ ಜಗತ್ತಿವತ್ತು. ಇನ್ಕಮ್ ಇದ್ದರೆ ವೆಲ್ಕಮ್ ಮಾಡತಕ್ಕಂಥ ಜಗತ್ತಿನಲ್ಲಿ ಇವತ್ತು ಯಾವುದೇ ಇನ್ಕಮ್ ಇಲ್ಲದೆ ಇದ್ದವ್ರಿಗೂ ವೆಲ್ಕಮ್ ಮಾಡತಕ್ಕಂಥ ಕ್ಷೇತ್ರ ಅಂದರೆ ಇವತ್ತು ನಮ್ಮ ಧರ್ಮಸ್ಥಳ ಆಗಿದೆ ಅಂತ ಹೇಳಬೇಕಾಗುತ್ತೆ. ಏಕೆಂದರೆ ಇಲ್ಲಿ ಉತ್ತಮವಾದಂಥ ಒಂದು ದೈವಿಕ ಶಕ್ತಿ ಇದೆ. ಹಾಗೆಯೇ ಯಾಕೆಂದರೆ ಇವತ್ತು ಧರ್ಮಸ್ಥಳ ಇತರ ಹಲವಾರು, ಯಾಕೆಂದರೆ ಸಾಮಾನ್ಯವಾಗಿ ಧಾರ್ಮಿಕ ಕ್ಷೇತ್ರಗಳು ಅವರು ದೇವಸ್ಥಾನಕ್ಕೆ ಸೀಮಿತವಾಗಿರುತ್ತೆ. ಆದರೆ ಸಮಾಜ ಸೇವೆಗೆ, ಗ್ರಾಮೀಣ ಅಭಿವೃದ್ಧಿಗೆ, ಸರ್ವಾಂಗೀಣ ಅಭಿವೃದ್ಧಿಗೆ ತೊಡಗಿಸ್ಕೊಳ್ಳೋದು ಬಹಳ ವಿರಳ. ಹಾಗಾಗಿ ಇದೊಂದು ಆದರ್ಶ ಕ್ಷೇತ್ರ ಆಗಿದೆ. ಜಯದೇವ ಹೃದ್ರೋಗ ಸಂಸ್ಥೆ ಬಗ್ಗೆ ನಾನು ಒಂದು ಸರಿ ಕರೆದಿದ್ದೆ, ಬಹುಶಃ ಒಂದು 15 ವರ್ಷಗಳ ಹಿಂದೆ ಕರೆದಿದ್ದೆ. ಅಲ್ಲಿ ರೋಗಿಗಳನ್ನು ನೋಡಿ ಅವರೇ ಹೇಳಿದರು, ನಾನು ಪ್ರತಿ ವರ್ಷ 15ರಿಂದ 25 ಲಕ್ಷ ದೇಣಿಗೆಯನ್ನು ಸತತ 10-12 ವರ್ಷಗಳಿಂದ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಹಲವಾರು ರೋಗಿಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕಾಗತ್ತೆ. ಯಾವಾಗಲೂ ಅಷ್ಟೇ, ಜ್ಞಾನದಿಂದ ನಮಗೆ ಅಧಿಕಾರ ಸಿಗ್ಬೋದು,
ಆದರೆ ಗೌರವ ಸಿಗೋದು ವ್ಯಕ್ತಿತ್ವದಿಂದ ಮಾತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ವ್ಯಕ್ತಿತ್ವದಿಂದ ಮಾತ್ರ ಹೇಳಬೇಕಾಗತ್ತೆ. ಯಾಕೆಂದರೆ ಇವತ್ತು ಈ ಆಧುನಿಕ ಪ್ರಪಂಚದಲ್ಲಿ ಮನುಷ್ಯ 2 ಕೆಟ್ಟ ವಸ್ತುಗಳನ್ನು ಕಂಡುಹಿಡಿದಿದ್ದಾನೆ ಅಂತ ನನ್ನ ಭಾವನೆ. 2 ಕೆಟ್ಟ ವಸ್ತುಗಳು ಯಾವುದಪ್ಪ ಅಂದರೆ, ಒಂದು ದುಡ್ಡು, ಎರಡನೇದು ಈ ಮೊಬೈಲ್ ಫೋನ್ ಅಂತ ಹೇಳಬೇಕಾಗುತ್ತೆ. ಯಾಕೆ ಮೊಬೈಲ್ ಫೋನ್ ಅಂತ ಹೇಳುವ ಅಂದರೆ ಹಣ ಮತ್ತು ಅಧಿಕಾರ. ಒಬ್ಬ ಒಳ್ಳೆಯ ಮನುಷ್ಯ ಅನ್ನೋದಕ್ಕೆ ಏನು ಮೌಲ್ಯಮಾಪನ ಅಂದರೆ, ನನ್ನ ಅರ್ಥದಲ್ಲಿ ಹಣ ಬಂದಂಥ ಸಂದರ್ಭದಲ್ಲಿ, ಅಧಿಕಾರ ಬಂದಂಥ ಸಂದರ್ಭದಲ್ಲಿ ಅವನು ಬದಲಾವಣೆ ಆಗದೇ ಇದ್ದರೆ ಅವನೇ ನಿಜವಾದ ಮನುಷ್ಯ, ಅವನೇ ಮನುಷ್ಯತ್ವ ಉಳ್ಳವನು ಅಂತ ನಾನು ಹೇಳಬೇಕಾಗತ್ತೆ. ಯಾಕೆಂದರೆ ನಾವೆಲ್ಲ ರಾಮಾಯಣವನ್ನು ಓದ್ತೇವೆ. ರಾಮಾಯಣ ಹೇಳುತ್ತೆ ಏನು ಮಾಡಬೇಕು ಅಂತ ಹೇಳುತ್ತೆ, ಅದೇ ರೀತಿ ಮಹಾಭಾರತ ಹೇಳುತ್ತೆ ಏನು ಮಾಡಬಾರ್ದು ಅಂತ ಹೇಳುತ್ತೆ, ಆದರೆ ಭಗವದ್ಗೀತೆ ಹೇಳುತ್ತೆ ಹೇಗೆ ಬದುಕಬೇಕು ಅಂತ ಹೇಳುತ್ತೆ. ಸೊ ಬಹುಶಃ ಆ ಬದುಕನ್ನು, ಯಾಕೆಂದರೆ ಈ ಕ್ಷೇತ್ರದಲ್ಲಿ ನಿಜವಾಗ್ಲೂ ಒಂದು ಬಹಳ ಮುಖ್ಯವಾದದ್ದು ಸಂಸ್ಕಾರ ಇದೆ ಅಂತ ನನ್ನ ಭಾವನೆ. ಸಂಸ್ಕಾರ ಇದ್ದರೇ ಆ ಕ್ಷೇತ್ರಕ್ಕೆ ಒಂದು ದೊಡ್ಡ ಹೆಸರು. ಇವತ್ತು ಬಹಳ ಯಾಕೆಂದರೆ ನಾವು ಎಲ್ಲ ದೇವರಲ್ಲಿ ನಂಬಿಕೆ ಇರೋರು, ನಂಬಿಕೆಯೇ ಒಂದು ದೇವರು. ದೇವರಿಗೆ ದೇವರು ಯಾರು ಅನ್ನುವ ಪ್ರಶ್ನೆ ಇದೆ. ಈಗ ನೋಡ್ಬೋದು, ಶ್ರೀಮಂತರಿಗೆ ಯಾರು ದೇವರು? ಶ್ರೀಮಂತರಿಗೆ ಭಯವೇ ದೇವರು ಅಂತ ಹೇಳ್ತಾರೆ. ಅದೇ ಬಡವರಿಗೆ ದುಡಿಮೆಯೇ ದೇವರು ಮತ್ತು ರೋಗಿಗೆ ವೈದ್ಯರೇ ದೇವರು, ದೇಹಕ್ಕೆ ಆರೋಗ್ಯವೇ ದೇವರು ಅಂತ ಹೇಳ್ತೀವಿ. ಅದೇ ರೀತಿ ಅಂತಕನಿಗೆ ಗೌಪ್ಯವೇ ದೇವರು, ಹಾಗೆ ಮತ್ತು ಕಾಯಕನಿಗೆ ನಿಜವಾದ ದೇವರು ಕೆಲಸವೇ ದೇವರು. ಹೀಗೆ ದೇವರಿಗೆ ದೇವರು ಅನ್ನುವ ಮಾತನ್ನು ನಾನು ಹೇಳ್ತಾ, ನಿಜವಾಗ್ಲೂ ಇವತ್ತು ನನ್ನ ಬದುಕಿನಲ್ಲಿ ಇದೊಂದು ಅವಿಸ್ಮರಣೀಯ ದಿನ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಇವತ್ತು ಈ ಕ್ಷೇತ್ರಕ್ಕೆ ಬಂದು ಹೆಗ್ಡೆಯವರ ಪ್ರತಿಮೆಯನ್ನು ನಾವು ಅನಾವರಣ ಮಾಡತಕ್ಕಂಥ ಅವಕಾಶ ಸಿಕ್ಕಿದ್ದು ನನ್ನ ಬದುಕಿನ ಮಹತ್ವ ದಿನ. ಇದು ನನ್ನ ದೇವರು ಕೊಟ್ಟಂಥ ದೊಡ್ಡ ಆಶೀರ್ವಾದ. ಯಾಕೆಂದರೆ ಇದು ಎಲ್ಲರಿಗೂ ಸಿಗೋದಿಲ್ಲ ಅಂತ ನನ್ನ ಭಾವನೆ. ಸೊ ಹೀಗಾಗಿ ಇವತ್ತು ನಾನು ಹೃದಯದ ಬಗ್ಗೆ ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಇವತ್ತು ಎಲ್ಲರ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ 60% ಸಾವುಗಳು ಜೀವನ ಶೈಲಿ ಬದಲಾದ ಹಿನ್ನೆಲೆಯಲ್ಲಿ ಆಗ್ತಾಯಿದೆ. ಒಂದು ಕಾಲ ಇತ್ತು ಮಕ್ಕಳು ತಂದೆ ತಾಯಿಗಳನ್ನ ಚಿಕಿತ್ಸೆಗೆ ಕರ್ಕೊಬರ್ತಾಯಿದ್ರು ಹಿಂದೆ ಎಲ್ಲ. ಇವತ್ತು ತಂದೆ ತಾಯಿಗಳು ಮಕ್ಕಳನ್ನು ಕರ್ಕೊಂಬರ್ತಾ ಇದ್ದಾರೆ. 25 ವರ್ಷದವರೆಗೆ ಹೃದಯಘಾತ, 25 ವರ್ಷದವರೆಗೆ ಕ್ಯಾನ್ಸರು ಅಥವಾ ಸಕ್ಕರೆ ಕಾಯಿಲೆ. ಅದರಿಂದ ಇವತ್ತು ಆ ದೃಷ್ಟಿಯಲ್ಲಿ ಕೂಡ ಇವತ್ತು ವೀರೇಂದ್ರ ಹೆಗ್ಡೆ ಅವರು ಕೆಲಸ ಮಾಡಿದ್ದಾರೆ. ನೈಸರ್ಗಿಕ ಚಿಕಿತ್ಸೆ ಯಾವ ರೀತಿ ಮಾಡಬೇಕು, ಯಾಕೆಂದರೆ ಶಾಂತಿವನ ಆಗ್ಬೋದು ಅಥವಾ ಸುಖೀವನ ಆಗ್ಬೋದು, ಕ್ಷೇಮವನ ಆಗ್ಬೋದು. ಇದರ ಮೂಲಕ ನೈಸರ್ಗಿಕ ಚಿಕಿತ್ಸೆಯನ್ನು ಮತ್ತು ಪರಿಸರವನ್ನು ಹೇಗೆ ಬೆಳೆಸಬೇಕು ಆ ರೀತಿ. ಯಾಕೆಂದರೆ ಇವತ್ತು ಭಾರತ ದೇಶದಲ್ಲಿ ಕೆಲಸ ಮಾಡಿ ಸತ್ತವರಿಗಿಂತ ಚಿಂತೆ ಮಾಡಿ ಸತ್ತವರ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳಬೇಕಾಗುತ್ತೆ. ಯಾವಾಗಲೂ ಅಷ್ಟೇ ಇದಕ್ಕೆ ಬಹಳ ಮುಖ್ಯವಾದದ್ದು ದೇಹ ಚಲಿಸ್ಬೇಕಂತ. ಯಾವಾಗಲೂ ದೇಹ ಚಲಿಸಬೇಕು, ಮನಸ್ಸು ಸ್ಥಿರವಾಗಿರಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಬದಲಾದ ಜೀವನ ಶೈಲಿ ಮತ್ತು ಒತ್ತಡದ ಹಿನ್ನೆಲೆಯಲ್ಲಿ ದೇಹ ಚಲಿಸ್ತಾ ಇಲ್ಲ, ಮನಸ್ಸು ಮಾತ್ರ ಚಲಿಸ್ತಾ ಇದೆ. ಸೊ ಹೃದಯ ಕೂಡ ಅದೇ ಹೇಳುತ್ತೆ, ನೀನು ನನಗಾಗಿ 1 ತಾಸು ಚಲಿಸು, ನಾನು ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ ಇಂತಿ ಹೃದಯ ಅಂತ. ಸೊ ನಾವೆಲ್ಲ ಉತ್ತಮವಾದಂಥ ವ್ಯಾಯಾಮವನ್ನು ಮಾಡಬೇಕಾಗುತ್ತೆ. ಈ ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಕಡಿಮೆ ಆಗಬೇಕಾದ್ರೆ ಬಹಳ ಮುಖ್ಯವಾಗಿದ್ದು ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು. ಅದು ಒತ್ತಡ, ಯಾಕೆಂದರೆ ನಾವು ನೋಡ್ಬೋದು ನಮಗೆ ತುಂಬ ಒತ್ತಡ ಆದಂಥ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಹೋಗ್ತೇವೆ, ದೇವರನ್ನ ಮುಂದೆ ಪ್ರಾರ್ಥನೆ ಮಾಡ್ತೇವೆ. ಅದಕ್ಕೋಸ್ಕರ ಹೇಳಿದೆ, ಇದು ಒಂದು ಕೇವಲ ಧಾರ್ಮಿಕ ಕ್ಷೇತ್ರ ಮಾತ್ರ ಅಲ್ಲ, ಇದು ಮನಸ್ಸಿಗೆ ನೆಮ್ಮದಿ ನೀಡುವಂಥ ಕ್ಷೇತ್ರ. ಸೊ ಯಾವಾಗಲೂ ಅಷ್ಟೇ ಇವತ್ತು ಎಷ್ಟೋ ಜನ ಸಂತೋಷವಾಗಿಲ್ಲ. ಯಾಕೆ ಸಂತೋಷವಾಗಿಲ್ಲ ಅಂದರೆ ಜನರು ಬೇರೆಯವ್ರು ಸಂತೋಷವಾಗಿದ್ದಾರಲ್ಲ ಅಂತ ಇವರು ಸಂತೋಷವಾಗಿಲ್ಲ. ಸೊ ಅದಕ್ಕೋಸ್ಕರ ಬಹಳ ಮುಖ್ಯವಾದದ್ದು ಸಂತೃಪ್ತಿಯೇ ಒಂದು
ದೇಹಕ್ಕೆ ಆರೋಗ್ಯವೇ ಒಂದು ದೊಡ್ಡ ಕೊಡುಗೆ, ದೇಹಕ್ಕೆ ಆರೋಗ್ಯವೇ ಒಂದು ಕೊಡುಗೆ ಮತ್ತು ಸಂತೃಪ್ತಿಯೇ ಒಂದು ಸಂಪತ್ತು. ಸಂಬಂಧಗಳು ಬಹಳ ಮುಖ್ಯ. ಈ ಸಂಬಂಧಗಳು, ಅವಿಭಾಜ್ಯ ಕುಟುಂಬಗಳು ಒಡೆದೋಗ್ತಾ ಇರೋದು ಕೂಡ ಇವತ್ತು ನಮ್ಮ ಈ ಕಾಯಿಲೆಗಳಿಗೆ ಜಾಸ್ತಿ ಆಗಿದೆ. ಅವಿಭಾಜ್ಯ ಒಂದೇ ಮನೆಯಲ್ಲಿ ಎಷ್ಟು ಜನ ಇದ್ದರು, 20 ಜನ 25 ಜನ ಇದ್ದರು. ಮನೆಯೇ ಶಿಶುವಿಹಾರ, ಮನೆಯೇ ಒಂದು ಸಮುದಾಯ ಭವನ, ಮನೆಯೇ ಒಂದು ಸ್ವಾಂತನ ಕೇಂದ್ರ ಆಗಿತ್ತು. ಇವತ್ತು ಕುಟುಂಬಗಳು ಒಡೆದೋಗ್ತಾ ಇದೆ. ಕೇವಲ ಅದರಿಂದ ಮಾನಸಿಕ ಒತ್ತಡ ಜಾಸ್ತಿ, ಮಗು ಸಾಕೋದು ಒಂದು ಕಷ್ಟ. ಇವತ್ತು ಗಂಡ ಹೆಂಡತಿ ಜೊತೆಯಲ್ಲಿರೋದೇ ಅವಿಭಾಜ್ಯ ಕುಟುಂಬ ಆಗಿದೆ. ಸೊ ಹೀಗಾಗಿ ಸಂಬಂಧಗಳು ಬಹಳ ಮುಖ್ಯ. ಸಂಬಂಧ ಇವತ್ತು ನೋಡ್ಬೋದು, ಸಂಬಂಧಗಳ ಕೊರತೆ ಬಹಳ ಇದೆ ಇವತ್ತು ದೇಶದಲ್ಲಿ. ಆಮೇಲೆ ಹಾಗೆ ಈಗ ನೋಡಿ, ಹಿಂದೆ ಸಂಬಂಧ ಬಹಳ ಹಸುರಾಗಿತ್ತು. ನಾವೆಲ್ಲ ಬಾಳೆದೆಲೆ ಮೇಲೆ ಇಲ್ಲೂ ಊಟ ಮಾಡ್ತೇವೆ. ಇವೆಲ್ಲ ಬಹಳ ಮುಖ್ಯವಾದದ್ದು. ಬಾಳೆದೆಲೆ ಮೇಲೆ ನಾವು ಊಟ ಮಾಡುವಾಗ ಸಂಬಂಧ ಹಸಿರಾಗಿತ್ತು. ಕಂಚಿನ ತಟ್ಟೆಯಲ್ಲಿ ಊಟ ಮಾಡುವಾಗ ಒಳಿತಾ ಇತ್ತು ಸಂಬಂಧ. ಇವತ್ತು ಪೇಪರ್ ತಟ್ಟೆಯಲ್ಲಿ ಊಟ ಮಾಡುವಾಗ ಹರಿದೋಗುತ್ತದೆ. ಪೇಪರ್ ಹೇಗೆ ಹರಿದೋಗ್ತದೆ ಹಾಗೇ ಹರಿದೋಗ್ತಾ ಇದೆ. ಸೊ ಈ ರೀತಿ ಸಂಬಂಧಗಳು ಈಗಾಗಲೇ ಸಮಯ ಆಗಿದೆ. ಕೊನೆಯದಾಗಿ ಹೇಳ್ತೇನೆ ನಾನು, ಈ ಕ್ಷೇತ್ರ ಇವತ್ತು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ನೈತಿಕವಾಗಿ ಇದು ಒಂದು ಶಕ್ತಿಯಾಗಿ ಹೊರಹೊಮ್ಮಿದೆ. ಇವತ್ತು ವೀರೇಂದ್ರ ಹೆಗ್ಗಡೆಯವರು ಮಾಡಿರತಕ್ಕಂಥ ಸಮಾಜ ಸೇವೆಗೆ ಅವರಿಗೆ ಭಾರತ ರತ್ನ ಸಿಗಬೇಕು ಅನ್ನುವ ನನ್ನ ಆಸೆ ಇದೆ. ಅವರಿಗೆ ಭಾರತ ರತ್ನ ಸಿಗಬೇಕು. ಯಾಕೆಂದರೆ ಅವರ ಸೇವೆ ಕೇವಲ ಕರ್ನಾಟಕಕ್ಕೆ ಮಾತ್ರ ಆಗಿಲ್ಲ, ಸುಮಾರು 574 ಜಿಲ್ಲೆಗಳಲ್ಲಿ ಅವರು ಗ್ರಾಮೀಣ ಅಭಿವೃದ್ಧಿ, ಕ್ಷೇತ್ರಾಭಿವೃದ್ಧಿಯ ಫಲಾನುಭವಿಗಳಿದ್ದಾರೆ. ಹಾಗೆಯೇ ಮತ್ತು ಸಾಗರದಾಚೆಗೆ ಇವತ್ತು ಧರ್ಮಸ್ಥಳವನ್ನು, ಕರ್ನಾಟಕವನ್ನು ಪರಿಚಯ ಮಾಡಿದಂಥ ಕೀರ್ತಿ ಅವರಿಗೆ ಸಲ್ಲುತ್ತೆ. ಹೀಗಾಗಿ ಎಲ್ಲರೂ ಕೂಡ ಏಕೆಂದರೆ ನಾವು ಅವರನ್ನು ಆಶೀರ್ವಾದ ಮಾಡುವಂಥ ಶಕ್ತಿ ನಮಗೆ ಯಾರೂ ಇಲ್ಲ. ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡೋಣ, ಅವರು ಶತಾಯುಷಿಗಳಾಗಿ ಇರಬೇಕು ಮತ್ತು ಅದೇ ರೀತಿ ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಭಾರತ ರತ್ನ ಸಿಗಬೇಕು ಅಂತ ಹೇಳ್ತಾ, ಕೊನೆಯದಾಗಿ ಈ ಜಗತ್ತಿನಲ್ಲಿ ಸುಮಾರು 10 ಅಥವಾ 11 ಔಷಧ ಅಲ್ಲದ ಔಷಧಿಗಳಿದೆ. ಆ ಔಷಧ ಅಲ್ಲದ ಔಷಧಿಗಳನ್ನು ನಾವೆಲ್ಲ ಪಾಲನೆ ಮಾಡಬೇಕಾಗುತ್ತೆ. ಈ ಔಷಧ ಅಲ್ಲದ ಔಷಧಿಗಳು ಯಾವ್ಯಾವಪ್ಪ ಅಂದರೆ, ಒಂದು ಬಿಸಿಲಲ್ಲಿ ನಡೆಯುವಂಥದ್ದು, 2ನೇದು ವ್ಯಾಯಾಮ ಮಾಡುವಂಥದ್ದು, 3ನೇದು ಮಧ್ಯ ಉಪವಾಸವನ್ನು ಮಾಡುವಂಥದ್ದು, 4ನೇದು ಬಹಳ ಮುಖ್ಯವಾದದ್ದು ನಗು. ನಮ್ಮ ನಗುವನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. 5ನೇದು ಮಧ್ಯ ಮತ್ತು ವಿಶ್ರಾಂತಿ, ಮತ್ತು 6ನೇದು ಒಳ್ಳೆಯ ನಿದ್ರೆ, 6ನೇದು ಕುಟುಂಬ ಸದಸ್ಯರೊಡನೆ ಊಟ ಮಾಡುವಂಥದ್ದು, 7ನೇದು ಉತ್ತಮ ಸ್ನೇಹ ಬಳಗವನ್ನು ಕಟ್ಟಿಕೊಳ್ಳೋದು. ಸ್ನೇಹ ಬಳಗ ಬಹಳ ಮುಖ್ಯ. ನಂತರ 8ನೇದು ಕೃತಜ್ಞತೆ, ಯಾರಾದರೂ ಸಹಾಯ ಮಾಡಿದರೆ ಅವ್ರನ್ನ ನೆನೆಯುವಂಥದ್ದು. 9ನೇದು ತರಕಾರಿ ಮತ್ತು ಹಣ್ಣುಗಳು. 10ನೇದು ಮೆಡಿಟೇಷನ್ನು. 11ನೇದು ಯೋಗ. ಇದನ್ನು ನಾವು ಮಾಡಿದರೆ ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಸೊ ಇದರಲ್ಲಿ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಸೊ ಹೀಗಾಗಿ ಇವತ್ತು ಈ ಪುಣ್ಯಕ್ಷೇತ್ರದಲ್ಲಿ ನನ್ನನ್ನು ಇವತ್ತು ಆಹ್ವಾನಿಸಿದ್ದಕ್ಕೆ ನಾನು ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರಲ್ಲಿ, ಶ್ರೀಮತಿ ವೀರೇಂದ್ರ ಹೆಗ್ಗಡೆಯವರಲ್ಲಿ ಮತ್ತು ಈ ತಮ್ಮೆಲ್ಲರಲ್ಲೂ ಕೂಡ ನಮಸ್ಕರಿಸುತ್ತಾ, ಸೊ ಈ ಕ್ಷೇತ್ರ ನಿಜವಾಗಲೂ ಒಂದು ಆದರ್ಶ ಕ್ಷೇತ್ರ ಆಗಿ ಇಲ್ಲಿ ಒಂದು ಇಡೀ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನ ಮೂಡಿಸಿದೆ ಅನ್ನೋದರಲ್ಲಿ ಎರಡೇ ಮಾತಿಲ್ಲ. ನಮಸ್ಕಾರ. ಬದುಕಿನ ಯಶಸ್ಸಿಗೆ 11 ಗುಣಗಳನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ದೃಷ್ಟಿ ಇದ್ದರೆ ಸಾಲದು, ದೂರದೃಷ್ಟಿ ಇರಬೇಕು, ಅನುದಾನಕ್ಕಿಂತ ಅನುಷ್ಠಾನ ದೊಡ್ಡದು ಅನ್ನುವಂತಹ ಅದ್ಭುತ ನುಡಿಗಳನ್ನು ಆಡಿದ್ದಾರೆ ಡಾಕ್ಟರ್ CN ಮಂಜುನಾಥರು. ಇವರಿಗೆ ಕೃತಜ್ಞತೆಗಳು. ಮುಂದಕ್ಕೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಇರುವವರು ಶ್ರೀಯುತ ಪ್ರತಾಪ್ ಸಿಂಹ ನಾಯಕ್ ಇವರು, ವಿಧಾನ ಪರಿಷತ್ ಸದಸ್ಯರು, ವೃತ್ತಿಯಲ್ಲಿ ವಕೀಲರು, ಧಾರ್ಮಿಕ ಸಾಮಾಜಿಕ ಕ್ಷೇತ್ರದಲ್ಲಿ ದುಡಿದವರು, ಆದರ್ಶ ವ್ಯಕ್ತಿತ್ವದವರು, ಕ್ಷೇತ್ರದ ಬಗ್ಗೆ ಪೂಜ್ಯರ ಬಗ್ಗೆ ಅಪಾರ ಗೌರವವುಳ್ಳವರು. ಶ್ರೀಯುತರಿಂದ ಮುಖ್ಯ ಅತಿಥಿ ಭಾಷಣ. ಓಂ ಶ್ರೀ ಮಂಜುನಾಥಾಯ ನಮಃ. ಸ್ಥಳ ಸಾನ್ನಿಧ್ಯದ ಎಲ್ಲ ದೈವದೇವರುಗಳಿಗೆ ಪ್ರಾರ್ಥನೆಯನ್ನು ಮಾಡುತ್ತಾ,
ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯವರ್ಯ ಸ್ವಾಮೀಜಿಗಳ ಚರಣಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ನಮ್ಮೆಲ್ಲರ ಮಾರ್ಗದರ್ಶಕರು, ತನ್ನ ಕಾರ್ಯದ ಮೂಲಕ ಸದಾ ನಮಗೆ ಪ್ರೇರಣೆಯಾಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ 57ನೇ ಪಟ್ಟಾಭಿಷೇಕದ ವರ್ಧಂತ್ಯೋತ್ಸವದ ಸಂದರ್ಭದಲ್ಲಿ ಧರ್ಮಾಧಿಕಾರಿ ದಂಪತಿಗಳ ಆಶೀರ್ವಾದವನ್ನು ಕೇಳ್ತಾ, ಮುಖ್ಯ ಅತಿಥಿ ಸ್ಥಾನದಿಂದ ಈಗ ತಾನೇ ಮಾತನಾಡಿರುವ ಸಂಸದರೂ ಆದ ಡಾಕ್ಟರ್ CN ಮಂಜುನಾಥ್ರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಪೂಜ್ಯ ಹೆಗ್ಗಡೆಯವರ ಸಹೋದರ ದ್ವಯರೇ, ಇಲ್ಲಿ ನೆರೆದಿರುವ ಆತ್ಮೀಯ ಬಂಧು ಭಗಿನಿಯರೇ, ಕೋಟ್ಯಾಂತರ ಆಸ್ತಿಕರ ಶ್ರದ್ಧಾ ಕೇಂದ್ರವಾದ ಈ ಮಂಜುನಾಥನ ಸನ್ನಿಧಿಯಲ್ಲಿ ಕಳೆದ 57 ವರ್ಷಗಳಿಂದ ಅನಾಚೂನವಾಗಿ ಲಕ್ಷಾಂತರ ಕುಟುಂಬಗಳಿಗೆ ಬೆಳಕಾಗಿ ನಮಗೆಲ್ಲ ಪ್ರೇರಣೆ ಮಾರ್ಗದರ್ಶಕರಾಗಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಮಾತನಾಡುವ ಮಂಜುನಾಥ ಎಂದೇ ಕರೆಯಲ್ಪಡುವ ಕ್ಷೇತ್ರದ ಮಂಜುನಾಥ, ಮಾತನಾಡುವ ಮಂಜುನಾಥ ಅವರ 57ನೇ ವರ್ಧಂತ್ಯೋತ್ಸವಕ್ಕೆ ಬೆಂಗಳೂರಿನ ಮಂಜುನಾಥರು ಇಲ್ಲಿ ನಮ್ಮ ಜೊತೆ ಬಂದು ಸೇರಿದ್ದಾರೆ. ಒಬ್ಬರು ಧರ್ಮಯೋಗಿಗಳಾದರೆ ಇನ್ನೊಬ್ಬರು ಕರ್ಮಯೋಗಿಗಳು. ಮಂಜುನಾಥರಿಗೆ ಗೊತ್ತಿಲ್ಲ, ಅವರು ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತಹ ಸಂದರ್ಭದಲ್ಲಿ ಅವರ ಕ್ಷೇತ್ರಕ್ಕೆ ನನ್ನನ್ನು ಅಭಿಪ್ರಾಯವನ್ನು ಸಂಗ್ರಹಿಸುವುದಕ್ಕೆ ಕಳಿಸಿಕೊಟ್ಟಿದ್ದರು. 8 ವಿಧಾನಸಭಾ ಕ್ಷೇತ್ರದವರಲ್ಲಿ ನಾನು ಮಾತನಾಡಿಸಿದಾಗ ಈ ಹೃದಯ ತಜ್ಞ, ಜನರ ಹೃದಯಕ್ಕೆ ಎಷ್ಟು ಹತ್ತಿರ ಆಗಿದ್ದರು ಅಂತ ಹೇಳುವಂಥದ್ದು ಅಲ್ಲಿ ಅವರ ಅಭಿಪ್ರಾಯವನ್ನು ಕೇಳುವಾಗ ಎಲ್ಲರ ಅಭಿಪ್ರಾಯದಲ್ಲಿಯೂ ಬಂದಂತಹ ಒಂದೇ ಹೆಸರು ಯಾರ್ದು ಅಂಥೇಳಿ ಕೇಳಿದರೆ ಮಂಜುನಾಥರದು. ಮನುಷ್ಯ ಕೆಲಸ ಮಾಡ್ತಾ ಹೋದ ಹಾಗೆ, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಹೋದ ಹಾಗೆ ಜನರ ಹೃದಯಕ್ಕೆ ಎಷ್ಟು ಹತ್ತಿರ ಆಗ್ತಾರೆ ಅಂತ ಹೇಳುವುದಕ್ಕೆ ಈ ಹೃದಯ ತಜ್ಞ ಮಂಜುನಾಥರ ಜೊತೆಗೆ ಪೂಜ್ಯರು, ನಾನು ಇವತ್ತು ಪೂಜ್ಯರ ಈ ಪಟ್ಟಾಭಿಷೇಕದ ಶುಭ ಸಂದರ್ಭದಲ್ಲಿ ಸಂತೋಷ ಪಡುವವರಲ್ಲಿ ನಾನೂ ಒಬ್ಬ. ಯಾಕೆ ಅಂತೇಳಿ ಕೇಳಿದರೆ, ವೇದಿಕೆಯಲ್ಲಿ ರಾಜಕೀಯದ ಒಟ್ಟು ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ನಿರಾಶೆಯ ಭಾವ ಬರುತ್ತಿರುವಂತಹ ಸಂದರ್ಭದಲ್ಲಿ ಇಂಥವರು ಒಂದು ಕಡೆಯಿಂದ ನಮ್ಮ ಪೂಜ್ಯರು ರಾಜ್ಯಸಭೆಯ ಸದಸ್ಯರಾಗಿ ದೆಹಲಿಗೆ ಹೋದರೆ, ಡಾಕ್ಟರ್ ಮಂಜುನಾಥರಂಥವರು ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ ಅಂತ ಹೇಳಿದರೆ ಇಡೀ ವ್ಯವಸ್ಥೆಗೆ ಒಂದು ಗೌರವವನ್ನು ಕೊಡುವಂಥದ್ದು, ಒಂದು ನಂಬಿಕೆಯನ್ನು ಹೆಚ್ಚಿಸುವಂತಹ ಸಂಗತಿ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ನಾನಂತೂ ಇದೇ ಊರಿನಲ್ಲಿ ಬೆಳೆದವ. ಕಳೆದ 56 ವರ್ಷಗಳಿಂದಲೂ ಕ್ಷೇತ್ರ ಯಾವ ರೀತಿಯಲ್ಲಿ ಜನಪರವಾಗಿ ಸಮಾಜಮುಖಿಯಾಗಿ ಬೆಳೆದಿದೆ ಅಂತೇಳಿ ಹತ್ತಿರದಿಂದ ನೋಡಿದಂತಹ ನಿಮ್ಮೆಲ್ಲರ ಮಧ್ಯೆ ನಾನಿರುವವ. ಇವತ್ತಂತೂ ನನಗೆ ಇನ್ನೂ ವಿಶೇಷ ಶಕ್ತಿ. ನನ್ನ ಹಿಂದೆ ಹೆಗ್ಗಡೆಯವರೇ ನಿಂತಿದ್ದಾರೆ, ಅಕ್ಷರಶಃ ನಿಂತಿದ್ದಾರೆ. ಅವರು ಹಿಂದುಗಡೆ ಇದ್ದರೆ ನಮಗೆ ಮುಂದೆ ಹೋಗುವುದಕ್ಕೆ ಯಾವುದೇ ಸಂಶಯ ಅಥವಾ ಅಪನಂಬಿಕೆ ಇಲ್ಲ. ಅವರು ಯಾವ್ಯಾವ ಕಾರ್ಯಕ್ರಮ ಮಾಡ್ತಾರೆ, ಸಮಾಜಮುಖಿಯಾಗಿ ಕಾರ್ಯಕ್ರಮ ಮಾಡ್ತಾರೆ, ಅವರ ಜೊತೆ ನಾವು ಖಂಡಿತವಾಗಿಯೂ ಇರ್ತೇವೆ. ಯಾಕೆಂತ ಹೇಳಿದರೆ ಆ ರೀತಿಯ ಬದಲಾವಣೆಯನ್ನು ಸಮಾಜದಲ್ಲಿ ತಂದಿದ್ದಾರೆ. ನಾನು ನಿಂತಿರುವಂಥದ್ದು ಬೆಂಗಳೂರಿನ ಮಂಜುನಾಥರು ಹೇಳಿದ್ದಕ್ಕೆ ಅನುಮೋದನೆ ಮಾಡುವುದಕ್ಕಷ್ಟೇ ನಾನಿಲ್ಲಿ ನಿಂತಿದ್ದೇನೆ. ಆದರೂ ಸಹಜವಾಗಿ ಭಾವನೆ ಬರ್ತದೆ. ರಾಜರ್ಷಿ ಅಂತೇಳಿ ಹೇಳುವಾಗ ಪೂಜ್ಯ ಸ್ವಾಮೀಜಿಯವರು ಭಗವದ್ಗೀತೆಯನ್ನು ಉಲ್ಲೇಖ ಮಾಡಿದರು, ಸ್ಥಿತಪ್ರಜ್ಞತೆಯನ್ನು ಉಲ್ಲೇಖ ಮಾಡಿದರು. ನಾನು ಸಹ ಸ್ವಲ್ಪ ಈಗ 60 ದಾಟಿದ ಮೇಲೆ ಭಗವದ್ಗೀತೆ ಓದುವುದಕ್ಕೆ ಶುರು ಮಾಡಿದ್ದೇನೆ. ರಾಜರ್ಷಿಯ ಒಂದು ವಿವರಣೆಯನ್ನು ಕೊಡುವಾಗ ಕರ್ಮಯೋಗದಲ್ಲಿ ಶ್ರೀಕೃಷ್ಣ
ಅರ್ಜುನನಿಗೆ ಹೇಳಿದಂತಹ ಒಂದು ಶ್ಲೋಕ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಕರ್ಮಣ್ಣೇವ ಹಿ ಸಂಸಿದ್ಧಿ ಅಸ್ಮಿತಾ ಜನಕಾದಯ ಲೋಕಸಂಗ್ರಹಂ ಏವಾಪಿ ಸಂಪಶ್ಯನ್ ಕರ್ತುಂ ಅರ್ಹಸಿ ಅಂತ ಹೇಳಿ. ಇದು ಶ್ಲೋಕ ಹೇಳಿದ ಕೂಡಲೇ ಅದರಲ್ಲಿ ಕನ್ನಡದ ಅರ್ಥವೂ ಕೆಳಗೆ ಬರೆದಿರ್ತಾರೆ. ಹಾಗಾಗಿ ನನಗಿದರ ಅರ್ಥ ಕನ್ನಡದಲ್ಲಿ ಓದಿದ್ದರಿಂದಾಗಿ ಗೊತ್ತಾಗಿರುವಂಥದ್ದು. ಕರ್ಮಯೋಗಿ ದೇವರು ತನಗೆ ಕೊಟ್ಟಂತಹ ಒಂದು ಜವಾಬ್ದಾರಿಯನ್ನು ಯಾವುದೇ ರೀತಿಯ ಪರಿಸ್ಥಿತಿ ಬಂದರೂ ಕೂಡ ಅದು ಭಗವಂತ ಕೊಟ್ಟದ್ದು. ಈ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿ ಇವತ್ತು ಪೂಜ್ಯರು ಇದ್ದಾರೆ ಅಂತ ಹೇಳಿ ಆದರೆ ನಮ್ಮ ಮಧ್ಯೆ ನಾವೆಲ್ಲ ತುಂಬ ಸಂತೋಷ ಪಡೋದು ಯಾಕೆ ಅಂತ ಹೇಳಿ ಕೇಳಿದರೆ, ಅವರು ರಾಜರ್ಷಿ ಜನಕರಾಜನ ಉದಾಹರಣೆಯನ್ನು ಶ್ರೀಕೃಷ್ಣ ಪರಮಾತ್ಮ ಕೊಡ್ತಾನೆ. ಜನಕರಾಜನಿಗೆ ಯಾವುದರದ್ದು ಅವಶ್ಯಕತೆ ಇರಲಿಲ್ಲ. ಆ ರೀತಿಯ ಸ್ಥಿತಪ್ರಜ್ಞತೆಯನ್ನು ಅಥವಾ ಆ ಸ್ಥಾನಮಾನವನ್ನು ಅವರು ಪಡೆದಿದ್ರು. ಆದರೂ ಕೂಡ ಲೋಕಸಂಗ್ರಹಂ, ಲೋಕಕ್ಕಾಗಿ, ಜನರ ಒಳಿತಿಗಾಗಿ, ಜನರಿಗೆ ಒಳ್ಳೆಯದಾಗಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ತನ್ನ ಸ್ಥಾನದಲ್ಲಿ ಕೂತು ಪ್ರತಿನಿತ್ಯ ಪ್ರತಿ ಕ್ಷಣ ಆಲೋಚನೆ ಮಾಡಿ ಈ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಹೊಸ ಹೊಸ ಆಲೋಚನೆಗಳನ್ನು ಸಮಾಜಕ್ಕೆ ನಾನು ಏನು ಮಾಡಬಹುದು, ಏನು ಒಳ್ಳೆಯದು ಮಾಡಬಹುದು ಅಂಥೇಳಿ ಕಳೆದ ಸತತವಾಗಿ 57 ವರ್ಷಗಳಿಂದ ಒಂದು ರೀತಿಯ ತಪಸ್ಸು ಸಾಧನೆ ಮಾಡಿದಂತಹ ಪೂಜ್ಯರ ಈ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ನಾವೆಲ್ಲ ಅವರಿಗೆ ಅತ್ಯಂತ ಕೃತಜ್ಞರಾಗಿ ಅವರನ್ನು ಗೌರವಿಸಬೇಕು, ಸ್ಮರಿಸಬೇಕು ಅಂತೇಳಿ ತಿಳ್ಕೊಳ್ತೇನೆ. ನಾನು ಬರೀ ಕೋಟ್ಯಾಂತರ ಜನರ ಶ್ರದ್ಧಾ ಕೇಂದ್ರ ಮಾತ್ರವಲ್ಲ, ಲಕ್ಷಾಂತರ ಕುಟುಂಬಗಳ ಆಧಾರ ಕೂಡ. ಲೋಕದಲ್ಲಿ ತುಂಬ ದೇವಸ್ಥಾನಗಳು ಇದ್ದಾವೆ, ಆದರೆ ಈ ರೀತಿಯಲ್ಲಿ ಸಮಾಜಮುಖಿಯಾಗಿ ವಿಸ್ತಾರ ಮಾಡುವಂಥದ್ದು ಮತ್ತು ನಮಗೆಲ್ಲ ಒಂದು ರೀತಿಯಲ್ಲಿ ಆದರ್ಶಪ್ರಾಯವಾಗಿ. ಅದೇ ಶ್ಲೋಕದ ಕರ್ಮಯೋಗದಲ್ಲಿ ಇನ್ನೊಂದು ಶ್ಲೋಕ ಬರ್ತದೆ, ಯದ್ ಆಚರತಿ ಶ್ರೇಷ್ಠ ತತ್ತದ್ ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇ ತರೋ ಜನಃ ಸಯತ್ ಪ್ರಮಾಣಂ ಕುರುತಿ ಲೋಕಾನು ಅನುವರ್ತತಿ ಅಂತ ಹೇಳಿದರೆ ಸಮಾಜಕ್ಕೆ ಒಬ್ಬರು ಆದರ್ಶ ಬೇಕಾಗ್ತದೆ. ಸಮಾಜಕ್ಕೆ ಯಾರನ್ನು ನಾವು ಹಿಂಬಾಲಿಸಿ ಹೋಗಬೇಕು ಅಂತ ಹೇಳುವಂತಹ, ಸಮಾಜಕ್ಕೆ ಮಾರ್ಗದರ್ಶನ ಮಾಡಬಲ್ಲಂತಹ ವ್ಯಕ್ತಿಗಳು ಬೇಕಾಗ್ತಾರೆ. ಅಂಥದ್ರಲ್ಲಿ ಯೋಜಕ ತತ್ರ ದುರ್ಲಭ ಅಂತೇಳಿ ಹೇಳ್ತಾರೆ. ತುಂಬ ಮಂದಿಗೆ ಕಲ್ಪನೆಗಳಿರಬಹುದು, ಆದರೆ ಪೂಜ್ಯರು ಕಳೆದ 57 ವರ್ಷಗಳಿಂದ ಇಲ್ಲಿ ಆದಂತಹ ಬೆಳವಣಿಗೆಯನ್ನು ನಾವೇನಾದರೂ ಗಮನಿಸಿದರೆ ಒಂದರ್ಥದಲ್ಲಿ ನಮಗೆಲ್ಲ ಒಂದು ದಾರಿದೀಪವಾಗಿ, ಮಾರ್ಗದರ್ಶಕರಾಗಿ, ನಮಗೆಲ್ಲ ಪ್ರೇರಣೆಯಾಗಿ ಅವರು ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಒಂದು ಮಾತು ಹೇಳಿ ಪೂಜ್ಯ ಸ್ವಾಮೀಜಿಗಳು ಒಂದು ಮಾತು ಹೇಳಿದರು. ನನಗೆ ಪಕ್ಕನೆ ಕೂತಲ್ಲಿ ಒಂದು ಕಥೆ ನೆನಪಾಯಿತು. ಯಾಕೆಂತ ಹೇಳಿದರೆ, ಒಳ್ಳೆಯ ಕೆಲಸ ಮಾಡ್ತಾ ಹೋದ ಹಾಗೆ ಅದಕ್ಕೆ ಕಾರಣ ಬೇಕಾಗುವುದಿಲ್ಲ. ಏನಾದರೂ ಒಂದು ಅಪಸ್ವರ ಮಾತನಾಡುವಂಥವರು ಇದ್ದೇ ಇರ್ತಾರೆ. ಆದರೆ ಪೂಜ್ಯರು ಮಾತ್ರ ಒಂದು ಅರ್ಥದಲ್ಲಿ ಸ್ಥಿತಪ್ರಜ್ಞನಂತೆ, ದೇವರ ಮೇಲೆ ಬಹಳ ಶ್ರದ್ಧಾ ಭಕ್ತಿ ಇಟ್ಟಂಥವರು. ಈ ಕಥೆಯನ್ನು ನಾವು ಕೇಳಿದ್ದೇವೆ, ಆದರೂ ಈ ಸಂದರ್ಭದಲ್ಲಿ ಹೇಳೋದು ಸೂಕ್ತ ಅಂತ ಹೇಳಿ ನನ್ನ ಮನಸ್ಸಿಗೆ ಬಂತು. ತಪ್ಪಿದ್ರೆ ಕ್ಷಮಿಸಬೇಕು ಅಂತೇಳಿ ಹೇಳ್ತಾ, ಒಬ್ಬ ಬಹಳ ಶ್ರದ್ಧಾ ಭಕ್ತಿಯಲ್ಲಿ ಕಾಗದ ಬರೆಯುವುದಕ್ಕೆ ಪ್ರಾರಂಭ ಮಾಡಿದಂತೆ. 1,000 ರೂಪಾಯಿ ಕೊಡು ದೇವರೇ, ನಾನು ಬಹಳ ಕಷ್ಟದಲ್ಲಿದ್ದೇನೆ ಅಂತ ಹೇಳಿ. ಯಾರಿಗೆ? ಅಡ್ರೆಸ್ ಟು ದೇವರು. 3 ಕಾಗದ ಹೋಯಿತು ಪೋಸ್ಟ್ ಆಫೀಸಿಗೆ. ಪೋಸ್ಟ್ ಮಾಸ್ಟರಿಗೆ ಕಂಡಿತು, ಅಯ್ಯೋ ದೇವರೇ, ಯಾರೋ ಬಹಳ ಶ್ರದ್ಧಾ ಭಕ್ತಿಯಲ್ಲಿ ಪತ್ರ ಬರಿತಾ ಇದ್ದಾರೆ, ಅವನಿಗೇನಾದರೂ ಸಹಾಯ ಮಾಡೋಣ ಅಂಥೇಳಿ ಅವರ ಕಿಸೆಯ 500 ರೂಪಾಯಿಯನ್ನು ಕೊಟ್ಟು ಕಳಿಸಿದ್ರಂತೆ. ಕೂಡಲೇ ಆ 500 ರೂಪಾಯಿ ತಲುಪಿದ ಸಂತೋಷ ಅವನಿಗೆ ಉಂಟು. ಅದರ ಮಧ್ಯೆ ಅವನ ಕಾಗದ ಪುನಃ ಬರ್ದಂತೆ, ದೇವರೇ, ನೀವು ಕಳಿಸಿದ 500 ರೂಪಾಯಿ ಬಂತು, ಆದರೆ ಇನ್ನು ಮುಂದೆ ಮಾತ್ರ ಪೋಸ್ಟ್ ಮಾಸ್ಟರ್ ಮುಖಾಂತರ ಕಳಿಸಬೇಡಿ, ನೀವೇ ನನಗೆ ನೇರವಾಗಿ ಕಳಿಸಿ ಅಂತ ಹೇಳಿ. ಅದನ್ನು ಅವರ ಮೌಢ್ಯ ಅಂತೇಳಿ ಹೇಳೋದು, ಮೂರ್ಖತೆ ಅಂತೇಳಿ ಹೇಳೋದು. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಮಾಜಮುಖಿಯಾಗಿ ಎದ್ದು ನಿಂತು
ಕೆಲಸ ಮಾಡ್ತಾ ಇರುವಂತಹ ಪೂಜ್ಯರ ಹಿಂದೆ ಬಹುಶಃ ಸಾತ್ವಿಕ ಶಕ್ತಿ ಸದಾ ಅವರ ಜೊತೆಗಿರಬೇಕು. ನನ್ನ ಆಶಯವು ಒಬ್ಬ ಜನಪ್ರತಿನಿಧಿಯಾಗಿ ಮಂಜುನಾಥರು ಹೇಳುವಂಥದ್ದು, ಏನೇ ಬಂದರೂ ಕೂಡ ಪೂಜ್ಯರು ಕಳೆದ ಎಷ್ಟೋ ವರ್ಷಗಳಿಂದ ಅವರು ಮಾಡುವ ಕೆಲಸದಲ್ಲಿ 1 ಇಂಚಿನಷ್ಟು ಸಮಾಜಮುಖಿ ಕೆಲಸದಲ್ಲಿ ಅವರು ಹಿಂದೆ ನಿಲ್ಲಿಲ್ಲ. ಏನು ಬಂದರೂ ಕೂಡ ಸಮಚಿತ್ತದಿಂದ ಸಮಶತ್ರೌಚ ಮಿತ್ರೇಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸ್ಸಂಗ ವಿವರ್ಜಿತ ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನ ಕೇನಚಿತ್. ಏನೇ ಬರಲಿ ಅವರ ಸ್ಥಿತಪ್ರಜ್ಞತ್ವವನ್ನು ಇಟ್ಟುಕೊಂಡು ದೇವರು ನನಗೆ ಕೊಟ್ಟಂತಹ ಈ ಜವಾಬ್ದಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ನಾನು ನಿರ್ವಹಿಸ್ತಾ ಹೋಗ್ತೇನೆ ಅಂತ ಹೇಳುವಂತಹ ಆ ಸ್ಥಿತಪ್ರಜ್ಞತೆ ಏನಿದೆ ಅದು ನಮಗೆಲ್ಲ ಆದರ್ಶಪ್ರಾಯ. ಜೀವನದಲ್ಲಿ ಬರುವ ಎಲ್ಲ ಕಷ್ಟಗಳನ್ನು ನಾವು ಎದುರಿಸುವುದಕ್ಕೆ ಅವರೊಂದು ಆದರ್ಶ ಅಂತೇಳಿ ಹೇಳ್ತಾ, ಈ ಸಂದರ್ಭದಲ್ಲಿ ನಾನು ಪ್ರತಿ ಬಾರಿಯೂ ಇಲ್ಲಿಂದ ಹೋಗುವಾಗ ಒಂದು ವಿಶ್ವಾಸದ ಜೊತೆಗೆ ಪೂಜ್ಯರ ಮಾತುಗಳನ್ನು ಕೇಳುವುದಕ್ಕೆ ಈ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ನಾವೆಲ್ಲ ಕಾತರರಾಗಿದ್ದೇವೆ. ನಮಗಿದೊಂದು ಸಂಭ್ರಮದ ದಿನ. ಪೂಜ್ಯರ ಈ ಸಂಭ್ರಮವನ್ನು ನಾವು ಅವರ ಜೊತೆ ಇವತ್ತು ಆಚರಿಸುವುದಕ್ಕೆ ನಾವೆಲ್ಲ ಸೇರಿದ್ದೇವೆ. ಪೂಜ್ಯರು ಸಮಾಜಮುಖಿಯಾಗಿ ಇನ್ನಷ್ಟು ಕಾರ್ಯಗಳನ್ನು ಮಾಡಲಿ. ಯಾರೆಲ್ಲ ವಿಶ್ವಾಸದಿಂದ ಆಸೆಯಿಂದ ಅವರನ್ನು ದಾರಿದೀಪವಾಗಿ ಮಾರ್ಗದರ್ಶಕರಾಗಿ ನೋಡ್ತಾ ಇದ್ದಾರೆ, ಅವರ ಜೀವನಕ್ಕೆ ಪೂಜ್ಯರು ಸದಾ ಆಶ್ರಯವನ್ನು ನೀಡಲಿ, ಆಶೀರ್ವಾದವನ್ನು ನೀಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ನನಗೂ ಮಂಜುನಾಥರ ಮಾತನ್ನೇ ನೆನಪಿಸಿಕೊಳ್ಳುತ್ತೇನೆ. ನಾನು ಆನಂದಿಸಿದ್ದೇನೆ. ಪೂಜ್ಯರು ಆ ವಿಡಿಯೋ ಬಂದಾಗ ಅವರು ಪ್ರಥಮ ಬಾರಿಗೆ ಅದನ್ನು ನೋಡಿದಾಗ ಮತ್ತು ಅವರು ಕೊಟ್ಟಂತಹ ಪ್ರತಿಕ್ರಿಯೆ ಖಂಡಿತವಾಗಿಯೂ ನಮಗೆಲ್ಲ ಆ ಸಂತೋಷದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಪೂಜ್ಯರ ಜೊತೆಗೆ ನಾವು ಸದಾ ಇದ್ದೇವೆ ಅಂತ ಹೇಳುವಂತಹ ಮಾತನ್ನು ಹೇಳ್ತಾ, ಮಂಜುನಾಥರು ಹೇಳಿದಂತೆ ನನಗೂ ಇದು ಅವಿಸ್ಮರಣೀಯ. ಮಂಜುನಾಥರ ಜೊತೆಗೆ ಮಾತನಾಡುವ ಮಂಜುನಾಥರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಒಂದು ಅವಕಾಶ ಕಲ್ಪಿಸಿಕೊಟ್ಟದಕ್ಕೆ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ನಮಗೆಲ್ಲ ದಾರಿದೀಪ, ಸಮಾಜಕ್ಕೆ ಆದರ್ಶ, ಮಾರ್ಗದರ್ಶಕರು ಪರಮಪೂಜ್ಯ ಕಾವಂದರು ಅನ್ನುವಂತಹ ಸಂದೇಶವನ್ನು ನೀಡಿದಂತಹ ಶ್ರೀಯುತ ಪ್ರತಾಪ್ ಸಿಂಹ ನಾಯ್ಕ ಇವರಿಗೆ ವಂದನೆಗಳು. ಕಾರ್ಯಕ್ರಮದ ಮುಂದಿನ ಅಂಗ, ಪ್ರಧಾನ ಅಂಗ, ಸಮಾರಂಭದ ಕೇಂದ್ರ ಬಿಂದುಗಳು, ಆಕಾಶಕ್ಕೆ ಆಕಾಶ, ಕಡಲಿಗೆ ಕಡಲೆ ಹೋಲಿಕೆಗಳು ಎಂಬಂತೆ ಪೂಜ್ಯನೀಯ ಕಾವಂದರ ಧವಳಕೀರ್ತಿ ವ್ಯಕ್ತಿತ್ವಕ್ಕೆ ಎಲ್ಲೂ ಬೇರೆ ಹೋಲಿಕೆ ಇರಲಾರದು. ಧರ್ಮಕ್ಷೇತ್ರವನ್ನು ಆಧಾರವಾಗಿಟ್ಟುಕೊಂಡು ಸಮಾಜಮುಖಿ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದಂತಹ ಪರಮಪೂಜ್ಯ ಕಾವಂದರಿಂದ ಅಮೃತ ಸಮಾನವಾದಂಥ ಆಶೀರ್ವಚನ. ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿಯನ್ನು, ಚಂದ್ರನಾಥ ಸ್ವಾಮಿಯನ್ನು ಹಾಗೂ ಧರ್ಮದೇವತೆಗಳನ್ನು, ಅಣ್ಣಪ್ಪ ಸ್ವಾಮಿ ಮಹಾಗಣಪತಿಯನ್ನು ಪ್ರಾರ್ಥಿಸಿ ಇವತ್ತು ಈ ಕಾರ್ಯಕ್ರಮದಲ್ಲಿ ದಿವ್ಯ ಉಪಸ್ಥಿತಿಯನ್ನು ನೀಡಿ ಉತ್ತಮವಾದ ಮಾತುಗಳಿಂದ ನನ್ನ ಪ್ರೇರೇಪಿಸಿರುವಂಥ ಪೂಜ್ಯರಾದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರೇ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉತ್ತಮವಾದ ಮಾತುಗಳನ್ನಾಡಿದ ಡಾಕ್ಟರ್ CN ಮಂಜುನಾಥರವರೇ, ಪ್ರತಾಪ್ ಸಿಂಹ ನಾಯ್ಕರೇ ಮತ್ತು ನನ್ನ ಎಲ್ಲ ಅಭಿಮಾನಿಗಳೇ, ಮೊದಲನೇದಾಗಿ ನನಗೆ ಈಗ ಶ್ರೀ ಮಂಜುನಾಥರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ತುಂಬ ಸಂತೋಷವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಸರ್ಕಾರಿ ಸೇವೆಯಲ್ಲಿ ಅಪರೂಪದ ಒಬ್ಬ ವ್ಯಕ್ತಿ ಇದ್ದರೆ ಅವರು ಡಾಕ್ಟರ್ ಮಂಜುನಾಥರವರು. ಅವರ ಆಸ್ಪತ್ರೆ ಅಂತಂದರೆ ಅದು ಅವರ ಸರ್ವವೂ ಆಗಿತ್ತು. ಆಸ್ಪತ್ರೆ ಬೇರೆ ಅಲ್ಲ, ಮಂಜುನಾಥರು ಬೇರೆ ಅಲ್ಲ ಅನ್ನೋ ರೀತಿಯಲ್ಲಿ ಅವರು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಇದರಲ್ಲಿ ಕೆಲಸ ಮಾಡಿದರು. ಪ್ರತಿ ವರ್ಷವೂ ಕೂಡ ಅವರಿಗೆ ಮೊದಲು 15 ಲಕ್ಷ ಕೊಡ್ತಿದ್ದಾರೆ, 25 ಲಕ್ಷದವರೆಗೆ ಕೊಟ್ಟಿದ್ದೇವೆ ನನ್ನ ನೆನಪು. ವರ್ಷಕ್ಕೆ ಮೊದಲೇ ಕಳಿಸೋದು ನನ್ನ ಅಭ್ಯಾಸ. ಯಾಕಂದರೆ ಯಾವಾಗಲೂ ಬಿಲ್ಲು ನೋಡಿ ಕಳಿಸೋದು. ಯಾಕಂದರೆ ಅವರಲ್ಲಿ ಅದರ ಮಧ್ಯದಲ್ಲಿ ತಿಂದುಬಿಟ್ರೆ ಸಂಶಯ. ಆದರೆ ಸಂಶಯಾತೀತ ವ್ಯಕ್ತಿ ಒಬ್ಬ ಇದ್ದರೆ ಅವರು ಡಾಕ್ಟರ್ ಮಂಜುನಾಥರ ಮಗ. ನಾನು ಅವರಿಗೆ ಮೊದಲೇ ಚೆಕ್ಕನ್ನು ಕಳಿಸಿ ನಾಗರಾಜರಿಗೆ ಹೇಳ್ತಿದ್ದೆ, ಬರೆದು ಬಿಡಿ,
ಬೇಕಾದವರಿಗೆ ಅದನ್ನು ಕೊಟ್ಟು ಅಗತ್ಯ ಅವಶ್ಯಕತೆಗಳನ್ನು ನೀಗಿಸಿ ಅಂತ. ಇವರು ಬಾಂಗ್ಲಾದೇಶದಿಂದಲೂ ಪೇಷಂಟ್ ಬರ್ತಾಯಿದ್ರು, ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಬರ್ತಿದ್ರು, ಎಲ್ಲ ಜಾತಿ ಮತ ಬರ್ತಿದ್ರು. ಯಾರಿಗೆ ಅವಶ್ಯಕತೆ ಅವರಿಗೆ 25,000 50,000 ಹೀಗೆಲ್ಲ ಕೊಟ್ಟು ಅವರು ಯಾರು ಹಿಂದೆ ತಿರುಗಬಾರ್ದು. ಅಂದರೆ ದುಡ್ಡಿಲ್ಲ ಅಂಥೇಳಿ ಚಿಕಿತ್ಸೆಗೆ ಅವರು ಕಷ್ಟ ಬರಬಾರ್ದು ಅನ್ನೋ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾರೆ. ಹಾಗಾಗಿ ನಾನು ಮೊದಲೇ ದುಡ್ಡು ಕಳಿಸಿ ಯಾವತ್ತೂ ಕೂಡ ಸಂತೋಷದಿಂದ ಇರ್ತಿದ್ದೆ. ಕೊನೆಗೊಂದು ಲಿಸ್ಟ್ ಬರ್ತಾಯಿತ್ತು, ಆ ಲಿಸ್ಟಲ್ಲಿ ಎಲ್ಲ ಪೇಷಂಟ್ಗಳ ಹೆಸರು ಬರ್ತಿತ್ತು ಮತ್ತು ಅದರ ಜೊತೆಗೆ ಅದಕ್ಕೆ ಧನ್ಯವಾದ ಅಂತ ಒಂದು ಶಬ್ದ ಬರೀತಾಯಿದ್ರು. ಅವರ ಈ ಕರ್ತೃತ್ವ ಶಕ್ತಿಯನ್ನು ನೋಡಿ ಅವರು ಚುನಾವಣೆಗೆ ನಿಂತಾಗ ನಾನು ಕೂಡ ಪ್ರಾರ್ಥಿಸಿದ್ದೆ. ಪಕ್ಷ ನಾನು ನೋಡಲಿಲ್ಲ, ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದ್ದೆ. ಯಾಕೆಂದರೆ ಅವರಿಗೆ ಬಹಳ ಸಲ ಎಕ್ಸ್ಟೆನ್ಷನ್ ಸಿಕ್ತು, ಕೊನೆಗೆ ಎಕ್ಸ್ಟೆನ್ಷನ್ ನಿಲ್ಲಿಸಿಬಿಟ್ರು. ಸಾಕು ಇನ್ನೇನು ಇಷ್ಟೇ ಶಿಕ್ಷಣ ಕೊಡೋದು. ಸರಿ, ಒಳ್ಳೆಯದೇ ಆಯಿತು. ಈಗ ಅವರು ವಿಶಾಲವಾಗಿ ಅವರ ಅನುಭವಗಳನ್ನು ಚಿಂತನೆಗಳನ್ನು ದೇಶಕ್ಕೆ ಹರಡ್ಬೋದು ಅವರು. ಹಾಗಾಗಿ ಒಂದು ರೀತಿಯಲ್ಲಿ ಅದು ಒಳ್ಳೆಯದೇ ಆಯಿತು ಅಂತ ನನಗನ್ನಿಸ್ತದೆ. ಹಾಗಾಗಿ ಅವರು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನು ತುಂಬ ಸಂತೋಷ ಆಗಿದೆ. ಪೂಜ್ಯ ಸ್ವಾಮೀಜಿಯವರು ಮೂಡಿಬಿದ್ದಿರು ನಮ್ಮವರೇ. ಅವರು ನಮ್ಮನ್ನು ಭಾಳ ಹತ್ತಿರದಿಂದ ನೋಡ್ತಾ ಇದ್ದಾರೆ. ದಿವಸ ಪ್ರತಿ ಕ್ಷಣ ಕೂಡ ಹತ್ತಿರದಿಂದ ನೋಡ್ತಾ ಇದ್ದಾರೆ. ಅವರ ದೃಷ್ಟಿಯಲ್ಲಿ ಕ್ಷೇತ್ರ ಏನು, ಹೇಗೆ, ನನ್ನ ಬಗ್ಗೆ ಅವ್ರಿಗೆ ಏನು ಅಭಿಪ್ರಾಯ ಇದೆ, ಭಾಳ ಒಳ್ಳೆಯ ರೀತಿಯಲ್ಲಿ ಅವರು ಅದನ್ನು ಹೇಳಿದ್ದಾರೆ. ಹಾಗಾಗಿ ನಾನು ತುಂಬ ಅವರಿಗೆ ಕೃತಜ್ಞನಿದ್ದೇನೆ ಮತ್ತು ಅವರ ಮಾತುಗಳು ನನಗೆ ತುಂಬ ಸ್ಫೂರ್ತಿಯನ್ನು ಕೊಟ್ಟಿದ್ದನ್ನು ಕೂಡ ನಾನು ಹೇಳ್ತೇನೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮೂಲಗಳು ಅಂದರೆ ನಮ್ಮ ಮನೆತನಗಳ ಹಿಂದಿನವರು ಹೇಗಿದ್ದರು, ಮುಂದಿನವರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋರು ಮೂಡುಬಿದಿರೆ ಮಠದ ಶ್ರೀಗಳವರು. ಹಾಗೆ ಅವರ ಮಾತುಗಳು ಈ ಹಿಂದೆ ಅನೇಕ ಹೇಳಿದರು. ಅವರು ನನಗೆ ಯಾರೋ ಅಲ್ಲಿ ಪೀಠಾಧಿಪತಿಗಳಾಗಿದ್ದರು ಅಂತ ನನಗೆ ಗೊತ್ತಿರಲಿಲ್ಲ. ಯಾರು ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಮಾಹಿತಿ ನನಗೆ ಹಿಂದೆ ಎಂದು ನಾನು ಕೇಳಿಲ್ಲ, ಇವತ್ತೇ ಮೊದಲನೇ ಬಾರಿ ಕೇಳಿದ್ದು. ಹಾಗಾಗಿ ಅವರಿಗೆ ಕೂಡ ನನ್ನ ಎಲ್ಲ ಕುಟುಂಬದ ಪರವಾಗಿ ತಾವು ಮಾತಾಡಿ ಆಶೀರ್ವದಿಸಿದ್ದಕ್ಕೆ ಈ ಸಮಾರಂಭದಲ್ಲಿ ಕುಳಿತು ಭಾಗವಹಿಸಿದ ನಮ್ಮ ಎಲ್ಲ ಕೃತಜ್ಞತೆಗಳನ್ನು ಅವರ ಬಗ್ಗೆ ಹೇಳ್ತೇನೆ. ಮೂರನೇದಾಗಿ ಈ ಹಿಂದಿರುವಂಥ ಮೂರ್ತಿಯ ಬಗ್ಗೆ ಹರೀಶ್ ಮತ್ತು ಅವರ ತಂಗಿ ಪ್ರಿಯಾ ಮತ್ತು ಅವರ ಪತಿ ಅವರು 3-4 ಜನ ಸೇರಿ ಮೂರ್ತಿಯನ್ನು ಮಾಡಿದ್ದಾರೆ. ಅಲ್ಲಿ ಕಡೆಗೆ ಅವರಿಗೆ ಎಲ್ಲಿಗೆ ಸಮಸ್ಯೆ ಬಂದದ್ದು ಅಂದರೆ ಕನ್ನಡಕ ಫ್ರೇಮ್ ಸಿಗಲಿಲ್ಲ ಅಂತೆ. ಬೇರೆಲ್ಲ ಕೃತಜ್ಞತೆ ಮಾಡ್ಬೋದು, ಕನ್ನಡಕದ ಫ್ರೇಮ್ ಸಿಗಲಿಲ್ಲ ಅಂತ ಅವರಿಗೆ. ಆಮೇಲೆ ಕೆಲವು ವಿಷಯಗಳಲ್ಲಿ ಅಂದರೆ ನಾವು ಯಾರು ಕೂಡ ಹೀಗೆ ಗುಪ್ತವಾಗಿ ಮಾಡಿರಲಿಕ್ಕಿಲ್ಲ. ಮನುಷ್ಯನ ನೋಡಿ ಈ ಚಿತ್ರ ಮಾಡೋದಕ್ಕೂ ಮನುಷ್ಯನ ನೋಡೋದೇ ಕಲ್ಪನೆ ಮಾಡಿಕೊಡೋದು ಭಾಳ ವ್ಯತ್ಯಾಸ ಇದೆ. ಆದರೆ ಹರೀಶ್ ಹಠ ಹಿಡಿದು ಸಾಧ್ಯವೇ ಇಲ್ಲ, ಅವರನ್ನು ನಾವು ನಿಮ್ಮ ಮುಂದೆ ತೋರಿಸೋದೇ ಇಲ್ಲ, ನೀವು ನೋಡದೇ ಮಾಡಬೇಕು ಅಂತ ಹೇಳಿ ಅವರಿಗೆ ಕಟ್ಟಪ್ಪಣೆ ಮಾಡಿ ನೋಡದೇ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಪುಣ್ಯಾತ್ಮರಿಗೆ ಅವರು ಯಾರದ್ದು ಇವತ್ತೇ ನಾನು ನೋಡಿದ್ದು ಕೂಡ ಇವತ್ತೇ ಯಾರೋ ಬೇರೆ ದೇಶದವರು ಅಂತಿದ್ದರು, ಅವರ ನೋಡಿದ್ದು ಅವರು ಹೇಗೆಲ್ಲ ಕಷ್ಟಪಟ್ಟರು ಅಂತ ಅವರೇ ಹೇಳಿದ್ದಾರೆ. ಅಂದರೆ ಈಗ ನಮ್ಮ ಯಥಾವತ್ ಮೂರ್ತಿ ಬರಬೇಕಾಗಿದ್ದರೆ ಅದಕ್ಕೆ ಕೂದಲು ಮಾತ್ರ ಮುಖ್ಯ ಅಲ್ಲ, ಎಲ್ಲ ಅಂಗಾಂಗಗಳು ಮುಖ್ಯ. ಅದು ಎಲ್ಲ ಅಂಗಾಂಗಗಳನ್ನು ಮಾಡಿದ್ದಾರೆ. ಮತ್ತು ನನ್ನ ಶ್ರೀಮತಿಯವ್ರಿಗೆ ಯಾಕೆ ಸಂತೋಷ ಆಯಿತು ಅಂದರೆ ಸ್ವಲ್ಪ ಜೀವ ಹಿಡಿತದಲ್ಲಿದೆ. ಇಲ್ಲಿ ನನಗೆ ಹೀಗೆ ನೋಡುವಾಗ ಸ್ವಲ್ಪ ದೊಡ್ಡ ಹೊಟ್ಟೆ ಬಂದಿದೆ. ಅದರಲ್ಲಿ ನಾನು ಸಾದಷ್ಟು ಒಣ ಶರೀರ ಹೊಂದಿ ಉತ್ತಮವಾಗಿ ನ್ಯಾಚುರಲ್ ಪ್ರತಿಯವರು ನಗ್ತಾ ಇದ್ದಾರೆ. ಅಂದರೆ ಸಂತೋಷ ಪಡುವ ರೀತಿಯಲ್ಲಿ ಮೂರ್ತಿ ಇದೆ. ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಯಾಕೆಂದರೆ ಹರೀಶ್ ಅವರು ದೇಶ ವಿದೇಶಗಳಲ್ಲೆಲ್ಲ ಇದ್ದು ಬಹಳಷ್ಟು ಅನುಭವಸ್ಥರು. ಟಾಟಾ ಸಂಸ್ಥೆ ಜೊತೆಗೆ ಟಾಟಾ ಟ್ರಸ್ಟ್ನಲ್ಲಿದ್ದರು. ಆಮೇಲೆ ವಿದೇಶಕ್ಕೆ ಹೋಗಿ ಗಲ್ಫ್ನಲ್ಲಿ ಅಲ್ಲಿಯ ರಾಜರಿಗೆ ಆರ್ಥಿಕ ಸಲಹೆಗಾರರಾಗಿದ್ದರು. ಆಮೇಲೆ ಇಲ್ಲಿ ಬಂದವರು ಇಲ್ಲಿಗೆ ಏನೋ ಅವರಿಗೆ ಸಂತೋಷ ಆಗಿದೆ, ಆಕರ್ಷಣೆ ಆಗಿದೆ, ನನ್ನ ಜೊತೆಗೆ ಉಳಿದು ಬಿಟ್ಟರು. ಮಾತಿಗೆ ನೀವೇ ನಿಮ್ಮ ಜೊತೆಗೆ ನಾನು ಇರ್ತೇನೆ ಅಂತ ಹೇಳ್ತಿದ್ರು. ಹಾಗಾಗಿ ಅವರ ಈ ಕೊಡುಗೆ ಹೋದ ವರ್ಷ ನನಗೆ ಚಾಕ್ಲೇಟ್ ಕೊಟ್ಟಿದ್ದರು. 2-3 ಬಾಸ್ಕೆಟ್ ತುಂಬ ಚಾಕ್ಲೇಟ್ಗಳು ಬಂದ ಹುಡುಗರಿಗೆಲ್ಲ ಚಾಕ್ಲೇಟ್ ಕೊಟ್ಟು ಖಾಲಿ ಆಗಿದೆ. ಈಗ ಇನ್ನೂ ಮೊನ್ನೆವರೆಗೂ ಚಾಕ್ಲೇಟ್ ಇತ್ತು. ಅಷ್ಟು ದೊಡ್ಡ ಬಾಸ್ಕೆಟ್ನಲ್ಲಿ ಚಾಕ್ಲೇಟ್. ಈ ವರ್ಷ ಒಂದು ಒಳ್ಳೆಯ ಮೂರ್ತಿಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಅವರ ತಂಗಿ ಪ್ರಿಯನಿಗೆ ವಿಶೇಷವಾಗಿ ಆಶೀರ್ವಾದಗಳನ್ನು ಮಾಡ್ತಾ ನನ್ನ ಸಂತೋಷವನ್ನು ವ್ಯಕ್ತಪಡಿಸಲಿಕ್ಕೆ ಬಯಸ್ತೇನೆ. ನಾನು ಇವತ್ತು ಮಾತನಾಡುವಾಗ ಸ್ವಲ್ಪ ಭಿನ್ನವಾಗಿ ಮಾತಾಡಬೇಕಾಗಿದೆ. ಯಾಕೆಂದರೆ ನಾನು ರಾಜಕಾರಣಿ ಅಲ್ಲ, ನನಗೆ ಗೊತ್ತೇ ಇಲ್ಲ
ಆದರೆ ಈಗೇನೋ ಎಲೆಕ್ಷನ್ ನಡೀತಾ ಇದೆ ಅಂತ ಈಗ ಮಾತಾಡಬಾರ್ದಂತೆ, ಮುಂದಿನ ಯೋಜನೆಗಳನ್ನ ಹೇಳಬಾರ್ದು ಅಂತ ನಮಗೆ ಸೂಚನೆ ಬಂದಿದೆ. ನಾನು ಅನೇಕ ಯೋಜನೆಗಳನ್ನು ಮನಸ್ಸಲ್ಲಿ ಹಾಕ್ಕೊಂಡಿದ್ದೆ, ಅದು ಹೇಳಬಾರ್ದು ಅಂತೇಳಿ ಸೂಚನೆ ಬಂದಿದೆ. ಹಾಗಾಗಿ ಇವತ್ತು ಕೇವಲ ಕೆಲವು ಮಾತುಗಳನ್ನು ಮಾತ್ರ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಈಗ ಕ್ಯೂ ಕಾಂಪ್ಲೆಕ್ಸ್ ಸಂಪೂರ್ಣವಾಗಿದೆ. ನಮಗೆ ಕಳೆದ 2 ವರ್ಷದಿಂದ ನಾನು ಕ್ಯೂ ಕಾಂಪ್ಲೆಕ್ಸ್ ನಡೀತದೆ ಅಂತ ಹೇಳ್ತಾ ಬಂದಿದೆ. ಈ ವರ್ಷ ಅದು ಪೂರ್ತಿಯಾಗಿದೆ. ನಾನು 8ನೇ ತಾರೀಕು, ಮುಂದಿನ ತಿಂಗಳು 8ನೇ ತಾರೀಕು ಉಪರಾಷ್ಟ್ರಪತಿ ಶ್ರೀ ಧನ್ಕರ್ ಅವರು ಬಂದು ಅದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಈ ಕೆಲಸದಲ್ಲಿ ಜವಾಬ್ದಾರಿ ಹೊತ್ತವನು ಹರ್ಷ, ಅವನ ಶ್ರಮ ಮತ್ತು ಅವನ ಕಾರ್ಯತತ್ಪರತೆಯನ್ನಾಗಿ ಭಾಳ ಯಶಸ್ವಿಯಾಗಿ ಅದು ಕೆಲಸಿದೆ. ಮತ್ತು ನಾನು ಯಾವಾಗಲೂ ನಿಮಗೆ ಹೇಳ್ತೇನೆ, ನಾನು ದಶಾವತಾರಿ ಅಂತ. ದಶಾವತಾರಿ ಅಂತ ಒಂದು ಕಡೆ ಒಂದು ಕೆಲಸದಲ್ಲಿ ನಾನು ಮುಗಿಸಿದ ಮೇಲೆ ಇನ್ನೊಂದು ಕೆಲಸ ಮಾಡುವಂತ ಹೇಳೋದಿಲ್ಲ, ಒಟ್ಟಿಗೆ ಮಾಡೋದು. ಒಂದೇ ಸಲಕ್ಕೆ 10-20 ಯೋಜನೆಗಳನ್ನು ತೆಗೆದುಕೊಳ್ಳೋದು ನನ್ನ ಸ್ವಭಾವ. ಅದಕ್ಕೆಲ್ಲ ಬೇರೆ ಬೇರೆ ಇದ್ದಾರೆ. ಈಗ ಸಿರಿ ಅಲ್ಲಿ ಜನಾರ್ದನಿದ್ದಾರೆ, ಅವರು ಭಾಳ ದೊಡ್ಡ ಸುಮಾರು ಒಂದು 40 ಕೋಟಿ 50 ಕೋಟಿ ರೂಪಾಯಿಯ ಎಷ್ಟು 70 ಕೋಟಿ ರೂಪಾಯಿಯ ಯೋಜನೆಯನ್ನು ಹಾಕಿ ಅದು ಉದ್ಘಾಟನೆಗೆ ತಯಾರಾಗ್ತದೆ, ಸಂಪೂರ್ಣವಾಗಿದೆ, ಉದ್ಘಾಟನೆಗೆ ತಯಾರಾಗ್ತದೆ. ಇದು ಸಿರಿ ಅಂತಂದರೆ ಹೆಣ್ಮಕ್ಳನ್ನು ಉದ್ಯುಕ್ತ ಕಾರ್ಯಕ್ರಮ ಮಾಡಿಸಿ ಅವರಿಗೆ ಉತ್ಪಾದನೆಯ ಮೂಲಕ ಆದಾಯವನ್ನು ಕೊಡುವಂಥ ಕಾರ್ಯಕ್ರಮ ಸಿರಿ ಕಾರ್ಯಕ್ರಮ. ಹೀಗೆ ಎಲ್ಲ ಒಟ್ಟಿಗೆ ಮಾಡುವಾಗ ದಶಾವತಾರವನ್ನು ಸೆಳೆಯಬೇಕಾಗುತ್ತೆ. ಹರ್ಷನ ಮಗ ಶ್ರೇಯಸ್ ಕೂಡ ಈಗ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಉಡುಪಿಯಲ್ಲಿ ಆಯುರ್ವೇದ ಕಾಲೇಜು ಮತ್ತು ಇತರ ಕಾರ್ಯಕ್ರಮಗಳು ನೋಡಿಕೊಳ್ತಾ ಇದ್ದಾನೆ. ಹಾಗಾಗಿ ಎಲ್ಲ ಕಾರ್ಯ ಒಟ್ಟಿಗೆ ಶುರು ಮಾಡೋದು, ಒಟ್ಟಿಗೆ ಮಾಡ್ತಾನೇ ಇರೋದು. ಅಲ್ಲಿ ಒಂದು ಕೆಲಸ ಆದಮೇಲೆ ಇನ್ನೊಂದು ಕೆಲಸ ಮಾಡೋಣ ಅಂತ ನಾನು ತಡೆಯೋದಿಲ್ಲ. ಹಾಗಾಗಿ ಎಲ್ಲ ಕಾರ್ಯಗಳಿಗೂ ಸ್ವಾಮಿಯ ಒಪ್ಪಿಗೆ ಇದೆ ಅಂತ ಅನ್ನೋದು ಅದರ ಅನುಗ್ರಹದಿಂದಲೇ ಗೊತ್ತಾಗುತ್ತೆ. ಯಾಕಂದರೆ ಕೆಲಸ ಕಾರ್ಯಗಳು ತಕ್ಷಣ ಆಗಬೇಕಾಗಿದೆ, ಸ್ವಾಮಿ ಅನುಗ್ರಹ ಇಲ್ಲದೆ ಆಗೋದಿಲ್ಲ. ಹಾಗಾಗಿ ಎಲ್ಲ ಕಾರ್ಯಗಳು ಕೂಡ ಜೊತೆಯಲ್ಲಿ ಆಗ್ತಾಯಿದೆ. ಮತ್ತು ಈಗ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳನ್ನು ನೀವು ಕಾಣ್ತಾ ಇದ್ದೀರಿ. ಸುರೇಂದ್ರ ಬೆಂಗಳೂರಿನಲ್ಲಿ ಕುಡಿದು ಬೆಂಗಳೂರು ಮತ್ತು ದಿಲ್ಲಿಯ ವ್ಯವಸ್ಥೆಯನ್ನು ಸುರೇಂದ್ರ ನೋಡಿಕೊಳ್ತಾ ಇದ್ದಾನೆ. ಅನೇಕ ಕರ್ತವ್ಯಗಳು ಮತ್ತು ಕೆಲಸಗಳು ಒತ್ತಡ ಅವನಿಗೂ ಇರ್ತದೆ. ಆದರೆ ಸುರೇಂದ್ರ ಬೆಂಗಳೂರು ಕೆಲಸ ನೋಡಿದರೆ ನಮ್ಮ ಹರ್ಷ ಇಲ್ಲಿಯ ಧರ್ಮಸ್ಥಳದ ಕೆಲಸದ ವ್ಯಾಪ್ತಿಯನ್ನು ನೋಡಿಕೊಳ್ತಾ ಇದ್ದೇನೆ. ಈಗಾಗಲೇ ಅವರು ಹೇಳಿದ ಹಾಗೆ ಹೃದಯ ತಜ್ಞರು ಅಲ್ಲಿದ್ದಾರೆ. ಅವರು ಹೃದಯದ ಒಳಗಿರುವಂಥ ಹಾರ್ಟನ್ನೇ ಬದಲಾಯಿಸಬಲ್ಲರು. ಹಳೆಯ ಹಾರ್ಟನ್ನು ತೆಗೆದು ಹೊಸ ಹಾರ್ಟ್ ಬೇಕಾದರೆ ಹಾಕಬಲ್ಲರು. ಆದರೆ ನಾನು ಮಾಡುವಂಥ ಕೆಲಸ ಹೃದಯ ಪರಿವರ್ತನೆ. ಹೃದಯ ಪರಿವರ್ತನೆ ಅಂತಂದರೆ ಮನುಷ್ಯನ ಹೃದಯದಲ್ಲಿರ್ತಕ್ಕಂಥ ಭಾವನೆಗಳನ್ನು ಪರಿವರ್ತನೆ ಮಾಡಿದೆ. ಉದಾಹರಣೆಗೆ ಭಜನಾ ಕಮ್ಮಟದ ಮೂಲಕ ಹೊಸ ನಾಯಕರನ್ನು ನಾನು ಸೃಷ್ಟಿ ಮಾಡ್ತಾ ಇದ್ದೇನೆ. ನಮ್ಮ ಎಲ್ಲ ಕಾರ್ಯಕರ್ತರು ಇಲ್ಲಿ ಅನೇಕ ಕಾರ್ಯಕರ್ತರು ಧರ್ಮಸ್ಥಳದ ಎಲ್ಲ ಸಿಬ್ಬಂದಿ ಸೇರಿ ಹೊಸದಾಗಿ ಜನರಲ್ಲಿ ಉತ್ಸಾಹವನ್ನು ಮೂಡಿಸಿ ಬದಲಾವಣೆಯನ್ನು ಬದಲಾವಣೆ ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮೊದಲನೇ ಶಬ್ದವೇ ಬದಲಾವಣೆ ಹರಿಕಾರರು ಅಂತ. ಈಗ ಡಾಕ್ಟರ್ ಮಂಜುನಾಥರು ಇತ್ತೀಚೆಗೆ ನಿವೃತ್ತರಾಗಿದ್ದಾರೆ. ಹಾಗಾಗಿ ಅವರ ಕೆಲಸ ಬದಲಾವಣೆ ಹರಿಕಾರರು ಅಂತ ನಾವು ಘೋಷಣೆ ಮಾಡ್ಕೊಂಡು ಚೇಂಜ್ ಮೇಕರ್ಸ್ ಅಂತ ನಾವು ಘೋಷಣೆ ಮಾಡಿಕೊಂಡಿದ್ದೇವೆ. ಅಂದರೆ ಬದಲಾವಣೆ ತರೋದೇ ನಮ್ಮ ಉದ್ದೇಶ ಅಂತೇಳಿ. ಬದಲಾವಣೆ ಯಾಕೆ ತರಬೇಕು ಅಂತಂದರೆ ಎಲ್ಲವೂ ಒಂದೇ ರೀತಿಯಲ್ಲಿ ನಡೀತಾ ಇದ್ದರೆ ನೀರಸವಾಗಿರುತ್ತೆ. ಹೊಸ ರೀತಿಯ ಚಿಂತನೆಗಳು, ಹೊಸ ರೀತಿಯ ಉತ್ಸಾಹ, ಹೊಸ ರೀತಿಯ ಕಾರ್ಯಕ್ರಮಗಳು ಅನುಷ್ಠಾನ ಆಗಬೇಕು. ಅದಕ್ಕಾಗಿ ಚೇಂಜ್ ಮೇಕರ್ಸ್ ನಮ್ಮನ್ನು ನಾವು ಚೇಂಜ್ ಮೇಕರ್ಸ್ ಅಂತ ಕರ್ಕೊಳ್ತೇವೆ, ಬದಲಾವಣೆ ಹರಿಕಾರರು ಅಂತ ಕರ್ಕೊಳ್ತೇವೆ. ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಈಗ ಅನಿಲ್ ಅವರು ಇಡಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಸರಿಯಾಗಿ ಈಗ ನಮ್ಮ ಕಾರ್ಯಕ್ರಮಗಳು ನಡೀತಾ ಅದನ್ನು ಘೋಷಣೆಗಳನ್ನು ಮಾಡಬಾರ್ದು ಅಂತ ಹೇಳಿದರೆ ನಾನು ಘೋಷಣೆಯನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಅನೇಕ ಹೊಸ ಹೊಸ ಕಾರ್ಯಕ್ರಮಗಳು ನಡೀತಾ ಇದೆ. ಜನತಾ ಶಿಕ್ಷಣ ಸಮಿತಿ ಧಾರವಾಡದಲ್ಲಿ ಕೂಡ ಹೊಸ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಇಲ್ಲಿ ಧರ್ಮಸ್ಥಳದಲ್ಲಿ ಈಗ ನಾವು ಆಧುನಿಕ ನಾವು ಹಳಬರಾದರೂ, ನಾವು 57 ವರ್ಷ ಹಳಬರಾದರೂ ಕೂಡ ಆಧುನಿಕವಾಗಿ ಇರತಕ್ಕಂಥ ಅನೇಕ ತಂತ್ರಜ್ಞಾನದ ಬಳಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಹೊಸ ಕ್ಯೂ ಕಾಂಪ್ಲೆಕ್ಸ್ನಲ್ಲಿ ಮುಖ ಗುರುತು ಹಿಡಿಯುವಂಥ ಒಂದು ಕೆಲಸ ಮಾಡಿ ಒಬ್ಬ ಅಲ್ಲಿ ಪಾಸಾದರೆ ಅವನ ಪರಿಚಯ ತೆಗೆದುಕೊಳ್ಳುತ್ತದೆ, ಮುಖದ ಫೋಟೋ ತೆಗೆದುಕೊಳ್ಳುತ್ತದೆ. ಅವನು ಯಾವ ಕ್ಷೇತ್ರದಲ್ಲಿ ಇದು ಮುಡಿ ಕೊಡುವಲ್ಲಿ ಅಥವಾ ಊಟದಲ್ಲಿ ಎಲ್ಲಿ ಹೋದರೂ ಕೂಡ ಅವನು ಗುರುತು ಹಿಡಿಯುವಂಥ ಶಕ್ತಿ ಆ ತಂತ್ರಜ್ಞಾನಕ್ಕಿದೆ. ಬುಕ್ಕಿಂಗ್ ಮಾಡ್ಬೋದು, ಮನೆಯಲ್ಲಿ ಇದ್ದು ತುಲಾಭಾರವನ್ನು ಬುಕ್ಕಿಂಗ್ ಮಾಡ್ಬೋದು. ಹೀಗೆ ಅನೇಕ ತಂತ್ರಜ್ಞಾನದ ಬಳಕೆಯನ್ನು ಕೂಡ ನಾವು ಮಾಡಿದ್ದೇವೆ. ಅದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಅನೇಕ ಹೊಸ ಹೊಸ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಇನ್ನು ಮೆಡಿಕಲ್ ಟ್ರಸ್ಟ್ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ನಮ್ಮ
ರೂಟ್ ಸೆಟ್ ನಿಮಗೆ ಆಗಲೇ ಹೇಳಿದೆ ನಾನು. ರೂಟ್ ಸೆಟ್ ಮೂಲಕ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದರು. ಸ್ವ ಅಭಿವೃದ್ಧಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ವ ಉದ್ಯೋಗ ನಿರ್ವಹಣಾ ಸಂಸ್ಥೆ ಇನ್ನು 120 ಸಂಸ್ಥೆಗಳು ಈ ವರ್ಷ ಓಪನ್ ಆಗುತ್ತೆ ಅಂತ ಸರ್ಕಾರದಿಂದ ಹೇಳಿದ್ದಾರೆ. ಅದು ಹೊಸ ಡಿಸ್ಟ್ರಿಕ್ಟ್ಗಳು, ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಹೊಸ ಜಿಲ್ಲೆಗಳಾಯ್ತಂತೆ. ಹಾಗಾಗಿ ಆ ಹೊಸ ಜಿಲ್ಲೆಗಳಿಗೆಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ನಮ್ಮ ಮೂಲಕ ಹೊಸ ಸಂಸ್ಥೆ ಹೊಸ ಬ್ರಾಂಚ್ ಆಗಿರೋದ್ರಿಂದ ಇಲ್ಲಿ ಆಸರೆ ಅಂತೇಳಿ ನಮ್ಮ ಬೆಂಗಳೂರಿನಿಂದ ಹಳೆಯ ಇವರು ತರಬೇತಿ ಪಡೆದವರು ಮತ್ತು ಈಗ ಈ ಕಾರ್ಯಕ್ರಮಕ್ಕೆ ಬೆಂಬಲ ಕೊಡ್ತಾ ಇರುವಂಥ ಆಸರೆಯವರು ಬಂದ್ದಾರೆ. ಹಾಗೆ ಅನೇಕ ಕಾರ್ಯಕ್ರಮ ಅಲ್ಲಿ ನಡೀತದೆ. ಶಾಂತಿವನ ಟ್ರಸ್ಟ್ ನಡೀತದೆ. ವಸ್ತು ಸಂಗ್ರಹಾಲಯ ಇಲ್ಲಿ ಅಲ್ಲದೆ ಮೈಸೂರಿನಲ್ಲಿ ಕೂಡ ಇತ್ತೀಚೆಗೆ ಒಂದು ಹೊಸದಾಗಿ ಮಾಡಿದ್ದೇವೆ. ಮತ್ತು ಈಗ ನಮ್ಮ ಧರ್ಮೋದ್ಧಾರ ಟ್ರಸ್ಟ್ ಮೂಲಕ ಅನೇಕ ಹೊಸ ಹಳೆಯ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಕ್ರಮಗಳನ್ನು ನಡೆಸ್ತದೆ. ಅವರೆಲ್ಲ ದೇವಸ್ಥಾನದವರು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನಮಗೆ ಅಲ್ಲದೆ ಈ ವರ್ಷ ಒಂದು ಕ್ಷೇತ್ರದಲ್ಲಿ ನೇರವಾಗಿ ಬಂದು ಸಹಾಯವನ್ನು ಪಡೀತಾರೆ. ಧರ್ಮೋದ್ಧಾರ ಟ್ರಸ್ಟ್ ಮೂಲಕ ಹಳೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವುದಲ್ಲದೆ 11,000 ಅಂತಂದರೆ ಸುಮಾರು 10,948 ಇನ್ನೊಂದು 20 ಸೇರಿದರೆ ಅದು 100 ಆಗುತ್ತೆ. ಅಂತೂ 11,000 ದೇವಾಲಯಗಳಿಗೆ ನಾವು ಸಹಾಯ ಮಾಡಿದ್ದೇವೆ. 11,000 ದೇವಾಲಯಗಳು ಪ್ರತಿ ಭಾನುವಾರ ಸೋಮವಾರ 100 ಜನ ಬಂದು ಸಹಾಯದ ನಿರೀಕ್ಷೆಯನ್ನು ಕೊಡ್ತಾರೆ. ಅವರಿಗೆಲ್ಲರಿಗೂ ದೊಡ್ಡ ಮೊತ್ತದ ಸಹಾಯವನ್ನು ನಾವು ಮಾಡ್ತೇವೆ. ಹಾಗಾಗಿ ಧರ್ಮೋದ್ಧಾರ ಟ್ರಸ್ಟ್ ವರ್ಷದಲ್ಲಿ ಒಂದು 10-12 ದೇವಸ್ಥಾನ ನಿರ್ಮಾಣ ಆದರೆ ಇದು 11,000 ದೇವಸ್ಥಾನಗಳಿಗೆ ಇದುವರೆಗೆ ನಾವು ಸಹಾಯ ಮಾಡಿದ್ದೇವೆ. ಹಾಗಾಗಿ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನನಗೆ ಪ್ರೇರಣೆ ಕೊಟ್ಟವರು ಮಂಜುನಾಥ ಸ್ವಾಮಿ ಮತ್ತು ಧರ್ಮದೇವತೆಗಳು. ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿಯವರು ಇಲ್ಲಿದ್ದಾರೆ. ಹಾಗಾಗಿ ನಾನು ಹೇಳ್ತೇನೆ, ಯಾವಾಗಲೂ ಯಶಸ್ಸು ನಂದೊಬ್ಬಂದಲ್ಲ, ಎಲ್ಲ ಸಿಬ್ಬಂದಿಗಳು ಮತ್ತು ಕಾರ್ಯಕರ್ತರದ್ದು ಅಂತೇಳಿ. ಹಾಗೆ ಇನ್ನು ಅನೇಕ ಕೆಲಸಗಳು ಇಲ್ಲಿ ಇದ್ದಾವೆ. ಅದನ್ನು ಇವತ್ತು ಘೋಷಣೆ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆ ಘೋಷಣೆ ಮಾಡಬಾರ್ದು ಅಂತ ಹೇಳಿದೆ. ನನಗೆ ಇದುವರೆಗೆ ಅಭ್ಯಾಸವೇ ಇಲ್ಲ. ಏನೋ ಗ್ರಾಚಾರ ನಾನೊಬ್ಬ ರಾಜ್ಯಸಭಾ ಮೆಂಬರ್ ಅಂತ ಎಲ್ಲರೂ ಹೇಳ್ತಾರೆ. ಆದ್ದರಿಂದ ನಾನು ಈಗ ರಾಜ್ಯಸಭಾ ಮೆಂಬರ್ ಅಲ್ಲದಿದ್ದರೆ ನಾನು ಹೇಳ್ಬೋದಿತ್ತು. ಆದರೆ ಅದು ಆಗಿರೋದ್ರಿಂದ ನನಗೆ ಹೇಳಬಾರ್ದು ಅಂತ ಆಗಿದೆ. ಆಯಿತು, ಈ ವರ್ಷದ ಮಟ್ಟಿಗೆ ಇಷ್ಟೇ ಅಂತ ಹೇಳಿ ಅನೇಕ ಉತ್ತಮ ಕಾರ್ಯಗಳು ಮಾಡ್ತಾರೆ. ಈಗ ರಾಜ್ಯಸಭಾ ಮೆಂಬರ್ಶಿಪ್ನಲ್ಲಿ ನನಗೆ 6 ಕೋಟಿ ರೂಪಾಯಿ ಸರ್ಕಾರ ಕೊಡ್ತಾರೆ. ಅದನ್ನು ಸುಮಾರು 5-6 ಕೋಟಿ ರೂಪಾಯಿನ ಬೀದರ್ ಜಿಲ್ಲೆಗೆ ಕೊಟ್ಟು ಹಾಲು ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ. ಈಗಾಗಲೇ 10-15 ಸಾವಿರ ಲೀಟ್ರ್ ದಿವಸಕ್ಕಿಂತ 60,000 ಲೀಟ್ರಿಗೆ ಇವಾಗ ಬಂದು ಈಗ ಇನ್ನು ಕೆಲವೇ ದಿವಸಗಳಲ್ಲಿ 1 ಲಕ್ಷ ಲೀಟ್ರ್ ಹಾಲನ್ನು ಅಲ್ಲಿ ಜನ ಪಡಿತಾರೆ ಮತ್ತು ಅದನ್ನು ಆದಾಯವನ್ನು ಹೆಚ್ಚಿಸಿಕೊಡ್ತಾರೆ. ಹಾಗಾಗಿ ಈ ಅನೇಕ ಇಂತಹ ಕಾರ್ಯಕ್ರಮಗಳನ್ನು ಹೊಸ ರೀತಿಯಲ್ಲಿ ನಿಯಮಾವಳಿ ಆದ ಮೇಲೆ ಘೋಷಣೆ ಮಾಡುವಾಗ ಸ್ವಾಮೀಜಿ. ಹಾಗೆ ಇಂತಹ ಕಾರ್ಯಗಳಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಯವರು ತೊಡಕೊಂಡಿದ್ದಾರೆ. ಸುಮಾರು 60,000ಕ್ಕೂ ಮಿಕ್ಕಿದ ಸಿಬ್ಬಂದಿ ಈಗ ನಮ್ಮ ಜೊತೆಗಿದ್ದಾರೆ. ಅವರೆಲ್ಲರನ್ನೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿ, ನಿಮ್ಮ ಸೇವೆ ಹೀಗೆ ಇರಲಿ, ನಿಮ್ಮ ಕಾರ್ಯತತ್ಪರತೆ ಹೀಗೆ ಇರಲಿ, ನಿಮ್ಮ ಸಮರ್ಪಣಾ ಭಾವ ಹೀಗೆ ಇರಲಿ ಅಂತ ಅವರನ್ನು ಆಶಿಸಿ, ಅನೇಕರಿಗೆ ನಿರಾಶೆ ಆಗಿರ್ಬೋದು, ನಮ್ಮ ವಿಷಯ ಹೇಳಲಿಲ್ಲ ಅಂತ. ಅದು ಖಂಡಿತ ಹೇಳಲಿಕ್ಕೆ ಹೋದರೆ ಇಡೀ 2 ಗಂಟೆ ಹೇಳ್ಬೋದು. ಅದಕ್ಕಾಗಿ ಪುಸ್ತಕವನ್ನು ಪ್ರಕಾಶಿಸಿ ನಿಮ್ಮ ಕೈಲಿ ಕೊಟ್ಟಿದ್ದೇವೆ. ಇದನ್ನು ನೀವು ಓದಿಕೊಂಡ್ರೆ ನಿಮಗೆ ಸಾಮಾನ್ಯವಾಗಿ ನಮ್ಮ ಕಾರ್ಯಕ್ರಮ ಏನೇನು ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಈ ಪುಸ್ತಕದ ಎಲ್ಲ ನಿಮಗೆ ಹಸ್ತ ಕೊಟ್ಟಿದ್ದೇವೆ, ಅದನ್ನು ಓದಿ ಅಂತ ಹೇಳ್ತಾ ಮತ್ತೊಮ್ಮೆ ಪೂಜ್ಯ ಶ್ರೀಗಳವರಿಗೆ ವಂದಿಸಿ, ಮಂಜುನಾಥ್ ಅವರು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ಟದಕ್ಕಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಕೊಡ್ತಾ, ಮತ್ತು ಎಲ್ಲರಿಗೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ. ಇನ್ನು ಮುಂದೆ ಮಾಡುವಂಥ ಎಲ್ಲ ಕಾರ್ಯಗಳಲ್ಲಿ ಕೂಡ ನಿಮ್ಮ ಸಹಾಯ, ನಿಮ್ಮ ಪ್ರೋತ್ಸಾಹ ಇರಲಿ, ನಿಮ್ಮ ಶುಭಾಕಾಂಕ್ಷೆಗಳು ಇರಲಿ ಅಂತೇಳಿ ನಾನು ಆಶಿಸ್ತೇನೆ. ಮತ್ತು ಈಗ ಕೊನೆಯದಾಗಿ ಇವತ್ತು ಲಯನ್ಸ್ ಕ್ಲಬ್ನವರು ಬಂದು ಪುಸ್ತಕ ಕೊಟ್ಟು ಅದರಲ್ಲಿ ಒಂದು ಒಳ್ಳೆಯ ವಾಕ್ಯ ಇತ್ತು. There are 2 types of people who will tell you that you cannot make a difference in the world ಅಂತ. 2 ರೀತಿ ಜನರು ಹೇಳ್ತಾರಂತೆ, ನಿನಗೆ ಈ ಪ್ರಪಂಚನ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. Those who are afraid to try, ನಿನ್ನ ಹಾಗೆ ಪ್ರಯತ್ನ ಮಾಡಲಿಕ್ಕೆ ಹೆದರುವವರು ಹೇಳ್ತಾರಂತೆ, ಮಾಡಬೇಡ ಪ್ರಯತ್ನ ಅಂತ.
ಇನ್ನೊಂದು ಯಾರು ಅಂತಂದರೆ ದೋಸ್ ಹೂ ಆರ್ ಅಫ್ರೈಡ್ ಯು ವಿಲ್ ಸಕ್ಸೀಡ್. ನೀನು ಯಶಸ್ವಿ ಆಗ್ಬೋದು ಅಂತ ಅಸೂಯೆಯಿಂದ ಹೆದರುವವರು ಹೇಳ್ತಾರಂತೆ ಮಾಡಬೇಡ ಅಂತ. ಎರಡು ರೀತಿಯ ಜನ ಇದ್ದಾರಂತೆ. ಮೇಕ್ ಎ ಡಿಫರೆನ್ಸ್ ಇನ್ ದಿಸ್ ವರ್ಲ್ಡ್. ಅವ್ರು ಹೇಳ್ತಾರೆ ನಿಮಗೆ ಈ ದೇಶವನ್ನು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ, ಇಲ್ಲಿಯ ಸಾಂಪ್ರದಾಯಗಳನ್ನು ಇಲ್ಲಿಯ ಕಾರ್ಯಕ್ರಮ ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋರು ಎರಡು ಮಂದಿ. ಒಂದು ಮೊದಲನೇವರು ಫಾರ್ ಅಫ್ರೈಡ್ ಟು ಟ್ರೈ, ಹೌದೋ ಅದನ್ನು ಪರೀಕ್ಷೆ ಮಾಡಲಿಕ್ಕೆ ವಿಫಲರಾಗುವವರು. ಎರಡನೇವರು ನೀನೆಲ್ಲಿ ಆದರೂ ಯಶಸ್ಸಾದರೆ ಅಂತ ಅಸೂಯೆ ಪಡುವವರು ಅಂತ. ಈ ಅಸೂಯೆ ನಮ್ಮ ಮೇಲೆ ಜಾಸ್ತಿ ಆಗ್ತಾ ಇದೆ. ಅದೆಲ್ಲ ನಾನು ಹೆಚ್ಚು ವಿಶೇಷವಾಗಿ ವಿವರಿಸಲಿಕ್ಕೆ ಹೋಗದೆ, ಮಂಜುನಾಥ ಸ್ವಾಮಿ ಅನುಗ್ರಹ ನಮ್ಮ ಮೇಲೆ ಇದ್ದರೆ ಏನು ಮಾಡಲಿಕ್ಕೂ ನಮಗೆ ಭಯ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಎಲ್ಲರಿಗೂ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಮತ್ತು ಎಲ್ಲ ನಿಮ್ಮ ಮುಂದಿನ ದಿನಗಳಲ್ಲಿ ಆರೋಗ್ಯ ಆಯುರಾರೋಗ್ಯ ಕ್ಷೇಮ ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ಪ್ರಾರ್ಥಿಸ್ತೀನಿ. ಶುಭ ಸಂದೇಶವನ್ನು ನೀಡಿದಂಥ ಪರಮಪೂಜ್ಯ ಕಾವಂದರಿಗೆ ಭಕ್ತಿಯ ಪ್ರಣಾಮ. ಮುಂದಕ್ಕೆ ಪೂಜ್ಯರಿಗೆ ಹಾರಾರ್ಪಣೆ. ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಇವರ ವತಿಯಿಂದ ಶ್ರೀಯುತ ಶ್ರೀನಾಥ್ ಇವರಿಂದ ಪೂಜ್ಯರಿಗೆ ಗೌರವಾರ್ಪಣೆ. ಹಾಗೆ ಧರ್ಮೋತ್ಥಾನ ಟ್ರಸ್ಟ್ ವತಿಯಿಂದಲೂ ಕೂಡ ಪರಮಪೂಜ್ಯ ಕಾವಂದ್ರವರಿಗೆ ಹಾರಾರ್ಪಣೆ ಮಾಡುವಂತಹ ಒಂದು ಕಾರ್ಯಕ್ರಮ ಕೂಡ ಇದೆ. ಹಾಗೆ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ರಿಜಿಸ್ಟರ್ ಕಾಸರಗೋಡು ಇವರಿಂದಲೂ ಕೂಡ ಪೂಜ್ಯರಿಗೆ ಗೌರವಾರ್ಪಣೆ ಇದೆ. ಧರ್ಮೋತ್ಥಾನ ಟ್ರಸ್ಟ್ ವತಿಯಿಂದ ಪೂಜ್ಯರಿಗೆ ಗೌರವಾರ್ಪಣೆ. ಹಾಗೆ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ಇವರಿಂದಲೂ ಕೂಡ ಪೂಜ್ಯರಿಗೆ. ಮಣಿಕೃಷ್ಣ ಸ್ವಾಮಿ ಅಕಾಡೆಮಿ ಇವರಿಂದಲೂ ಕೂಡ ಗೌರವಾರ್ಪಣೆ. ಹಾಗೆ ರಾಜ್ಯ ಭಜನಾ ಪರಿಷತ್ತಲ್ಲಿ ದುಡಿದಂತಹ ನಿಕಟಪೂರ್ವ ಅಧ್ಯಕ್ಷರಾದಂತಹ ಬಾಲಕೃಷ್ಣ ಪಂಜಾ ಇವರಿಂದಲೂ ಕೂಡ ಸುಳ್ಯದವರ ಪರವಾಗಿ ಪೂಜ್ಯರಿಗೆ ಗೌರವಾರ್ಪಣೆ. ಶ್ರೀಯುತ ಜನಾರ್ದನ್ ಸಿರಿ ಗ್ರಾಮಾಭಿವೃದ್ಧಿ ಯೋಜನೆಯ ಮ್ಯಾನೇಜಿಂಗ್ ಡೈರೆಕ್ಟರು ಆಸರೆ ತಂಡದವರಿಂದ ಪೂಜ್ಯರಿಗೆ ಗೌರವಾರ್ಪಣೆ. ಹಾಗೆ ಸುಳ್ಯ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ವತಿಯಿಂದ ಬಾಲಕೃಷ್ಣ ಪಂಜ ಮತ್ತು ಯತೀಶ್ ತಾಲೂಕು ಪರಿಷತ್ತಿನ ಅಧ್ಯಕ್ಷರು ಅವರಿಂದ ಅವರ ಎಲ್ಲ ಸಮಿತಿಯ ಸದಸ್ಯರಿಂದ ಗೌರವಾರ್ಪಣೆ. ಶ್ರೀ ಮಲ್ಲೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಸಮಿತಿ ನಾಗರಘಟ್ಟ KR ಪೇಟೆ ಮಂಡ್ಯ ಶ್ರೀ ಅರುಣ್ ಮತ್ತು ಸದಸ್ಯರಿಂದ ಪೂಜ್ಯರಿಗೆ ಗೌರವಾರ್ಪಣೆ. ಹಾಗೆ ಧರ್ಮೋತ್ಥಾನ ಟ್ರಸ್ಟ್ನಿಂದ ಆದಂತಹ ದೇವಸ್ಥಾನಗಳು ಇಲ್ಲಿಯ ದೇವಸ್ಥಾನ ವತಿಯಿಂದ ಪೂಜ್ಯರಿಗೆ ಗೌರವಾರ್ಪಣೆ.
ಶ್ರೀ ಕಲ್ಲೇಶ್ವರ ಸ್ವಾಮಿ ಸೇವಾ ಸಂಘ ಬಿರುವಾಲ, ಕಡೂರು ತಾಲೂಕು, ಚಿಕ್ಕಮಗಳೂರು, ಶ್ರೀ ಪ್ರಕಾಶ್ ಹಾಗೂ ಸದಸ್ಯರಿಂದ ಗೌರವಾರ್ಪಣೆ. ಇದು ಕೂಡ ಧರ್ಮೋತ್ಥಾನ ಟ್ರಸ್ಟ್ನಿಂದ ಜೀರ್ಣೋದ್ಧಾರವಾದಂತಹ ದೇವಸ್ಥಾನ. ಸ್ಟ್ಯಾಚ್ಯೂ ಇಡ್ತಾರೆ, ಅವಾಗ ಎಲ್ರಿಗೂ ಫೋಟೋ ತೆಗಿಲಿಕ್ಕೆ ಅವಕಾಶ ಉಂಟು. ಅದರೊಟ್ಟಿಗೆ ನಿಂತು ಅದೊಂದು ಹೇಳಬೇಕಾಗುತ್ತೆ. ಒಂದು ಸೂಚನೆ, ಕಾರ್ಯಕ್ರಮ ಮುಗಿದ ನಂತರ ಪೂಜ್ಯ ಕಾವಂದರ ಪ್ರತಿಮೆ ವೇದಿಕೆಯಲ್ಲಿರುತ್ತೆ. ಪ್ರತಿಮೆಯೊಟ್ಟಿಗೆ ಫೋಟೋ ತೆಗೆಸಿಕೊಳ್ಬೋದು. ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಧನ್ಯವಾದ ಸಮರ್ಪಣೆ. ಶ್ರೀಯುತ ಲಕ್ಷ್ಮೀನಾರಾಯಣ ರಾವ್, ಸಂಚಾಲಕರು, ಪಟ್ಟಾಭಿಷೇಕ ವರ್ಧಂತಿ ಉತ್ಸವ ಸಮಿತಿ, ಧರ್ಮಸ್ಥಳ, ಇವರಿಂದ ವಂದನಾರ್ಪಣಾ ಕಾರ್ಯಕ್ರಮ. ಓಂ ಶ್ರೀ ಮಂಜುನಾಥಾಯ ನಮಃ. ಪರಮಪೂಜ್ಯ ಕಾವಂದರವರ ಪಟ್ಟಾಭಿಷೇಕದ 57ನೇ ವರ್ಧಂತ್ಯುತ್ಸವದ ಈ ಸಮಾರಂಭದಲ್ಲಿ ಸರ್ವ ಜನರ, ಸರ್ವ ಅಭಿಮಾನಿಗಳ ಪ್ರೀತಿಪೂರ್ವಕ, ಭಕ್ತಿಪೂರ್ವಕ ಅಭಿನಂದನೆಗಳನ್ನು ಸ್ವೀಕರಿಸಿ ಜನತೆಗೆ ಸಂದೇಶ ನೀಡಿದ ಪರಮಪೂಜ್ಯ ಕಾವಂದರವರಿಗೆ ಭಕ್ತಿಪೂರ್ವಕ ಧನ್ಯವಾದಗಳು ಸಲ್ಲಿಸುತ್ತಿದೆ. ಅಭಿನಂದನಾ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮಪೂಜ್ಯ ಜಗದ್ಗುರು ಭಟ್ಟಾರಕ ಪಂಡಿತಾಚಾರ್ಯವರ್ಯ ಸ್ವಾಮೀಜಿ, ಜೈನ ಮಠ ಮೂಡುಬಿದ್ರೆ, ಇವರು ಆಶೀರ್ವಾದವನ್ನು ನೀಡಿ ಹಾರೈಸಿದ್ದಾರೆ. ಇವರ ಉಪಸ್ಥಿತಿಗೆ ಸಮಿತಿಯ ಪರವಾಗಿ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಪೂಜ್ಯ ಕಾವಂದರವರ ಧರ್ಮಪತ್ನಿ ಶ್ರೀಮತಿ ಹೇಮಾವತಿ ವಿ ಹೆಗಡೆ, ಇವರಿಗೂ ಕೂಡ ಧನ್ಯವಾದ ಸಲ್ಲಿಸುತ್ತಿದ್ದೇನೆ. ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಸಭೆಗೆ ಘನತೆಯನ್ನು ತಂದಿರುವಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯ ಹಾಗೂ ಜಯದೇವ ಹೃದ್ರೋಗ ಆಸ್ಪತ್ರೆಯ ಮಾಜಿ ನಿರ್ದೇಶಕರು ಆಗಿರುವಂಥ, ಅಲ್ಲದೆ ಈ ದಿನ ಕೊಯಮತ್ತೂರಲ್ಲಿ ಯೂನಿವರ್ಸಿಟಿ ಲೆವೆಲ್ನ ಒಂದು ಕಾನ್ವೊಕೇಷನ್ಗೆ ಭಾಗವಹಿಸಬೇಕಾಗಿತ್ತು. ಪೂಜ್ಯ ಕಾವಂದರವರ ಕಾರ್ಯಕ್ರಮ ಆದ್ದರಿಂದ ಅದು ತಪ್ಪಿಸಿಕೊಂಡು ಇಲ್ಲಿ ಬಂದಿದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಪೂಜ್ಯ ಕಾವಂದರವರ ಸಹೋದರ ಶ್ರೀ ಡಿ ಸುರೇಂದ್ರ ಕುಮಾರ್, ಪಟ್ಟಾಭಿಷೇಕ ವರ್ಧಂತಿ ಸಮಿತಿಯ ಅಧ್ಯಕ್ಷರಾದಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಆದಂಥ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೂ ಧನ್ಯವಾದ ಸಲ್ಲಿಸ್ತೇನೆ. ವೇದಿಕೆಯ ಅಲ್ಲಿ ಉಪಸ್ಥಿತರಿರುವಂಥ ಬೆಳ್ತಂಗಡಿ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಪ್ರತಾಪ ಸಿಂಗ್ ನಾಯಕ್ ಹಾಗೂ ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸ್ತೇನೆ. ವೇದಿಕೆ ಮುಂಭಾಗದಲ್ಲಿದ್ದಂಥ ಕ್ಷೇತ್ರದ ವಿವಿಧ ಸಂಸ್ಥೆಗಳ ಮುಖ್ಯಸ್ಥರು, ಅಧಿಕಾರಿ ವರ್ಗದವರು, ಕ್ಷೇತ್ರದ ಎಲ್ಲ ಅಭಿಮಾನಿಗಳೆಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಿದ್ದೇನೆ. ಪತ್ರಕರ್ತರು, ಮಾಧ್ಯಮ ಮಿತ್ರರೆಲ್ಲರಿಗೂ ಕೂಡ ವಿಶೇಷವಾಗಿ ಧನ್ಯವಾದ ಸಲ್ಲಿಸ್ತೇನೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿ ಎಲ್ಲರಿಗೂ ಕೂಡ ಧನ್ಯವಾದ ಸಲ್ಲಿಸಿ ಮಾತನ್ನು ಮುಗಿಸ್ತೇನೆ. ಈ ಒಂದು ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಲಕ್ಷ್ಮೀನಾರಾಯಣ ಮತ್ತು ಎಲ್ಲ ಅವರ ಒಟ್ಟಿಗಿರುವಂಥ ಎಲ್ಲ ತಂಡ, ಹೆಸರು ಹೇಳಿದರೆ 120 ಹೆಸರು ಉಂಟು. ಆದರೆ ಒಬ್ಬರ ಕ್ಯಾಪ್ಟನ್ ಅವರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಭಾಳ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಮತ್ತು ನಮ್ಮ ಕಾರ್ಯಕ್ರಮಗಳು ಏನು ಚಿಂತನೆ ನಾವು ಮಾಡ್ತೇವೆ ಅದರಲ್ಲಿ ನಮ್ಮ ಲಕ್ಷ್ಮೀನಾರಾಯಣ ಸ್ಪೋರ್ಟ್ಸು, ಈವೆಂಟ್ಸು ಅರೇಂಜ್ಮೆಂಟ್ ಮಾಡಿದ್ದಾನೆ. ವೇದಿಕೆ ಬಗ್ಗೆ ವೀರು ಶೆಟ್ಟಿ ಮತ್ತು ಇತರರು ಎಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸುಬ್ರಹ್ಮಣ್ಯ ಇವತ್ತು MC ತುಂಬ ಚೆನ್ನಾಗಿ ಮಾಡಿದ್ದಾನೆ.
ಎಲ್ರಿಗೂ ನನ್ನ ಮತ್ತು ಇದರ ಹಿಂದೆ ತುಂಬ ಸ್ಪೋರ್ಟ್ಸ್ ಇದರಲ್ಲಿ ರೆಫ್ರಿಗಳಾಗಿ ಬಂದಿದ್ದಾರೆ. ಮತ್ತು ಅದರಿಂದ ಹೆಚ್ಚು ಎಲ್ಲ ಯಾರು ಅಥ್ಲೆಟ್ಸ್ ಯಾರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಇವತ್ತು ಛದ್ಮವೇಷ ಇರ್ಬೋದು, ಪ್ರತಿಯೊಬ್ಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿ ವಿಜೃಂಭಣೆಯಿಂದ ಮಾಡಿದ್ದಾರೆ. ಇದೇ ರೀತಿ ನಾವು ಬರೋ ವರ್ಷ ಸಹ ನಾವು ತಯಾರಾಗುವ. ಹೆಗ್ಡೆಯವರ ಒಂದು ಪಟ್ಟಾಭಿಷೇಕ ತುಂಬ ಚೆನ್ನಾಗಿ ನಡೆಸಬೇಕು ಅಂಥೇಳಿ ಊರಿನವರ ಒಂದು ಉಲ್ಲಾಸ ಮತ್ತು ಉತ್ಸಾಹ. ಊರಿನವರು ಕೂಡ ಹಾಗೆ ಇವತ್ತು ನಮ್ಮ ಧರ್ಮಸ್ಥಳದ ವಾಹನ ಚಾಲಕರಾಗಲಿ, ಮಾಲಕರಾಗಲಿ, ಆಟೋ ರಿಕ್ಷಾ ಚಾಲಕರಾಗಲಿ, ಮಾಲಕರಾಗಲಿ, ನಮ್ಮದೇ ಕಾರ್ಯಕ್ರಮ, ಹೆಗ್ಡೆಯವರು ನಮ್ಮವರು, ನಮ್ಮ ಕಾರ್ಯಕ್ರಮ ಅಂಥೇಳಿ ತನು ಮನ ಬಿಚ್ಚಿ ಮನಸ್ಸಿಟ್ಟು ತುಂಬ ಚೆನ್ನಾಗಿ ನಡೆಸಿದ್ದಾರೆ. ಅವರಿಗೆಲ್ರಿಗೂ ನನ್ನ ವೈಯಕ್ತಿಕ ಧನ್ಯವಾದ ಮತ್ತು ನನ್ನ ಆಶೀರ್ವಾದ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮ ಇವತ್ತು ನೀವೆಲ್ಲ ಬಂದಿದ್ದೀರಿ, ಹೊರಗೆ ಊರಿನವರೆಲ್ಲ ಬಂದಿದ್ದೀರಿ, ಕೊನೆ ತನಕ ಇದ್ದು ಈ ಒಂದು ಸಭೆಗೆ ಶೋಭೆ ತಂದಿದ್ದೀರಿ ಅಂತ ಹೇಳ್ತಾ ನಿಮಗೆಲ್ರಿಗೂ ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಇನ್ನೊಂದು ಎರಡು ಹರೀಶ್ ಶೆಟ್ಟಿ, ರವಿ ಹೆಗಡೆ, ಅಡ್ಡಬುರಜಿ, ರವಿ ಹೆಗಡೆ, ಸಂಜೀವ ಅಡ್ಡಬುರಜಿ, ಸಂಜೀವ, ಸಂತೋಷ, ವೆಂಕಪ್ಪ, ರಾಜು, ವೆಂಕಪ್ಪ, ರಾಜು ಲೈಟ್, ಅಡ್ಡಬರಿ, ಲೋಕೇಶ್ ಕುಲಾಲ್, ಶ್ರೀಮತಿ ಪ್ರತಿಮಾ, ಶ್ರೀಮತಿ ವಿಮಲ, ಇದ್ದೀರಾ? ಶ್ರೀಮತಿ ಪ್ರಿಯಾ, ಒಂದಂತ ಫಿಗರ್ ತೋಡು, ದುಡ್ಡು ಕೊಡ್ತಾನೆ ನಿನ್ನ ಕಡ್ಡ. ಕಾರ್ತಿಕ್ ಹೆಗಡೆ, ಶ್ರೀಮತಿ ಪ್ರತಿಮಾ, ವಿಮಲ, ಏನು ಶಶಿಕಲಾ, ಅಂಡ ಓಕೆ ಓಕೆ. ಛದ್ಮವೇಷದಲ್ಲಿ ಪ್ರಥಮ ನಾನು ಅನೌನ್ಸ್ ಮಾಡಿದೆ. ಛದ್ಮವೇಷ ವಿಭಾಗದಲ್ಲಿ ಪ್ರಾಥಮಿಕ ಶಾಲಾ ವಿಭಾಗ ಮಟ್ಟದಲ್ಲಿ ಪ್ರಥಮ ಸ್ಥಾನ ತ್ರಿಷಿಕಾ ಡಿ ಬಳಗ, ಪ್ರಥಮ ಸ್ಥಾನ. ದ್ವಿತೀಯ ಬಹುಮಾನ ಆವಿಷ್ಕಾರ್ ಶೆಟ್ಟಿ, ದ್ವಿತೀಯ ಬಹುಮಾನ ಆವಿಷ್ಕಾರ್ ಶೆಟ್ಟಿ, ತೃತೀಯ ಬಹುಮಾನ ಧ್ರುವಿ ದೊಂಡೊಲೆ, ಪ್ರೋತ್ಸಾಹಕ ಬಹುಮಾನ ವಿರೂಷಾ ಗೌಡ, ತೃತೀಯ ಬಹುಮಾನ ಧ್ರುವಿ ದೊಂಡೊಲೆ.
ತೃತೀಯ ಬಹುಮಾನ ಧ್ರುವಿ ದೊಂಡಲೆ. ಪ್ರೋತ್ಸಾಹಕ ಬಹುಮಾನ ವಿರೂಷ ಗೌಡ. ಇದ್ದಾರೆ. ಮುಂದಿನ ವಿಭಾಗ ಪ್ರೌಢಶಾಲಾ ವಿಭಾಗ. ಇದರಲ್ಲಿ ಪ್ರಥಮ ಬಹುಮಾನ ಶಕ್ತಿಪ್ರಿಯ ತಂಡ. ಶಕ್ತಿಪ್ರಿಯ ತಂಡ ಪ್ರೌಢಶಾಲಾ ವಿಭಾಗದಲ್ಲಿ. ಪ್ರೌಢಶಾಲಾ ವಿಭಾಗದಲ್ಲಿ ಶಕ್ತಿಪ್ರಿಯ ತಂಡ. ಪ್ರೌಢಶಾಲಾ ವಿಭಾಗ ಶಕ್ತಿಪ್ರಿಯ ತಂಡ. ಪ್ರೌಢಶಾಲಾ ವಿಭಾಗದಲ್ಲಿ ಶಕ್ತಿಪ್ರಿಯ ತಂಡ ಪ್ರಥಮ. ಮಹಿಳಾ ವಿಭಾಗದಲ್ಲಿ ವಿಮಲಾ ಮತ್ತು ಬಳಗ ಪ್ರಥಮ. ಮಹಿಳಾ ವಿಭಾಗದಲ್ಲಿ ವಿಮಲಾ ಮತ್ತು ಬಳಗ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಹಾಗೆ ದ್ವಿತೀಯ ಸ್ಥಾನವನ್ನು ಪುಷ್ಪ ಮತ್ತು ತಂಡ. ಹಾಗೆ ತೃತೀಯ ಬಹುಮಾನ ವನಿತಾ ಮತ್ತು ತಂಡ. ದ್ವಿತೀಯ ಬಹುಮಾನವನ್ನು ಪುಷ್ಪ ಮತ್ತು ತಂಡ ಅವರು ಹಂಚಿಕೊಂಡಿದ್ದಾರೆ. ಹಾಗೂ ದ್ವಿತೀಯ ಬಹುಮಾನವನ್ನು ತೃತೀಯ ಬಹುಮಾನ ವನಿತಾ ಮತ್ತು ತಂಡ. ಹಾಗೆ ಸೀನಿಯರ್ ವಿಭಾಗದಲ್ಲಿ ದೇವಸ್ಥಾನ ಸೇವಾ ಕೌಂಟರ್ ಬಳಗ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ದೇವಸ್ಥಾನ ಸೇವಾ ಕೌಂಟರ್ ಬಳಗ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಸೀನಿಯರ್ ವಿಭಾಗದಲ್ಲಿ ದೇವಸ್ಥಾನ ಸೇವಾ ಕೌಂಟರ್ ಬಳಗ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ಹಾಗೆ ಜನಾರ್ದನ ಮತ್ತು ತಂಡದವರು ದ್ವಿತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ಸೀನಿಯರ್ ವಿಭಾಗದಲ್ಲಿ ಜನಾರ್ದನ ಮತ್ತು ತಂಡ ದ್ವಿತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ಹಾಗೆ ಸೂಪರ್ ಸೀನಿಯರ್ ವಿಭಾಗದಲ್ಲಿ ರಂಗ ಶಿವ ಬಳಗ ದ್ವಿತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ಹಾಗೆ ಸಮರ್ಸೆಟ್ ತಂಡ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ರಂಗಶಿವ ಕಲಾ ಬಳಗ ಇಬ್ಬರು ಪ್ರಥಮ ಸ್ಥಾನವನ್ನು ಹಂಚಿಕೊಂಡಿರುತ್ತಾರೆ. ರಂಗಶಿವ ಕಲಾ ಬಳಗ ಬಹುಮಾನವನ್ನು ನೀಡಿ ಗೌರವಿಸಿರುವಂಥ ಸಣ್ಣ ದನಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಬಹುಮಾನವನ್ನು ಪಡೆದಂಥ ಎಲ್ಲ ಅಭಿಮಾನಿಗಳಿಗೂ ಕೂಡ ಧನ್ಯವಾದಗಳು.